ರಥದಲ್ಲಿ ಸೂರ್ಯ ತಂದ ಕಿರಣ, ಆ ಚಂದ್ರನ ಆಗಮನ, ಭೂತಾಯಿಯ ಋತುಗಾನ, ನಮ್ಮಿಬ್ಬರ ಈ ಮಿಲನ, ಬಾನಂಚಿನ ಹೊಸಗಾನ. ನೀ ನನಗೆ ನಾನಿನಗೆ ಜೀವನ ನಗುತ್ತಲಿದೆ, ಬೆಳ್ಳಿ ರಥದಲ್ಲಿ ಸೂರ್ಯ ತಂದ ಕಿರಣ, ಆ ಚಂದ್ರನ ಆಗಮನ, ಭೂತಾಯಿಯ ಋತುಗಾನ, ನಮ್ಮಿಬ್ಬರ ಈ ಮಿಲನ, ಬಾನಂಚಿನ ಹೊಸಗಾನ. ನಾನಿನಗೆ ನೀ ನನಗೆ ಜೀವನ ನಗುತ್ತಲಿದೆ, ಮೇಘ ಶ್ಯಾಮನ ಮುರಳಿ ಲೋಲನ ಪ್ರೀತಿ ಒಂದು ಕವನ, ನುಡಿಸುಕೊಳ್ಳಲನು ನಾ ಬರುವೆ ಹಿಡಿದು ಶ್ರುತಿಯನ್ನು, ಹರಿಸೋನನನು ಸೇರುತ್ತಲಿ ಪ್ರೀತಿ ಕಡಲನ್ನು. ಪ್ರಸನ್ನ ಬರ್ತೀರ. ಗುಡ್ ಮಾರ್ನಿಂಗ್ ಬರೋದಿಲ್ಲ. ಗುಡ್ ಮಾರ್ನಿಂಗ್ ಪ್ರಸನ್ನ. ಚಾಪರಿರ ತಿಂಡರ ದಾದ ತಿಂಡಿ ದಾದ ಸ್ಪೆಷಲಿನಿ ಅದಂತ ನಾಯಕರು ನೇರವಾಗ್ತೀರಾ. ಪ್ರಸನ್ನ ಲಕ್ಕದರ ಜಸವಂದರ ಆತ ನಾನು ಲಕ್ಕದ ಜರ ಮೇಘ ಶ್ಯಾಮನ ಮುರಳಿ ಲೋಲನ ಪ್ರೀತಿ ಒಂದು ಕವನ, ನುಡಿಸಿಕೊಳ್ಳಲನು ನಾ ಬರುವೆ ಹಿಡಿದು ಶ್ರುತಿಯನ್ನು, ಹರಿಸು ಹೊನಲನು ಸೇರುತ್ತಲಿ ಪ್ರೀತಿ ಕಡಲನ್ನು. ಸುಜಾತಮ್ಮ ಬಂದ್ರು, ಲೈಕ್ ಡನ್ ಅಂತ ಹೇಳ್ತಾ ಇದ್ರೆ. ಹಾಯ್ ಸುಜಾತಮ್ಮ, ವೆಲ್ಕಮ್ ನಿಮಗೆ. ಹೇಮಂತ್ ಬಂದ್ರು, ಹಾಯ್ ಹೇಮಂತ್, ವೆಲ್ಕಮ್. ಥ್ಯಾಂಕ್ ಯು ಪ್ರಸನ್ನ, ಥ್ಯಾಂಕ್ ಯು ಸೋ ಮಚ್ ಅವೆ, ಥ್ಯಾಂಕ್ ಯು ಥ್ಯಾಂಕ್ ಯು. ಹೇಮಂತ್ ಜೂವದನ ಬಕ ನಾಯಿ ಜೂವದತ್ತಂದೆ ಬಕ ಇನ್ನಿನ ಅವ್ರು ಕಲ್ಪನಾಗ ತೋಜ ನಾಯಿ ಜೂವದನಕ್ಕೆ ಇನ್ನು ಹೇಮಂತ್ಗೆ ದಾದಾತು ನಾಯಿ ಜೂವದನಕ್ಕೆ ಇನ್ನು. ಗುಡ್ ಮಾರ್ನಿಂಗ್ ಸುಜಾತಮ್ಮ, ಹೊಸ ವರ್ಷದ ಶುಭಾಶಯಗಳು. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್. ಸುಜಾತಮ್ಮ, ನಿಮಗೆ ಕೂಡ ಹೊಸ ವರ್ಷದ ಶುಭಾಶಯಗಳು. ನನ್ನ ವಿಡಿಯೋ ನೋಡಿ, ಖಂಡಿತ ನೋಡ್ತೇನೆ. ಮೊನ್ನೆಯಿಂದ ಯಾರ್ದು ವಿಡಿಯೋ ಕೂಡ ಸರಿ ನೋಡ್ತಾ ಇಲ್ಲ, ಇನ್ನು ನೋಡ್ತೇನೆ. ಸ್ವಲ್ಪ ಬ್ಯುಸಿ ಇದ್ದೆ, ಖಂಡಿತ ನೋಡ್ತೇನೆ ವಿಡಿಯೋ. ಸುಜಾತಮ್ಮ, ಒಂದು ಕಮೆಂಟ್ ಹಾಕಿ ಆಯಿತಾ? ಕೆಲವೊಮ್ಮೆ ಸಿಕ್ಕಿದ್ರೆ ಖಂಡಿತ ನೋಡ್ತೇನೆ. ಈಗ ನೋಡುವಾಗ ಯೂಟ್ಯೂಬ್ ನೋಡುವಾಗ ಬಂದರೆ ಖಂಡಿತ ನೋಡ್ತೇನೆ, ಇಲ್ಲದಿದ್ದರೆ ನಾವು ಸರ್ಚ್ ಮಾಡಬೇಕಾಗ್ತದೆ. ಸುಜಾತ ಅಮ್ಮ ಹ್ಯಾಪಿ ನ್ಯೂ ಇಯರ್ ಅಂತ ಹೇಳ್ತಾ ಇದ್ದಾರೆ. ಪ್ರಸಾದ ಥ್ಯಾಂಕ್ ಯು ಸೋ ಮಚ್. ನನ್ನ ಲೈವ್ ಟೈಮ್ 12 ಗಂಟೆ ಅಂತ ಹೇಳ್ತಾ ಇದ್ದಾರೆ. ಓಕೆ ಸುಜಾತಮ್ಮ, 12 ಗಂಟೆಗೆಲ್ಲ ಹೋಗಿ ಒಮ್ಮೊಮ್ಮೆ ಸಿಗ್ತದೆ ನಿಮ್ಮದು ಲೈವ್. ಸಿಕ್ಕಿದ್ರೆ ಬರ್ತೇನೆ ಖಂಡಿತ, ಅಂದರೆ ಒಮ್ಮೊಮ್ಮೆ ಸಿಕ್ಕುವುದಿಲ್ಲ ಸುಜಾತಮ್ಮ. ಪ್ರಸನ್ನ ಚಾಪರಿಯರ ಸುಜಾತಮ್ಮ ಕಾಫಿ ಆಯ್ತಾ? ಹೇಮಂತ್ ಕಾಫಿ ಅಂಡೀರ್ನಾ? ಹೇಮಂತ್ ಪೋಯರಿ? ಹೇಮಂತ್ ಕ್ಯಾಮ್ರಾಮ್ಯಾನ್ ಪ್ರಸಾದ್ ಜೊತೆ ಆಂಕರ್ ಸಂಗೀತ ನಿರಂತರ ಸುದ್ದಿಗಾಗಿ ನೋಡುತ್ತಾ ಇರಿ ನಮ್ಮ ಶ್ರೀ ದುರ್ಗಾ ಚಾನಲ್. ಥ್ಯಾಂಕ್ ಯು. ನಿಮಗೂ ಸೇಮ್ ಟು ಯು ಪ್ರಸಾದ್ ಅಂತ ಹೇಳ್ತಾ ಇದ್ದಾರೆ ಸುಜಾತಮ್ಮ. ಕಂಡ ಗುಂಡಿಗೆಯಲ್ಲಿ ಕೋದಂಡ ರಾಮನ ಬಿಂಬ, ತೋರಿ ವೀರನಾದನು ಆಂಜನೇಯನು, ತೋರಿ ವೀರನಾದನು ಆಂಜನೇಯನು. ಕ್ಯಾಮ್ರಾಮ್ಯಾನ್ ಪ್ರಸಾದ್ ಜೊತೆ ಆಂಕರ್ ಸಂಗೀತ ಸುದ್ದಿಗಾಗಿ ನೋಡುತ್ತಾ ಇರಿ ನಮ್ಮ ಶ್ರೀ ದುರ್ಗಾ ಚಾನಲ್. ಟೀ ಆಯಿತು ಅಂತ ಹೇಳ್ತಾ ಇದ್ರೆ ಸುಜಾತಮ್ಮ. ಮಾತೆ ಅಂಜನಿ ಆರತಿಯಂತೆ ಕಾಶಿರಾಕ್ಷನ ವಾಚ್ ಅವರ್ ಲೆಸ್ ಆಗುತ್ತೆ ಅಂತೇಳಿ. ಹೌದಾ, ತುಂಬ ಲೆಸ್ ಆಗ್ತಿದೆಯಾ? ಅದಕ್ಕೆ ನೀವು ಲೈವ್ ಮಾಡಿ ಸುಜಾತಮ್ಮ, ದಿನಾಲು ಬಿಡಾದೆ ಲೈವ್ ಮಾಡಿ, ಆಗ ಆ್ಯಡ್ ಆಗ್ತದೆ. ಯಾಕೋ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹೌದಾ? ಅರ್ನಲ್ಲಿ ಉಂಟಲ್ಲ, ವೈಟಿ ಸ್ಟುಡಿಯೋದಲ್ಲಿ ಅರ್ನಲ್ಲಿ ಹೋಗಿ ಸರ್ಚ್ ಮಾಡಿ. ಡ್ಯಾಶ್ ಬೋರ್ಡಲ್ಲಿ ಆದರೆ ಅದು ಲೆಸ್ ಆಗ್ತಾನೆ ಇರ್ತದೆ. ಅರ್ನಲ್ಲಿ ಹೋಗಿ ಸರ್ಚ್ ಮಾಡಿ, ಆಗ ಅಲ್ಲಿ ಆ್ಯಡ್ ಆಗ್ತದೆ ಅಲ್ಲ ವಾಚ್ ಅವರ್, ಅದು ಕೌಂಟ್ ಆಗ್ತದೆ ನಮಗೆ.
ಅದಕ್ಕೆ ಲೈವ್ ಬೇಜಾರು ಅಂತ ಹೇಳ್ತಾರೆ. ಹೌದೌದು, ದಿನಾಲು ಲೈವ್ ಮಾಡಬೇಕು, ಇಲ್ಲದಿದ್ದರೆ ಲೆಸ್ ಆಗ್ತದೆ ಅಂತ ಹೇಳ್ತಾರೆ. ಮಾಡ್ತಾನೇ ಇರ್ತೇನೆ. ಹೌದೌದು, ಮಾಡಿ ಮಾಡಿ, 1 ಗಂಟೆ ಆದರೂ ಮಾಡಿ ಸುಜಾತಮ್ಮ. ಮಾತೆ ಅಂಜನಿ ಆರತಿಯಂತೆ ಕಾಶಿರಾಜನ ರಕ್ಷಿಸ ಹನುಮ, ರಾಜ ಯಯಾತಿಗೆ ಅಭಯ ನೀಡಿದ, ಕೊಟ್ಟಾಣೆ ಮಾತಿನಲ್ಲಿ ಸೃಷ್ಟನಂತೆ ಕಾಯ್ದು ನಿಂತ, ಸೃಷ್ಟಿಗೊಡೆಯ ರಾಮನ ಇಷ್ಟ ಮಾರುತಿ, ಇಷ್ಟ ಮಾರುತಿ. ಓಕೆ, ಥ್ಯಾಂಕ್ ಯು ಅಂತ ಹೇಳ್ತಾ ಇದ್ದಾರೆ. ಓಕೆ ಸಂಗೀತ ಅಂತ ಹಾರ್ಟ್ ಕೊಡ್ತಾ ಇದೆ. ಥ್ಯಾಂಕ್ ಯು ಸುಜಾತಮ್ಮ, ಥ್ಯಾಂಕ್ ಯು ಸೋ ಮಚ್. ಲೈವ್ಗೆ ಬಂದ್ರಿ, ಲೈಕ್ ಕೊಟ್ರಿ, ಸಪೋರ್ಟ್ ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಹೇಮಂತ್ ಉಳ್ಳರಿ, ಹೇಮಂತ್ ಉಳ್ಳರ, ಪ್ರಸನ್ನ ಉಳ್ಳರ, ಮಲ್ಲಿಕಾ ಸಿಸ್ ಬರ್ತೀರಾ? ಹಾಯ್ ಸಿಸ್ ಮಾಡಿದ್ರೆ ಹಾಯ್ ಮಲ್ಲಿಕಾ ಸಿಸ್, ವೆಲ್ಕಮ್. ಮಲ್ಲಿಕಾ ಸಿಸ್ ಚಾ ಪರಿಯಾರ ತಿಂದಾರ ದಾದು ತಿನ್ಯಾರು ಮಲ್ಲಿಕಾ ಸಿಸ್? ಏತ್ ತಿಂಗಳು ಈಗ ಏತ್ ಆಡಿತ್ತೆ ಯಾನು ಉಳ್ಳೆ ಸಂಗೀತಕ್ಕ. ಓಕೆ ಓಕೆ ಪ್ರಸನ್ನ ಚಾ ಪರಿಯಾರ ಪ್ರಸನ್ನ. ಇದು ಮಂತ್ ಬತ್ತಿನಾರು ಓಡೆ ಪೋಯಿರು 6 ಮಂತಾ ಇತ್ತೆ ಪುರ ವನಸ್ಪುರ ಉಂಡೆ ಆಪಣೆ ಸರಿ. ಲೈಕರ್ ಬಂದ್ರೆ ಹೇಗಿದ್ರಿ ಅಂತ ಹೇಳ್ತಾ ಇದ್ದಾರೆ ಸುಜಾತಮ್ಮ. ಈ ಲೈವ್ ಮಲ್ಪನ ಪುಣ್ಯ ಐತೆ ಮಲ್ಲಿಕಾ ಸಿಸ್. ಬೇಬಿ ಆಯಿತಾ? ಇಲ್ಲ ಆಗಲಿಲ್ಲ 6 ಮಂತ್. ಈಗ ಬೇಬಿ ಆಗಲಿಲ್ಲ, ಇನ್ನೂ 3 ಮಂತ್ ಇದೆ ಬೇಬಿ ಆಗಲಿಕ್ಕೆ. ಆಗ ಪುಟ್ಟ ಮಲ್ಲಿಕಾ ಸಿಸ್ ಬರ್ತದೆ. ಪುಟ್ಟ ಮಲ್ಲಿಕಾ ಬರ್ತದೆ ಅಲ್ವಾ? ಸಿಸ್ ಅಲ್ಲ, ಮಲ್ಲಿಕಾ ಸಿಸ್ಗೆ ಪುಟ್ಟ ಮಲ್ಲಿಕಾ ಬರ್ತದೆ. ಆಪುಂಡು ಪಣದಲ್ಲಿ ಅಂದೆ ಇಜ್ಜಿ ಸಂಗೀತಕ್ಕನ ನಾ ಮೀಯೋಡು ಬೇರೆ ಬೇಬಿ ಅಯ್ಯೋ ಮೀಬಿನ ಮನೆಗೆ ತಿಳಿಕಾರು. ಸುಜಾತಮ್ಮ ಓಕೆ ಅಂತ ಹೇಳ್ತಾ ಇದ್ದಾರೆ. ಸುಜಾತಮ್ಮ ಕಾಫಿ ಆಯ್ತಾ? ಎಂತ ತಿಂಡಿ ತಿಂದ್ರಿ? ಮಲ್ಲಿಕಾ ಸಿಸ್ ಎಂತ ತಿಂಡಿ? ಚಾ ಪರಿಯಾರ ಎಂತ ತಿಂಡಿ? ಪ್ರಸದಾನ తెలుసు ಅಂದಿಯ ಪ್ರಸದಾನ ಮೀಪಿನ ಮನೆಗೆ ತಿಳಿಕಾರು. ನಾನು ಮೀಯನ ಫೋಟೋದಲ್ಲಿ 8 ಗಂಟೆ ಬರ್ರೆ ಎಲ್ಲ ಲೈವ್ ಎಂಡಾಯ್ಕ ಬರ್ರೆ. ನಾನು ಅದೇ ನನ್ನ ಚಿಕ್ಕ ಮಗಳಿಗೆ 4 ಮಂತ್ಸ್. ಹೌದಾ, 4 ಮಂತ್ಸಾ? ಇನ್ನು ಎಲ್ಲಿದ್ದಾರೆ ಅವರು? ಚಿಕ್ಕ ಮಗಳು ಫಾರಿನಲ್ಲಿರುವುದಾ ಸುಜಾತಮ್ಮ? ಮಲ್ಲಿಕಾ ಸಿಸ್ ಇಡ್ಲಿ ಬನಂದುಲ್ಲೇರಿ. ಇಡ್ಲಿಗೆ ದಾದಿ ಚಟ್ನಿಯಾ ರಸನಾ? ಮತ್ತೆ ಅಮೇರಿಕಾಗೆ ಹೋಗಬೇಕು. ಹೌದೌದು, ಹೋಗಿ ಬನ್ನಿ ಅಮೇರಿಕಕ್ಕೆ ಅಲ್ವಾ? ಹೋಗಿ ಬನ್ನಿ, ಅದಕ್ಕೆ ನಾನು ಕೇಳಿದೆ ಎಲ್ಲಿರೋದು ಅಂತ. ಹೌದು, ಅಮೇರಿಕಕ್ಕೆ ಹೋಗಿ ಬನ್ನಿ, ಒಂದು ಪ್ರವಾಸ ಮಾಡಿದಾಗೆ ಆಗ್ತದೆ ಅಲ್ವಾ? ಒಂದು ಹೊಸ ಅನುಭವ ಆಗ್ತದೆ ಎಲ್ಲ. ಜೂನ್ಗೆ ಹೋಗ್ತೇನೆ. ಹೌದೌದು, ಹೋಗಿ ಬನ್ನಿ ಸುಜಾತಮ್ಮ. ಆಕಾಶದಾಗೆ ಯಾರು ಮಾಯಗಾರನು, ಚಿತ್ತಾರ ಮಾಡಿ ಹೋಗೋನೆ, ಈ ಭೂಮಿ ಮ್ಯಾಗೆ ಯಾರು ತೋಟಗಾರನು, ಮಲೆನಾಡ ಮಾಡಿ ಹೋಗೋನೆ, ಬೆಳ್ಳಿ ಹಕ್ಕಿಯಾಗಿ ಹಾರಿ ಹೋಗಿ ನಾವು ಸಂಚಾರ ಮಾಡುವ ವಾರ. ಗಿರೀಶ್ ಅವರು ಬಂದರೆ ಯಾರಪ್ಪ ಇದು? ಕನ್ನಡ ಸಿನಿಮಾ ತಾರೆ. ನಮಸ್ತೆ. ನಾನು ಯಾವಾಗ ಸಿನಿಮಾ ತಾರೆ ಆದದ್ದು? ಗಿರೀಶ್ ಅವರೇ ನಮಸ್ಕಾರ, ನಿಮಗೆ ಲೈವ್ಗೆ ವೆಲ್ಕಮ್ ಮಾಡ್ತಾ ಇದ್ದೇನೆ. ಮತ್ತು ನಿಮ್ಮದು ಕಾಫಿ ಆಯಿತಾ, ಟೀ ಆಯಿತಾ, ತಿಂಡಿ ಆಯಿತಾ? ಗಿರೀಶ್ ಅವರೇ ನಿಮಗೆ ಹ್ಯಾಪಿ ನ್ಯೂ ಇಯರ್. ಪ್ರಸ್ತುತ ಸಪೋರ್ಟಲ್ಲಿದ್ದಾರೆ. ಸೂಪರ್ ಸಿಂಗಿಂಗ್ ಗೋಲ್ಡ್ ಮೆಡಲ್ ಪಕ್ಕಾ ಅಂತ ಹೇಳಿದ್ರೆ ಹೌದಾ? ಖಂಡಿತವ ಗೋಲ್ಡ್ ಮೆಡಲ್ ಸಿಗ್ಬೋದಾ? ನಮಗೆ ಒಂದು ಕೂಡ ಗೋಲ್ಡ್ ಮೆಡಲ್ ಸಿಗಲಿಲ್ಲ ಮಾರಾಯರೇ. ಪ್ರಸಾದ್ ಅಣ್ಣ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಪ್ರಸಾದ್, ಹಾರ್ಟ್ ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು. ವಿಲಾಸಿನಿ ಸಿಸ್ ಲೈಕ್ ಅಂತ ಹೇಳ್ತಾರೆ. ಥ್ಯಾಂಕ್ ಯು ವಿಲಾಸಿನಿ ಸಿಸ್, ಥ್ಯಾಂಕ್ ಯು ಸೋ ಮಚ್. 4ನೇ ಬಾರಿ ಹೋಗ್ತಾ ಇರೋದು. ಹೌದೌದು, ಹೋಗಿ ಬನ್ನಿ ಸುಜಾತಮ್ಮ. ವಿಲಾಸಿನಿ ಸಿಸ್ ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ವಿಲಾಸಿನಿ ಸಿಸ್. ವಿಲಾಸಿನಿ ಸಿಸ್ ಕಾಫಿ ಆಯಿತಾ ನಿಮ್ಮದು? ಟೀ ಆಯಿತಾ, ಕಾಫಿ ಆಯಿತಾ? ಎಂತ ತಿಂಡಿ ತಿಂದ್ರಿ? ಏನು ಸ್ಪೆಷಲ್ ಇವತ್ತು?
ಪ್ರಸಾದನ್ನೇ ಸಪೋರ್ಟಲ್ಲಿ ಥ್ಯಾಂಕ್ ಯು. ಶರಣಪ್ಪ ಅವ್ರು ಬಂದು ನಾಷ್ಟ ಆಯ್ತೇನ್ರಿ ಅಕ್ಕ ಅಂತ ಹೇಳ್ತಾ ಇದ್ದಾರೆ. ಆಗಿದೆ ನಾಷ್ಟ ಆಗಿದೆ ನಮ್ಮದು. ನಮಗೆ ಇದು ಯಾವುದು ಗೊತ್ತಾ, ಪೋವ ನಮಗೆ ಪೋವ ಸ್ಪೆಷಲ್, ಮೇನ್ ಡಿಶ್ ಪೋವ, ಮತ್ತು ಸೈಡ್ ಡಿಶಲ್ಲಿ ಇದು ನೀರು ದೋಸೆ. ಹಾಯ್ ವಿಲಾಸಿನಿ ಸಿಸ್ ಅಂತ ಹೇಳ್ತಾ ಇದ್ದಾರೆ ಸುಜಾತಮ್ಮ. ಹಾಗೆ ಪ್ರಸಾದನ ಸಪೋರ್ಟಲ್ಲಿದ್ದಾರೆ ಥ್ಯಾಂಕ್ ಯು. ಸಂಗೀತಕ್ಕ ಮೀದು ಬರ್ಪಿನಾಯನ್ ವಾ ಮೀದು ಬಲ್ಲೆ ಪ್ರಸಾದನ್ನ ಜಾಗ್ರತೆ ಬೇಗ ಬಲ್ಲೆ ಎನ್ನ ಲೈವ್ ಎಂಡ್ ಆವಡ್ದು ಪೂರ ಬಲ್ಲೆ ಇಂಜಿನಿಯರ್ ಕೇನು మీరు ಮಾತೆಲ್ಲ ಪ್ರಸಾದನ್ನೇ ವೈದ್ಯರ ಅಂದು. ಸುನಿಲ್ ಅವರು ಬಂದರು. ಹಾಯ್ ಸುನಿಲ್ ಅವರೇ ವೆಲ್ಕಮ್. ಸುನಿಲ್ ಅವರೇ ಒಂದು ಲೈಕ್ ಕೊಡಿ ಆಯ್ತಾ, ಲೈವ್ಗೆ ಬಂದವರು ಲೈಕ್ ಕೊಡಿ, ವೆಲ್ಕಮ್. ಗಿರೀಶ್ ಅವರು ನಗ್ತಾ ಇದ್ದಾರೆ, ನನ್ನ ಲೈವ್ಗೆ 12 ಗಂಟೆಗೆ ಬನ್ನಿ ಎಲ್ಲರೂ. ಓಕೆ ಸುಜಾತಮ್ಮ ಥ್ಯಾಂಕ್ ಯು ಸೋ ಮಚ್. ಗಿರೀಶ್ ಅವರು ಗುಡ್ ಮಾರ್ನಿಂಗ್ ಅಂತೇಳಿ ಗುಡ್ ಮಾರ್ನಿಂಗ್. ಹಾಯ್ ಸಿಸ್ ಗುಡ್ ಮಾರ್ನಿಂಗ್ ಅಂತ ಹೇಳಿದೆ. ಶಾಂತಿ ಸಿಸ್ ಗುಡ್ ಮಾರ್ನಿಂಗ್. ಶಾಂತಿ ಸಿಸ್ ಚಾಪರ್ಯರ ತಿಂಡ ಅದಾದ ತಿಂಡಿ ಬಾಯ್ ಅಂತ ಹೇಳಿ ಹಾರ್ಟ್ ಕೊಡ್ತಾ ಇದ್ದಾರೆ ಥ್ಯಾಂಕ್ ಯು ಸುಜಾತಮ್ಮ. ಬಾಯ್. ಸುನು ಅವರು ಹಾಯ್ ಸುನುಜಿ ವೆಲ್ಕಮ್. ಸುನುಜಿ आप कहाँ से हो? मेरा चैनल को एक लाइव के को लाइक कीजिए और चैनल को सब्सक्राइब कीजिए. ಚಾ ಆಂಡೆ ಸಿಸ್ ದಾದಿ ತಿಂಡಿ ಹೆಂಗೆ ಕುಂದಿಯೇ ಪೋವ ಮಲ್ತೆ ಬಕ್ಕ ನೀರು ದೋಸೆ ಎಲ್ಲ ಮಲ್ದೆ. ವೆಂಕಿ ಅವ್ರು ಬಂದರು. ಹಾಯ್ ವೆಂಕಿ ಅವರೇ ವೆಲ್ಕಮ್. ವೆಂಕಿ ಅವರೇ ಲೈವ್ಗೆ ಒಂದು ಲೈಕ್ ಕೊಡಿ, ಸ್ಕ್ರೀನ್ಗೆ ಡಬಲ್ ಟ್ಯಾಪ್ ಮಾಡಿ, ಮತ್ತು ಸಬ್ಬಾಗದಿದ್ರೆ ಒಂದು ಸಬ್ಬಾಗಿ. ಯಾನೆ ಏಪ ಪೋವ ಮೀಯರ ಅವು ಇಪ್ಪ ಪೋವ ಮೀಯರ ಬೋದಲೆ ಮೀದಾಯ ಕತೆ ಚಾ ತಿಂಡವಳು ಮೀದುವಲೆ ಬೋದು. ವಿಲಾಸಿನಿ ಸಿಸ್ ಸಪೋರ್ಟಲ್ಲಿದ್ದಾರೆ. ವಡ ಸಿಸ್ ಬರೋದಿಲ್ಲ, ಇನ್ನು ವಡನ ಸ್ಪೆಷಲ್ ಶಾಂತ ಸಿಸ್ ವಡಗೆ ಲೈವ್ಗೆ ಜಾಯ್ನ್ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ನಮ್ಮ ಶಾಂತ ಸಿಸ್. ಅರುಣ್ ಕುಮಾರ್ ಅವರು ಬಂದರು. ಹಾಯ್ ಅರುಣ್ ಕುಮಾರ್ ಅವರೇ ವೆಲ್ಕಮ್. ಸಂಗೀತ ಅಂತ ಹೇಳ್ತಾ ಇದ್ದಾರೆ ಹಾಯ್ ವೆಲ್ಕಮ್. ಗುಡ್ ಮಾರ್ನಿಂಗ್ ಅರುಣ್ ಕುಮಾರ್ ಅವರೇ. ಅರುಣ್ ಕುಮಾರ್ ಅವರೇ ಕಾಫಿ ಆಯಿತಾ, ಟೀ ಆಯಿತಾ, ತಿಂಡಿ ಆಯಿತಾ? ಮತ್ತು ನಿಮಗೆ ಹ್ಯಾಪಿ ನ್ಯೂ ಇಯರ್. ಲೈವಿಗೆ ಒಂದು ಲೈಕ್ ಕೊಡಿ ಆಯಿತಾ, ಲೈಕ್ ಕೊಡೋದವರು ಸ್ಕ್ರೀನ್ಗೆ ಡಬಲ್ ಟ್ಯಾಪ್ ಮಾಡಿ ಲೈಕ್ ಕೊಡಿ. ಸುದ್ದಿ ಇಲ್ಲದೆ ಮೋಡ ಶುದ್ಧಿಯಾಗೋದು, ಸದ್ದೆ ಇಲ್ಲದೆ ಗಂಧ ಗಾಳಿಯಾಗೋದು, ತಂಟೆನೇ ಮಾಡದೆ ಹೊತ್ತೊಟ್ಟಿಗೋಗೋದು, ಏನೇನು ಮಾಡದೆ ನಾವ್ಯಾಕೆ ಬಾಳೋದು, ಹಾರೋ ಹಕ್ಕಿನ ತಂದು ಕೂಡಿ ಹಾಕೋದು, ಕಟ್ಟು ಜೇನನ್ನ ಸುಟ್ಟು ತಿಂದು ಹಾಕೋದು, ನರಮನಸ ಕಲಿಯಲ್ಲ ಒಳ್ಳೇದು ಉಳಿಸಲ್ಲ, ಅವನಡಿಯೋ ದಾರಿನಿ ಗರಿಗೇನು ಬೆಳೆಯಿಲ್ಲ. ವಿಲಾಸೆನ್ಸಿಸ್ ಸಪೋರ್ಟಲ್ಲಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ವಿಲಾಸೆನ್ಸಿಸ್. ಚಿಲಿಪಿಲಿಗಳ ಸರಿಗಮ ಕಿವಿಯೊಳಗೆ, ನೀರೆಲೆಗಳ ತಕದಿವಿ ಎದೆಯೊಳಗೆ, ಬೆಳ್ಳಿ ಹಕ್ಕಿಯಾಗಿ ಹಾರಿ ಹೋಗಿ ನಾವು ಸಂಚಾರ ಮಾಡುವ ಬಾರ, ಆಕಾಶದಾಗೆ ಯಾರು ಮಾಯಗಾರನು ಚಿತ್ತಾರ ಮಾಡಿ ಹೋಗೋನೆ, ಈ ಭೂಮಿ ಮ್ಯಾಗೆ ಯಾರು ತೋಟಗಾರನು ಮಲೆನಾಡ ಮಾಡಿ ಹೋಗೋನೆ. ಶಾಂತಿ ಸೂಪರ್ ಪನ್ನೊಂದು ವಿಲಾಸಿನಿ ಸಿಸ್ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಸೂಪರ್ ಅಂತ ಹೇಳ್ತಾ ಇದ್ದಾರೆ ಥ್ಯಾಂಕ್ ಯು ವಿಲಾಸಿನಿ ಸಿಸ್. ಪ್ರೀತಿ ಸಿಸ್ ಬರ್ತೀರಾ ಹಾಯ್ ಸಿಸ್ ಗುಡ್ ಮಾರ್ನಿಂಗ್ ಪನ್ನೊಂದಿಲ್ಲ ಹಾಯ್ ಪ್ರೀತಿ ಸಿಸ್ ಗುಡ್ ಮಾರ್ನಿಂಗ್. ಹಾರ್ಟ್ ಕೊಡೋದಿಲ್ಲ. ಮಿಂಚು ಬಂದರು ಹಾಯ್ ಮಿಂಚು ಗುಡ್ ಮಾರ್ನಿಂಗ್ ಮಿಂಚು. ಕಾಫಿ ಆಯ್ತಾ, ಟೀ ಆಯ್ತಾ, ತಿಂಡಿ ಆಯ್ತಾ? ಪ್ರೀತಿ ಟೀ ಆಂಡೆ, ಕಾಫಿ ಆಂಡೆ, ತಿಂಡಿ ಆಂಡೆ. ಶಾಂತಿ ಸೌಡಲ್ಲಿದ್ದಾರೆ ಥ್ಯಾಂಕ್ ಯು. ಸತೀಶ್ ಶೆಟ್ಟಿ ಅವ್ರು ಬಂದರು ಹಾಯ್ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ ಹಾಯ್ ಗುಡ್ ಮಾರ್ನಿಂಗ್ ಸತೀಶ್ ಶೆಟ್ಟಿ ಅವರೇ. ಕಾಫಿ ಆಯ್ತಾ, ಟೀ ಆಯ್ತಾ, ತಿಂಡಿ ಆಯ್ತಾ? ಕಾಫಿ ತಿಂಡಿ ಆಯ್ತಾ? ಆಗಿದೆ ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಸಿಸ್ ದಾದ ತಿಂಡಿ ಎಂಕಿನಿ ಪೋವ ಮೇಯ್ನ್ ಡಿಶ್ಶಿಡು ಪೋವ ಸೈಡ್ ಡಿಶ್ಶಿಡು ನೀರು ದೋಸೆ ಲಡ್ಡು ಮಗ ಫ್ರೈಡ್ ರೈಸ್ಲು ಉಂಡು ಅಂಚ ಜೋಕ್ಲಿ ಶಾಲೆಗೆ ಮಲ್ದಿನ ಎಗ್ ಫ್ರೈಡ್ ರೈಸ್ ಮಲ್ದೆ ಅಂಚ ಮೂಜಿಲು ಉಂಡು. ಯಾನ್ ಮಾತ್ರ ದೋಸೆ ತಿನ್ನಿ, ಅವು ಮೂಜಿ ಇರಲಿಲ್ಲ ಜಾಸ್ತಿ ಇಷ್ಟ ದೋಸೆ. ಕಾಡು ಸುತ್ತುವ ಸೇರಾಣಿಗೆ ಕಮ್ಮ, ಕಾಲು ಇಟ್ಟರೆ ಸುತ್ತ ಕಲ್ಲು ಮುಳ್ಳಮ್ಮ, ಏಳೋದು ಬೀಳೋದು ನರ ಮನಸ ಪಾಡಮ್ಮ, ನೀವ್ಯಾಕೆ ಹಾಡಿರಿ
ಈ ಹಳ್ಳಿ ಹಾಡನ್ನ ಇಲ್ಲಿ ಬೀಸುವ ಗಾಳಿ ಊರಲ್ಲಿ ಯಾಕಿಲ್ಲ, ಇಲ್ಲಿ ಸಿಕ್ಕುವ ಪಾಠ ಶಾಲೆಯಲ್ಲಿ ಯಾಕಿಲ್ಲ, ಬಂಗಾರ ಸಿಂಗಾರ ಸಾಕಾಗಿ ಹೋಯಿತು, ಅರಮನೆ ಆನಂದ ಬೇಸತ್ತು ಹೋಯಿತು, ಕೆಳಗಿಳಿಸುವ ಮನಸ್ಸಿನ ಭಾರಗಳ, ಜಿಗಿ ಜಿಗಿಯುವ ಚಿಂತೆಯ ಗುಡ್ಡಗಳ, ಬೆಳ್ಳಿ ಹಕ್ಕಿಯಾಗಿ ಹಾರಿ ಹೋಗಿ ನಾವು ಸಂಚಾರ ಮಾಡುವ ಬಾರ, ಆಕಾಶದಾಗೆ ಯಾರು ಮಾಯಗಾರನು ಚಿತ್ತಾರ ಮಾಡಿ ಹೋಗೋನೇ. ಸತೀಶ್ ಶೆಟ್ಟಿ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಸಿಸ್ ದಾದ ತಿಂಡಿ ಬರೋದು ಲೆಫ್ಟ್ ಸಿಸ್ ಹೆಂಗ್ ಕಪ್ಪೆ ಪೋವಲ ಪಕ್ಕೊಂದಲ ಆಡ್ ಚಪಾತಿ ಸಿಸ್ ರೇ ಚಪಾತಿಯ ಶಾನ್ ಸಿಸ್ ದಾದ ತಿಂಡಿ ಇನಿ ಗಮ್ಮತ್ ಆಪುಂಡ ಇನಿ ಗಮ್ಮತ್ತೆ ಅಪ್ಪಣ್ಣ ಗಮ್ಮತ್ತೀನಿ ಅಂದಿ ಅವು ಆಪುಣಿ ಶಾಲೆ ಎತ್ತಿನ ನಡುಮೂಜಿ ಬಗ್ಗೆ ತಿಂದ್ರೆ ಬಲ್ಪೊಡೈತೆ ಜೋಕ್ಲಿಗೆ ಅಂಚಪುರ ವೇದ ವಡ ಪ್ರೀತಿ ಸಿಸ್ ಬನ್ನೋದಲ್ಲೇರು ವಿಲಾಸಿನಿ ಸಿಸ್ ಕನ್ನಡ ಅಂತ ಹೇಳ್ತಾ ಇದ್ದಾರೆ. ಸುನು ಅವರು ಸುರೇಶ್ ಓ ಸುರೇಶ ನಿಮ್ಮ ಹೆಸರು, ಓಕೆ ಸುರೇಶ್ ಅವರೇ ವೆಲ್ಕಮ್ ನಿಮಗೆ. ಹಾಗೆ ಹ್ಯಾಪಿ ನ್ಯೂ ಇಯರ್. ಸೂಪರ್ ಚಾನ್ಸಸ್ ಮಾಡೋದಿಲ್ಲ ಲೈಕ್ ನನ್ನ ಪನ್ನೋದಿಲ್ಲ. ಗಂಗ್ಯಾ ಅವ್ರು ಬಂದರು. ಹಾಯ್ ಗಂಗ್ಯಾ ಅವರೇ ವೆಲ್ಕಮ್. ಗಂಗ್ಯಾ ಅವರೇ ಹಾಯ್, ಹ್ಯಾಪಿ ನ್ಯೂ ಇಯರ್, ವೆಲ್ಕಮ್ ನಿಮಗೆ. ಕಾಫಿ ಆಯಿತಾ, ಟೀ ಆಯಿತಾ? ವಿಲಾಸಿನಿ ಸಪೋರ್ಟಲ್ಲಿದ್ದಾರೆ. ಭಾಸ್ಕರ್ ಅವ್ರು ಬಂದರು. ನಾನು ಶಾಲೆಗೆ ಹೋಗಲಿಲ್ಲ ಅಕ್ಕ. ನೀವು ಶಾಲೆಗೆ ಹೋಗ್ಲಿಲ್ವಾ? ಯಾಕೆ ಹೋಗಲಿಲ್ಲ? ಸಂತೋಷ್ ಅವರು ಹಾಯ್ ಅಂತ ಹೇಳ್ತಾರೆ. ಹಾಯ್ ಸಂತೋಷ್ ಅವರು ವೆಲ್ಕಮ್. ಲೈವ್ಗೆ ಬಂದವರು ಒಂದೊಂದು ಲೈಕ್ ಕೊಡಿ ಆಯಿತಾ. ಗುಡ್ ಮಾರ್ನಿಂಗ್ ಅಂತ ಹೇಳ್ತಾರೆ. ಸೂಪರ್ ಸ್ಟಾರ್ ಆಡು ಅಂತ ಹೇಳ್ತಾ ಇದ್ದಾರೆ ಸತೀಶ್ ಶೆಟ್ಟಿ ಅವರು. ಥ್ಯಾಂಕ್ ಯು. ಸುರೇಶ್ ದಾದಾ ಅವರು ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸುರೇಶ್ ದಾದಾ ಅವರು, ಥ್ಯಾಂಕ್ ಯು. ನಾವು ಲೈಕ್ ಕೊಟ್ಟಿದ್ದೇವೆ. ಥ್ಯಾಂಕ್ ಯು ಸತೀಶ್ ಶೆಟ್ಟಿ ಅವರೇ, ಥ್ಯಾಂಕ್ ಯು ಸೋ ಮಚ್. ನೋಡಿದ್ದು ಸುಳ್ಳಾಗಬಹುದು, ಕೇಳಿದ್ದು ಸುಳ್ಳಾಗಬಹುದು. ಹೌದು, ನೋಡಿದ್ದು ಸುಳ್ಳಾಗಬಹುದು, ಕೇಳಿದ್ದು ಸುಳ್ಳಾಗಬಹುದು, ನಿಧಾನಿಸಿ ಯೋಚಿಸಿದಾಗ ನಿಜವು ತಿಳಿಯುವುದು. ವಿಲಾಸಿನಿ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು. ಸುರೇಶ್ ಅವರು ಕೂಡ ಸಪೋರ್ಟಲ್ಲಿದ್ದಾರೆ. ಮತ್ತು ಸಂತೋಷ್ ಅವರು ಚಾಪರಿಯರ್ ಹಾಕಿನೋದಿಲ್ಲ ರಾಂಡಾಂಡ್ ಚಾಂಡಿ ಇರ್ನಾಂಡ. ಸಂತೋಷ್ ಅವರೇ ನಿಮ್ಮದು ಕಾಫಿ ಆಯಿತಾ, ಟೀ ಆಯಿತಾ, ಎಂತ ತಿಂದ್ರಿ? ವಿಲಾಸಿನಿ ಸಪೋರ್ಟು. ಸುನೀಲ್ ಅವಳು ಏನಾಯಿತು? ಸುರೇಶ್ ಅವರೇ ಸೂಪರ್ ಸಪೋರ್ಟಲ್ಲಿದ್ದಾರೆ. ಆಕಾಶದಲ್ಲಿ ಏನು ಕಾಣಿಸ್ತಿಲ್ಲ, ಹೌದಾ? ಆಕಾಶದಲ್ಲಿ ಮೋಡಗಳೆಲ್ಲ ಹೋಗ್ತಾ ಇಲ್ವಾ? ಮತ್ತು ವಿಮಾನ ಏನಾದರೂ ಹೋಗ್ತಾ ಇದೆ ನೋಡಿ, ಕಾಣಿಸ್ತಾ ಇದೆ ನಿಮಗೆ. ಮತ್ತು ಹಕ್ಕಿಗಳ ಚಿಲಿಪಿಲಿ ಹಕ್ಕಿಗಳು ಹಾರ್ತದೆ, ಅದೆಲ್ಲ ಕಾಣ್ತದೆ. ನೀವು ನೋಡಿ ಅಂತ ಸರಿಯಾಗಿ ನೋಡಿ ಅಂತ ಒಂದು ಅರ್ಧ ಗಂಟೆ ಹಾಗೆ ಇಡಿ, ಕಣ್ಣನ್ನು ಕಾಣ್ತದೆ ಆಗ. ಹಾಯ್ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ ಸುದೀಪ್ ಬ್ರೋ. ಹಾಯ್ ಸುದೀಪ್ ಬ್ರೋ ವೆಲ್ಕಮ್. ಸುದೀಪ್ ಬ್ರೋ ಚಾಪರೇರ ತಿಂಡಿರ ಅದಾದ ತಿಂಡಿ ನಮ್ಮ ಹೆಮ್ಮೆಯ ಕಣ್ಣೆಲ್ಲ ತಿಂಗ ಒಂದು ಲೈಕ್ ಕೊಟ್ಟೆ. ಥ್ಯಾಂಕ್ ಯು. ಲೈಕ್ ನಾನು ಥ್ಯಾಂಕ್ ಯು ಸುದೀಪ್ ಬ್ರೋ. ಗುಡ್ ಮಾರ್ನಿಂಗ್ ಚಾಪರಿಯರ ಹಾಕೇನೊಂದು ರೆಫಿಕ್ಸಿಸ್. ಸಂತೋಷ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು. ದಾದಿ ತಿಂಡಿ ಹೆಂಗೊಂದು ಪೋವ ಹ್ಯಾಪಿ ನ್ಯೂ ಇಯರ್ ಅಂತ ಹೇಳ್ಕೊಂಡು ಬರ್ತಾ ಇದ್ದಾರೆ ನಮ್ಮ ದಿವಾಕರ್ ಬ್ರೋ. ಹಾಯ್ ದಿವಾಕರ್ ಬ್ರೋ ವೆಲ್ಕಮ್. ನಿಮಗೆ ಕೂಡ ಹ್ಯಾಪಿ ನ್ಯೂ ಇಯರ್, ಹೊಸ ವರ್ಷದ ಶುಭಾಶಯಗಳು. ದಿವಾಕರ್ ಅವರೇ ಹೇಗಿದ್ದೀರಾ? ಮತ್ತೆ ಕಾಫಿ ಆಯ್ತಾ, ಟೀ ಆಯ್ತಾ, ತಿಂಡಿ ಆಯ್ತಾ? ಗುಡ್ ಮಾರ್ನಿಂಗ್ ಅಂತ ಹೇಳ್ತಿದ್ದಾರೆ. ಗುಡ್ ಮಾರ್ನಿಂಗ್ ದಿವಾಕರ್ ಬ್ರೋ. ಸಂತೋಷ್ ಅವರ ಆಂಡ್ ಬನ್ನೋದಿಲ್ಲ ದಾದ ತಿನ್ನಿಯರು ಸಂತೋಷ್ ಬ್ರೋ. ಸಿ ಯು ಸಿಸ್. ಓಕೆ ದಿವಾಕರ್ ಬ್ರೋ, ಥ್ಯಾಂಕ್ ಯು ಸೋ ಮಚ್. ಲೈವ್ಗೆ ಬಂದು ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಹೋಗ್ತಾ ಇದ್ದೀರಾ. ಥ್ಯಾಂಕ್ ಯು. ನಿಮ್ಮ ಹಾಡಿಗೆ ಕರ್ನಾಟಕದ ಪ್ರಶಸ್ತಿ ನೀಡುತ್ತಾರೆ. ಹೌದಾ? ಥ್ಯಾಂಕ್ ಯು. ಒಬ್ಬರು ಗೋಲ್ಡ್ ಮೆಡಲ್ ಕೊಟ್ಟು ಹೋದ್ರು, ಆಗ ಈಗ ನೀವು ಪ್ರಶಸ್ತಿ ಕೊಡ್ತೀರ ಅಂತ ಹೇಳಿದ್ರಿ. ಥ್ಯಾಂಕ್ ಯು. ಇವತ್ತು ಪ್ರಶಸ್ತಿಗಳ ಸುರಿಮಳೆ ಆಗ್ಬೋದು ನನಗೆ ಅಲ್ವಾ? ಭಾಸ್ಕರ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಹಾಯ್ ಪ್ರೀತಿ ಅಕ್ಕ ಚಾಂಡ ಈರ್ನಾಡಿಕೆ ನೊಂದು ಭಾಸ್ಕರ್ ಅವರು ಸಪೋರ್ಟಲ್ಲಿದ್ದಾರೆ. ಸುದೀಪ್ ಬ್ರೋನ ಸುದೀಪ್ ಬ್ರೋನ ನೈ ಎಪ್ಪುಡು ಸುಸ್ತು ಆಂಡ ಇಕ್ ಪನೊಂದುಲ್ಲೇರು ದಾದಿ ಕರ್ತಾ ಇದ್ದು ಸೂಪರ್ ಸಪೋರ್ಟಲ್ಲಿದ್ದಾರೆ. ಚಾನ್ಸಸ್ ಸೂಪರ್ ಸಪೋರ್ಟ್. ಥ್ಯಾಂಕ್ ಯು. ಪ್ರೀತಿ ಅಕ್ಕ ನಮಸ್ತೆ. ದಾದಿ ತಿಂಡಿಕೆ ಏನೊಂದುಲ್ಲೇರು ನಾಯಿನ್ ಡೈಟ್ ಬಚ್ಚಲ್ದೆ ಎಪ್ಪುಡ ಈಗ ಸುಸ್ತಿ ಆತನಾ ಅಂಚ ಗೊತ್ತಾನು ದೀಪಿದ ಫೋಟೋ ಅದೇ ಭಾಸ್ಕರ್ ಅವರು. ಥ್ಯಾಂಕ್ ಯು ಭಾಸ್ಕರ್ ಅವರೇ. ಶಾಂತಿ ಸಪೋರ್ಟಲ್ಲಿದ್ದಾರೆ. ವಿಲಾಸಿನ್ ಸಿಸ್ ಥ್ಯಾಂಕ್ ಯು. ಪ್ರೀತಿ ಸುದೀಪ್ ರೋ ಚಪಾತಿ ಪ್ರೀತಿ ಅಕ್ಕ ಎನ್ನ ರೋಣಿ ನಾಯಿಯ ವಾರ ರೋಣಿಗೆ ನಾಯಿನ ಪುದರ್
ನಾವು ಆಕಾಶ ನೋಡಿ ಮಳೆ ಬರುತ್ತೆ, ನೀವು ನೋಡಿದ್ರೆ ಏನಾಗುತ್ತೆ? ನಾವು ನೋಡಿದ್ರೆ ಎಲ್ಲ ಕಡೆ ಮಳೆ ಬರುದಿಲ್ಲಪ್ಪ. ನಾವು ಇವಾಗ ಮಳೆ ಬರುದಿಲ್ಲ, ಖಂಡಿತ ನನ್ನದೇ, ನಮಗೆ ಮಳೆ ಬರುದಿಲ್ಲ. ಇದು ಮಳೆಗಾಲ ಅಲ್ಲಲ್ಲ, ಚಳಿಗಾಲ ಮಾರ್ರೆ. ಶಾಂತಿ ಸಪಡಲ್ಲಿದ್ದಾರೆ. ಕೆಳಗಿಳಿಸುವ ಮನಸ್ಸಿನ ಭಾರಗಳ ಶಾನ್ಸಿ ಸಪೋರ್ಟಲ್ಲಿದ್ದಾರೆ. ಅಂದೇ ಪ್ರೀತಿ ಅಕ್ಕ ಸೂಪರ್ ತಿಂಡಿ ಪರದಲ್ಲಿ ಸುದೀಪ್ರು. ಭಾಸ್ಕರ್ ಅವರು ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಭಾಸ್ಕರ್. ವಿಲಾಸಿನಿ ಸಪೋರ್ಟಲ್ಲಿದ್ದಾರೆ. ಶಾನ್ಸಿಸ್ ಸಪೋರ್ಟಲ್ಲಿದ್ದಾರೆ. ಸುದೀಪ್ ಎನ್ನ ನಾಯಿ ರೋಟ್ ವೆಲ್ಲರ್ ಪಣೊಂದುಲ್ಲಿ ರೋಟ್ ವೆಲ್ಲರ್ ಪಣೊಂದುಲ್ಲಿ ಇರುದಾ ಹಿಂಗೆ ಕತೆ ಪುದಾರ. ವಿಲಾಸಿನ್ ಸಪೋರ್ಟಲ್ಲಿ ಶಾನ್ಸಿಸ್ ಸಪೋರ್ಟಲ್ಲಿದ್ದಾರೆ. ತುಳು ಬರ್ಪುಜಿ. ಓ ಭಾಸ್ಕರ್ ಅವರೇ, ನಿಮಗೆ ತುಳು ಬರೋದಿಲ್ವಾ? ಓಕೆ ಓಕೆ, ಕನ್ನಡದಲ್ಲಿ ಮಾತಾಡ್ತೇನೆ ಆಯ್ತಾ. ಮೊಹಮ್ಮದ್ ಅವರು ಬಂದರು. ಹಾಯ್ ಮೊಹಮ್ಮದ್ ಅವರೇ, ವೆಲ್ಕಮ್. ಮೊಹಮ್ಮದ್ ಅವರೇ ಲೈವ್ಗೊಂದು ಲೈಕ್ ಕೊಡಿ, ಹಾಗೆ ಸಬ್ಬಾಗದಿದ್ದು ಒಂದು ಸಬ್ಬಾಗಿ ಆಯ್ತಾ. ಅಂದೇ ಪ್ರೀತಿ ಅಕ್ಕ ಅಂತೆ ಪನೊಂದುಲ್ಲೇರು ಇಲ್ಲಡೆ ಉಂಡೆ ನಿಕಲ್ನ ಪನೊಂದು ನಾ 6 ನಾಯಿಂಡು ಸೂಪರ್ ಸಪೋರ್ಟಲ್ಲಿದ್ದಾರೆ. ವಿಲಾಸಿನ್ ಸಪೋರ್ಟಲ್ಲಿದ್ದಾರೆ. ಭಾಸ್ಕರ್ ಅವರು ಸಪೋರ್ಟಲ್ಲಿದ್ದಾರೆ. ಅಂದು ಸುದೀಪ್ ಲೈವ್ ತೋಜಾದೆ ಅನ್ನಂದು ಲೈವ್ ಅವು ಮಂಗನ್ ಪತ್ತೆರ ಪೂರ ಬಲಿಪುಂಡು ನಾಯಿ ಗೊತ್ತುಂಡೆ. ಪ್ರೀತಿ ಅಕ್ಕ ಈರ್ನ ಇಲ್ಲಡು ಉಂಡೆ ನಾಯಿ ಓವು ಅವು ಅಂದು ಉಂಡು. ಓಕೆ ಪ್ರೀತಿಸ್ ಸೂಪರ್ ಪಣದಲ್ಲಿ ಸುದೀಪ್ ಭಾಸ್ಕರ್ ಅವರು ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಭಾಸ್ಕರ್ ಅವರೇ, ಥ್ಯಾಂಕ್ ಯು ಥ್ಯಾಂಕ್ ಯು. ನಾನು ಜಿತೇಂದ್ರ, ನೀನು ಶ್ರೀದೇವಿ, ದಿಲ್ ಡ್ಯಾನ್ಸ್ ಹಾಡೋಣ ಬಾರ. ವೆಲ್ಲರ್ ಬ್ರೋ ದಿವ್ ಡ್ವಾಲಿ ಪುದರ್ ಗೇಟ್ ಡಾಲಿ ಡಾಲಿ ಪುರ ಆರಂಭದ ರೋಣಿ ಅತ್ತೆ 6 ಪುದರಿ ಡಾಲಿ ಸಬ್ಬಿಲ್ಲ ನೀವು ಕೊಡಿ ಅಂತ ಹೇಳ್ತಾ ಇದ್ದಾರೆ. ನೀವು ಕಮೆಂಟ್ ಹಾಕಿ ವಿಡಿಯೋಗೆ. ಭಾಸ್ಕರ್ ಅವರ ವಿಡಿಯೋಗೆ ಕಮೆಂಟ್ ಹಾಕಿ, ನಿಮ್ಮದು ಚಾನಲ್ ಇದ್ದರೆ ಮತ್ತೆ ರಿಟರ್ನ್ ಮಾಡ್ತೇನೆ ಆಯಿತಾ. ಅಂದೇ ಪ್ರೀತಿ ಅಕ್ಕ ಅಂತ ಹೇಳಿದೆ. ಭಾಸ್ಕರ್ ಅವರು ಸಪೋರ್ಟಲ್ಲಿದ್ದಾರೆ. ಮಡಿಕೇರಿಲಿ ಮಡಿಕೆ ಮ್ಯಾಲೆ ನಂದು ನಿಂದು ಒಂದು ಡ್ಯಾನ್ಸು ಸಂಕ ಸಂಕ. ಭಾಸ್ಕರ್ ನೆಕ್ಸ್ಟ್ ಲೈವ್ ತೋಜಾವೆ ಸುದೀಪ್ ಬ್ರೋ ಈರು ಬತ್ತಿನದಾಗ ಪನೊಂದುಲ್ಲೇರು ಸೋಮವಾರ ಲೈವ್ ಮಲ್ಪೊರತೆ ಪಿಕ್ಸಿಸ್ ಎನ್ನ ಇಲ್ಲದ ರೋಣಿ ನಾಯವು ಕ್ರಾಸ್ ನಾಯಿ ರೋಣಿ ಪನೊಂದುಲ್ಲೇರು ಶಾನ್ಸಿ ಸಪೋರ್ಟುಲ್ಲೇರು ಬ್ರೋ. ಯಾನ್ ನೆಕ್ಸ್ಟ್ ವೀಕ್ ಲೈವ್ ಮಲ್ಪೆ ಪನೊಂದುಲ್ಲೇರು ಆವು ಪಿಕ್ಸಿಸ್ ಮಲ್ಪಲೆ ಅವು ಸೇಮ್ ಟೈಮ್ ಅತೀರ್ನ 12 o'clock ಆತೆ. ಯುಗ ಯುಗಗಳೇ ಸಾಗಲಿ ಅಕ್ಕ ಇರಿಗ ಗಿರಿ ಗೊತ್ತುಂಡ ಕಾರ್ತಿಕ್ ನಾಯ್ಕ್ ಅವರು ಏರ್ಗಿರಿ ಪಲ್ಲೆ ಒಲ್ತಗಿರಿ ಕಾರ್ತಿಕ್ ಬ್ರೋ ಒಲ್ತಗಿರಿ ಇರೆಗ್ ಲೈವ್ ವೆಲ್ಕಮ್ ಅಂತಂದಿಲ್ಲ ಕಾರ್ತಿಕ್ ಬ್ರೋ ಅಂದ ಸೂಪರ್ ಪಣದುಲ್ಲೇರು. ಶಾಂತ ಸಿಸ್ ಸೂಪರ್ ಸಪೋರ್ಟಲ್ಲಿದ್ದಾರೆ. ಎಂಕ್ ನಾಯಿ ಪುಚ್ಚೆ ಇಷ್ಟ ಪಣದುಲ್ಲೇರು ಪ್ರೀತ್ ಸಿಸ್ ಎಂಕದಾದ ಗೊತ್ತಿನ ಎಂಕ್ ಇಷ್ಟ ಇಜ್ಜಿ ಬಂದತ್ತು ಎಂಕದಾದ ಗೊತ್ತಿನ ಎಂಕಲ್ಲ ಅದು ಮಿತ್ತಲು ಒಂಜಿ ನಾಯಿ ಅವನ ಮತ್ತೆ ಕಟ್ಟುಪಾಡೊಂದಿತ್ತೀನಿ ಐದಕ್ಕ ಸೈನಾಗ ಬೇಜಾರಾಗ್ಬಿಡಿ ಐದಕ್ಕೆ ಎಂಗ್ಲ ಐದಕ್ಕ ವಾ ನಾಯಿಲ್ಲ ತಾಂಕು ಜಿಂಕುಳು ಯಾಪ ಲೈವ್ ಮಲ್ಪೊನ್ ಕೇಳೋದ್ರಲ್ಲಿ ಸುದೀಪ್ ಬ್ರೋ. ಯುಗ ಎಂದರೆ ಕೈಲಾಸ ಹೌದೌದು. ಯುಗ ಯುಗಗಳೇ ಸಾಗಲಿ ನಮ್ಮ ಪ್ರೇಮ ಶಾಶ್ವತ. ಗುಡ್ ಮಾರ್ನಿಂಗ್ ಪನದಲ್ಲಿ ಮೌನೇಶ್ ಅವರು. ಹಾಯ್ ಮೌನೇಶ್ ಅವರೇ ವೆಲ್ಕಮ್. ಅಕ್ಕ ನಮಸ್ತೆ ಅಂತ ಹೇಳ್ತಾ ಇದ್ದಾರೆ. ನಮಸ್ತೆ ಮೌನೇಶ್ ಅವರೇ ಲೈವ್ಗೆ ಒಂದು ಲೈಕ್ ಕೊಡಿ ನೋಡಿ. ಬಂದವರು ಸ್ಕ್ರೀನ್ಗೆ ಡಬಲ್ ಟ್ಯಾಪ್ ಮಾಡಿ ಒಂದು ಲೈಕ್ ಕೊಡಿ ಆಯ್ತಾ. ಕಾರ್ತಿಕ್ ಅವ್ರ ನೆತ್ತಿರ್ಗಿರಿ ಯಾವ ಏರಿಯೇ ಒಲ್ಪದಾರ್ ಪಲ್ನೆ ಗಿರಿ ಒಲ್ಪದಾರ್ ಪಲ್ನೆ ಈ ಗೊತ್ತಿತ್ತು ನಾನು ಪನ್ಪೆ ಗೊತ್ತುಂಡು ಇರು ಒಲ್ಪದಾರ್ ಪನೋಡು ಕ್ಲೂ ಕೊರಡತ್ತ ಮಾರ್ರೆ. ಕಾಯಕವೇ ಕೈಲಾಸ ಪರ್ವತ ಶ್ರೇಣಿಯ ಹೌದು ಕಾಯಕವೇ ಕೈಲಾಸ ಪರ್ವತ ಶ್ರೇಣಿ ಅದು ಹಿಮಾಲಯ. ಶಾಂತಸಿಸ್ ಸಪೋರ್ಟಲ್ಲಿದ್ದಾರೆ ಮತ್ತು ಶಾಂತಸಿಸ್ ಥ್ಯಾಂಕ್ ಯು. ಶಾಂತಸಿಸ್ ನಮ್ಮಡ ನೆತ್ತೆರಿಜ್ಜ ಹತ್ತಿ ನೆತ್ತೆರ್ಗಿರಿಗೆ ಹೆಂಗೆ ಗೊತ್ತು ಜೇರಿಂದ ಕೇನು ಏರು ಒಲ್ಪದಾರ ಪ್ರೀತಿಸಿ ಅನ್ನೋದು ನಮ್ಮಳ ನೆತ್ತೆರುಂಡು ಬಕ್ಕ ನೆತ್ತೆರಿಜ್ಜಂದ್ರೆ ನಾವು ಜೂವಪ್ಪನ. ಭಾಸ್ಕರ್ ಅವರು ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಭಾಸ್ಕರ್. ಒಂದು ಬಾರಿ ಜೋರುಂಡ ಪ್ರೀತಿ ಅಕ್ಕರ ರಾಣಿ ಮುಂದೇನು ಕಟ್ಟದು ಪಾಡ್ನ ಬಾರಿ ಬೀಗಿನ ಅಗ್ಗಿನ ಅಂದಂದು ಎಂಕಲ್ಲ ನಾಯಿಲ್ಲ ಅಂಚೆನೆ ಎಂಕಲ್ಲ ಎತ್ತಿನ ನಾಯಿಲ್ಲ ಕಟ್ಟದೆ ಪಾಡು ಇಜಿನ ಅಗ್ಗಿರ್ಪು ಒಬ್ಬ ದೇವರೇ ಪಂಪಿನ ಬಚ್ಚು ಅಂದ್ ಬ್ರೋ ಹೊರ ನಾಯಿ ತಪ್ಪದ ಮೂಲ ರೋಡ್ ಸೈಡ್ ಅತ್ತೆ ರೋಡ್ ಸೈಡ್ ಮೂಲ ಬಸ್ ಉಂಟ ನಂಗೆ ಬಸ್ ಬಿತ್ತಾರೋದುಂಡು ಈ ನಾಯಿ ಪೋದ ಅವಾಗಿನ ಬೇರೆ ಬತ್ತಿದ್ದೀನಿ
ಮಂಜು ಪೋಡಿದು ಲೋಕಚ್ಚಿ ಎಂಗುಲ್ ಬಲಿಪು ನೀನು ಆಯ್ದು ಕಂಡ್ರೆ ಸಂಕಲೆಗಿತ್ತು ಓದ್ತದೆ ಸಂಕಲೆ ಇತ್ತು ರೈಟೆ ಎಂಗುಲ್ ಬಲಿಪುನು ಒಂದು ತುಳಗ ಬಸ್ಸು ಬಿತ್ತರ್ನಾಗ ನೀನು ಬತ್ತೊಂದು ಒಂದು ಆತರ ಒಂದು ಹಾಪುದು ಗೊತ್ತಿಲ್ಲ ಅವು ತಪ್ಪಡ ಭಾರಿ ಬಂಗ ನಾಡ್ದು ಕಂಡ್ರೆ ಲೈಕ್ ಬಂತು ಅಂತ ಹೇಳ್ತಾರೆ. ಥ್ಯಾಂಕ್ ಯು ಮನೇಶ್ವರಿ, ಥ್ಯಾಂಕ್ ಯು. ಸುದೀಪ್ ಬ್ರೋ ಇರಡರ ಎತ್ತೇರುಂಡ ಕೆಲವೊಂದು ಯಾರು ಓಲ್ಲೇರು ಕಾರ್ತಿಕ್ ಕೇಂದು ಪೋಯೇರಿಯೇ. ಭಾಸ್ಕರ್ ಅವರು ಸಪೋರ್ಟ್ ಅಲ್ಲಿ ಇದ್ದಾರೆ. ಪ್ರೀತಿ ಅಕ್ಕ ಲೈವ್ ಮಲ್ಪಡೆ ಬರ್ಪೆ ಬರೋದ್ರೆ ಹೋಗಿ ಬರುತ್ತೇನೆ, ಶುಭವಾಗಲಿ. ಆಯ್ತು ಭಾಸ್ಕರ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಬಂದು ಸಪೋರ್ಟ್ ಕೊಟ್ಟಿದ್ದೀರಲ್ಲ, ಥ್ಯಾಂಕ್ ಯು. ಪ್ರೀತಿ ಅಕ್ಕ ಅಂತ ಹೇಳ್ತಂದ್ರೆ ವಿಲಾಸಿನಿ ಸೂಪರ್ ಸಪೋರ್ಟ್ ಅಲ್ಲಿ ಇದ್ದಾರೆ. ಥ್ಯಾಂಕ್ ಯು ವಿಲಾಸಿನಿ, ಥ್ಯಾಂಕ್ ಯು. ಓಕೆ ಸುದೀಪ್ ಬ್ರೋ ಬಲ್ಲೆ ಪೋಸ್ಟ್ ಪಾಡುವೆ ಮಲ್ಪುನಾಗಪ್ಪನೊಂದುಲ್ಲೇರು ಅಂದ ಕಟ್ಟದು ಪಾಡ್ಯ ನಾಯಿ ಗರ್ವ ಜಾಸ್ತಿ ಇಪ್ಪು ನಂದಿ ಭಾರಿ ಜೋರು ಎಂಕ ಪೋಡಿಗೆ ಹಾಕೊಂಡು ಪೆಟ್ಟು ಪಾಡ್ಯಾರ ಅವು ಎಂಕ ಅಗ್ಗೆರ ಅಂದಂದು ಪೆಟ್ಟು ಪಾಡೊಚ್ಚಿ ಪಕ್ಕ ಪೆಟ್ಟು ಪಾಡ್ರೆ ಬಲ್ಲಿ ಪಕ್ಕದ ನಾವು ತಿನ್ಪುಡತೆ ನಾಯಿಲು ಪುರ ತಿನ್ನಾಗ ನಮ್ಮ ಆಯ್ತ ಕೈತಲ್ಲ ಪೊರಲಿ ದಾಲೈಕ್ ಉಪದ್ರ ಪುರ ಕೊರ್ರೆ ಬಲ್ಲಿ ಅಪ್ಪಗ ಜೋರು ಗರ್ವ ಅರ್ಪಿನೇಕ್ ಶಾಂತ ಸಿಸ್ ಸಪೋರ್ಟ್ ಉಳ್ಳೇರು ಸಿಸ್ ಪನ್ನೊಂದು ಅಂದಿ ಭಾರಿ ಅಂದಿತ್ತ ನಾಯಿ ಹಣ ಮಸ್ತ್ ಸೈನಾಗ ಮಾತ್ರ ಮಸ್ತ್ ಬೇಜಾರ ಮಾತ್ರ ಅಂಚ ಆತಲ ಒಂದುಂಡು ಎಂಕಳಪುರ ಒಂದುಲು ಉಂಡು ಹೊರೆಗುಲು ಅವು ಅಂಚ ಮಲ್ಪುಣ ತೂದುಂಡತಿ ಹೊರ ಕೊಡ್ದುಲ ಬುಡ್ತೆ ಎಂಕುಲು ಬುಡಪೋದು ಕಂದಿನಿ ಬೇತಗಳಿಗೆ ಕೊಡ್ತೀನಿ ಅವ್ರು ಎಂಗಳಿಗೆ ಕೂಡ ಅವು ಇಜ್ಜಂದು ಕುಲ್ಲೆರಾಪುಜಿ ಒಂದು ಕೂಡ ಅವಿನ ಕಂತೀನಿ ಪೋದು ಎಂಕುಲು. ಓಕೆ ಓಕೆ ಪ್ರೀತಿ ಅಕ್ಕ ಪನ್ನೊಂದು ಬರ್ಪೆ ಲೈವ್ ಪನ್ನೊಂದು ಶಾನ್ಸಿ ಸಪೋರ್ಟ್ ಉಳ್ಳೇರು ಶಾನ್ಸಿ ಸಪೋರ್ಟ್ ಐದು ಪಕ್ಕ ವಾನ ಇಲ್ಲ ಕನ್ಪುಜಿ ಎಂಕುಲು ಬೊಚ್ಚಿನಿ ಶಾಂತಿ ಸಪೋರ್ಟ್ ಉಳ್ಳೇರು. ಥ್ಯಾಂಕ್ ಯು ಸುದೀಪ್ ಬ್ರೋ. ಅಂದು ಪನ್ನೊಂದುಳ್ಳೇರು ಅಕ್ಕ ಯಜಮಾನ್ರು ಕೆಲಸಕ್ಕೆ ಹೋದ್ರಾ? ಇಲ್ಲ, ಅವರಿಗೆ ನೈಟ್ ಇವತ್ತು ನೈಟ್ ಅವರಿಗೆ ಇದ್ದಾರೆಯಾ? ಯಾಕೆಯ ಈ ಮೌನೇಶ್ಗೆ ನನ್ನ ಯಜಮಾನ್ರ ಮೇಲೆ ಕಣ್ಣು ಮಾರುವೆ. ಸುದೀಪ್ ಬ್ರೋ ಸಪೋರ್ಟ್ ಅಲ್ಲಿದ್ದಾರೆ. ಎಂಕಲ ಎಲ್ಲಾಗ ಸಿಲಿಂಡರ್ ಬಂದಾಗ ಅರ್ಧ ಕಾಲ್ ಮಲ್ಪೇರು ಪೋಡಿಗೆ ಅದು ಅಂದಂದು ಅವು ನಾಯಿ ಬಂಡ ಪೋಡಿಗೆ ಎಂಕಲ ಮಸ್ತ್ ಪೋಡಿಗೆ ನಾಯಿ ಬಂಡ ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಸುದೀಪ್ ಬ್ರೋ ಥ್ಯಾಂಕ್ ಯು. ನವೀನ್ ಬ್ರೋ ಬರ್ತೀರಿ ಲೈಕ್ ಡನ್ ಪಣದಿಲ್ಲ. ನವೀನ್ ಬ್ರೋ ಇರೆಗ್ ಹೊಸ ವರ್ಷದ ಶುಭಾಶಯಗಳು. ಈ ಮುರಳಿಪುರ ಬೈದಿತ್ತು ಜರ ತೆಗಿರೆ ಬಾಕಿತ್ತು ಮಂಡ್ರೆ. ಹಾಯ್ ಎವ್ರಿ ಒನ್ ಪಣದಿಲ್ಲೇರು ಆಂಡೆ ಚಾಂಡೆ ನವೀನ್ ಬ್ರೋ ಸಜ್ಜಿಗೆ ರೊಟ್ಟಿ ಆಂಡ ಚಾಂಡ ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ ನಮ್ಮ ಸುದೀಪ್ ಬ್ರೋ. ಹಾಯ್ ನವೀನ್ ಬ್ರೋ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ. ಪ್ರೀತಿಸ್ ಪ್ರೀತಿಯೇ ನನ್ನೊಸಿರು ಪ್ರೀತಿಯೇ ನನ್ನೊಸಿರು ಚಿನ್ನ ಬೆಳ್ಳಿ ಮುತ್ತು ರತ್ನ ಕೆಂಪು ಹವಳ ಸುಖ ನೀಡುವುದೇ. ಪ್ರೀತಿಯ ಮಾಮ ಅದಕ್ಕೆ. ಓ ನಿಮ್ದು ಮಾಮ ಅಲ್ವಾ? ಹೌದೌದು ಇದ್ದಾರೆ ಅವರು. ಲೈಕ್ ಡನ್ ಅಂತ ಹೇಳ್ತಾ ಇದ್ದಾರೆ ನವೀನ್. ಥ್ಯಾಂಕ್ ಯು. ಅಂದು ಸಿಸ್ ಎಂಕಲ ಸ್ಟಾರ್ಟಿಂಗ್ ಒಂಜಿ ನಾಯಿ ಕಾಣತೀನಿ ಸಿಸ್ ಅವಳ ಅಂಚೆನಿ ಸಿಸ್ ಸೈತೀನಿ ಮಸ್ತ್ ಎಡ್ಡೆ ಇತ್ತನು ಸಿಸ್ ಅಂದಿ ಐಕೆಂಗಳು ಐದಕ್ಕ ಕನ್ಪಿನಿ ಜೌಪಣದಾದು ಗೊತ್ತ ಬಂಜಿಪುರ ಮಲ್ಲ ಅದು ಕಿಡ್ನಿದ ಅದನ್ನ ಫೇಲ್ಯೂರ್ ಆದ ಸೈತಿ ನಾವು ಎಂಕಲ ನಾಯಿ ಗೊತ್ತಾಂಡೆ ಅಂಚ ಬಕ್ಕ ಅವಾಗಟೆ ಒಂದು ಮಲ್ಪನಾಗ ಪಂಡೆ ಡಾಕ್ಟ್ರ್ ಆಯ್ತಾ ಒಂದು ನಾನು ಹೆಚ್ಚ ದಿನ ಬದುಕುಜ್ಜಿ ಅಪ್ಪ ಬಂದು ಬೇಜಾರಪ್ಪ ಯಾನಪ್ಪಗೆ ಎನ್ನ ಅರ್ಶಲ್ನ ಪೆದ್ದಿದೆ ಮಲ್ಲ ಏನು ಪೆದ್ದಿದೆ ಅಪ್ಪಗ ಅವು ಸೈನಾಗ ಏತು ಬುಲ್ಪುನು ಇಂಕುಲು ಸೂಪರ್ ಸಪೋರ್ಟಲ್ಲಿದ್ದಾರೆ ಸುದೀಪ್ ಆಯ್ ಸಿಜಿ ಆನೆ ಯಾನ್ ಮೆಗ್ಗೆ ಎಂಕುಲೇ ತಿರ್ಗಾರೆಲ್ಲ ತೊಂಪು ಒಂದಿತ್ತೀನಿ ಮುನ್ನೊಂದು ಒಂದು ದೇವಸ್ಥಾನ ಉಂಡತೆ ಏತೋಡು ಆನೆ ಪಲ ದೀಪ ಎಲ್ಲ ಇವುಡು ಆ ದೇವಸ್ಥಾನ ಅಲ್ಪ ದಾಲಿತ್ತು ಅಲ್ಪ ಪಾದೆ ಪೂರ ಇತ್ತನು ಅಲ್ಪ ಪುರ ತಿರ್ಗಾರೆಲ್ಲ ತೊಂಬಂದು ಅಪ್ಪ ಮೂರು ದೇವಸ್ಥಾನ ಸಂಘ ಎತ್ತೀನಿ ಅಲ್ಪ ಎತ್ತೀನಿ ಸಂಘ ಅಂತ ದೂರ ಎತ್ತೀನಿ ಇತ್ತೆ ಇಂಚಿ ಕಟ್ಟಿದ್ದೀನಿ ಪೊಸತ್ತೆ. ಹಾಯ್ ಸಿಸ್ ಪಾನದಲ್ಲಿ ಜ್ಯೋತಿ ಸಿಸ್ ಗುಡ್ ಮಾರ್ನಿಂಗ್ ಜ್ಯೋತಿ ಸಿಸ್ ಲೈವ್ ಕೋಡೆಲ್ಲ ಬರ್ರೆ ಇಜ್ಜಿ ಜ್ಯೋತಿ ಸಿಸ್ ಅವು ಎನ್ನ ಲೈವ್ ಎಂಡ ಅದು ಬಕ್ಕ ಅಟಿಲ್ ಮಾಡಿ ಬರೋ ಪೋಪೈತೆ ಬಕ್ಕ ಆಯ್ತು ಮಂಡಿಡೆ ಉಪ್ಪು ಜಂಚಾಪು. ಸುದೀಪ್ ಬ್ರೋ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸುದೀಪ್ ಬ್ರೋ. ಪ್ರಸಾದ್ ಮೀಯರೆ ಪೋತೀರಿ ನೀ ಆವ ಮೀ ಪಂಡೆ ನೀರು ಬೇಗ ಮೀದು ಬರೋಡು ಹಿರಿಯರು ಪೂರ ಕೇಳ್ಬೇರು ಬಂತೆ ಬರ್ಬೇರು ಲೈಕ್ ಡನ್ ಪಡೋದಿಲ್ಲೇರು ಜ್ಯೋತಿಷಿಸ್. ಹಾಯ್ ಪ್ರಿನ್ಸಿಸ್ ಗುಡ್ ಮಾರ್ನಿಂಗ್ ಪಡೋದಿಲ್ಲೇರು ಜ್ಯೋತಿಷಿಸ್. ಹಾಯ್ ಗುಡ್ ಮಾರ್ನಿಂಗ್. ಮಿಂಚು ಅಂತ ಮಿಂಚು ಬಂದು ಆಯ್ ಮಾಡಿ ಹೋಗ್ತಾ ಇದ್ದಾರೆ. ಮಿಂಚು ಎಲ್ಲಿಗೆ ಹೋಗುದು ಮಾರ್ರೆ ನೀವು ಕೋಳಿ ಕಟ್ಟೆಗೆ ಹೋಗ್ತೀರಾ? ಹಾಯ್ ಸುದೀಪ್ ಬ್ರೋ ಅಂತ ಹೇಳ್ತಾ ಇದ್ದಾರೆ ನಮ್ಮ ಜ್ಯೋತಿಷಿಸ್. ಹಾಯ್ ಶಾಂತಕ್ಕ. ಹಾಯ್ ಪ್ರೀತಿಸ್. ಹಾಯ್ ಜ್ಯೋತಿಷಿಸ್. ಹಾಯ್ ಸುದೀಪ್ ಬ್ರೋ ಅಂತ ಪೂರ ಒಂಜೆಟ್ಟೆ ಬರೀದು ಬುಣ್ಣಿ ನವೀನ್ ಬ್ರೋ ಬೈಕುಡುಲ್ಲೆ ಓ ಆವಿ ಸುದೀಪ್ ಬ್ರೋ ಮೆಸೇಜ್ ಮಾಡ್ತಾರೆ ಆಪು ಜೊತೆ ಪೋದ್ ಬಲೆ ಅವೇ ಡ್ಯೂಟಿ ಪೋಪಿನಾ
ಸ್ಟಾರ್ಟ್ ಬಾಯ್ ಲೈಕ್ ನಾನು ಓಕೆ ನಾವು ನವೀನ್ ಬ್ರೋ ಥ್ಯಾಂಕ್ ಯು ಸೋ ಮಚ್ ಮತ್ತು ಲೈಕ್ ಕೊರಿ ಇರುತ್ತೆ ಥ್ಯಾಂಕ್ ಯು ವಿಲಾಸಿನಿ ಸೂಪರ್ ಸಪೋರ್ಟ್. ಕಾಫಿ ಆಯಿತಾ? ಆಗಿದೆ ನನಗೆ ಪೋವ ತಿಂಡಿ. ನಿನಗೆ ಎಂತ ಮೌನೇಶ್ ತಿಂಡಿ ಅಂತ ಸೂಪರ್ ಸಪೋರ್ಟಲ್ಲಿದೆ. ವಿಲಾಸಿನಿ ಬಾಯ್ ಅಂತ ಹಾರ್ಟ್ ಕೊಡ್ತಾ ಇದೆ. ಥ್ಯಾಂಕ್ ಯು ವಿಲಾಸಿನಿ ಥ್ಯಾಂಕ್ ಯು ಸೋ ಮಚ್. ಪ್ರೀತಿ ಎಲ್ತಂದ್ರೆ ತಿಂಡಿ ಆಯ್ತಾ? ಆಗಿದೆ ನಮಗೆ ಪೋವ. ಮಿಂಚು ನಗ್ತಾ ಇದ್ದಾರೆ. ಮಿಂಚು ಕೋಳಿ ಕಟ್ಟಕ್ಕೆ ಹೋದದ್ದವ. ಹಾಯ್ ನವೀನ್ ಅಣ್ಣ ಅಂತ ಹೇಳ್ತಾ ಇದ್ದಾರೆ. ಶಾಂತ ಜ್ಯೋತಿ ಅಕ್ಕ ಹಾಯ್ ಬೈಕ್ಡ್ ಉಲ್ಲೆ ಮಲ್ಪೊಚ್ಚು ಗುಡ್ ಮಾರ್ನಿಂಗ್ ಪನೊಂದಲ್ಲಿ. ಓ ಬೇಜಾರು ಮಲ್ಪೊಚ್ಚು ವಾ ಹಾಯ್ ಮಿಂಚು ಪನೊಂದುಲ್ಲೇರು ನಮ್ಮ ಶಾಂತ ಹಾಯ್ ಮಿಂಚು ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ. ಜ್ಯೋತಿ ಸುದೀಪ್ ಬ್ರೋ ಬಾಯ್ ಟೇಕ್ ಕೇರ್ ಅಂತ ಹಾಡ್ಕೊಡ್ತಾ ಇದ್ದಾರೆ ನಮ್ಮ ಪ್ರೀತಿ ಏನು ತಿಂದ್ರಿ? ನಾನು ಏನು ತಿಂದೆ ಗೊತ್ತಾ? ಪೋವ ಮಾಡಿದೆ ಮತ್ತು ದೋಸೆ ಮಾಡಿದೆ. ನಾನು ನೀರು ದೋಸೆ ತಿಂದದ್ದ. ಓಕೆ ಸುದೀಪ್ ಬ್ರೋ ಅಂತ ಹೇಳಿದೆ. ನವೀನ್ ಅಣ್ಣ ಹಾಯ್ ಅಂತ ಹೇಳಿದೆ. ಪ್ರೀತಿ ಅಕ್ಕ ಬಾಯ್ ಅಂತ ಹೇಳ್ತಾ ಇದ್ದಾರೆ ಸುದೀಪ್ ಬ್ರೋ. ಜ್ಯೋತಿ ಅಕ್ಕ ಬಾಯ್ ಅಂತ ಬರ್ಪೆ ಬಾಯ್ ಬಂದಲ್ಲಿ ಸುದೀಪ್ ಬ್ರೋ ಥ್ಯಾಂಕ್ ಯು. ಮಿಂಚು ಬಾಯ್ ಹಾಯ್ ಅಂತ ಗೊತ್ತಾ ಬನ್ನಿ ಮಿಂಚುನೆ ಥ್ಯಾಂಕ್ ಯು. ಓಕೆ ಸುದೀಪ್ ಬ್ರೋ ಬಂದಲ್ಲಿ. ಸಂಗೀತ ಬಾಯ್ ಸುದೀಪ್ ಬ್ರೋ ಥ್ಯಾಂಕ್ ಯು ಸೋ ಮಚ್ ಲೈವಿಗೆ ಮತ್ತೆ ಸಪೋರ್ಟ್ ಕೊಡ್ಲಿಕ್ಕೆ ಥ್ಯಾಂಕ್ ಯು. ಉಪ್ಪಿಟ್ಟು ತಿಂದೆ? ಓ ನಿಮಗೆ ಉಪ್ಪಿಟ್ಟಾ? ಹಾಯ್ ಶಾನ್ಸಿಸ್ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ. ಜ್ಯೋತಿ ಅಕ್ಕ 100% ಓಕೆ ನಮಸ್ತೆ ಅಂತ ಹೇಳ್ತಾ ಇದ್ದಾರೆ ಸುದೀಪ್ ಬ್ರೋ. ಬೊಕ್ಕ ಬರ್ಪೆ ಆವಾವ್ ಜ್ಯೋತಿ ಬೊಕ್ಕ ಬರ್ಪೇರು. ನೆರಳನ್ನು ಕಾಣದ ಲತೆಯಂತೆ ಬಿಸಿಲಿಗೆ ಬಾಡದ ಹೂವಂತೆ ಸೋಕಿದೆ ಈ ಮೊಗವೇಕೆ ಏನು ನಿನ್ನ ಚಿಂತೆ ಹೇಳೆ ನನ್ನ ಕಾಂತೆ. ಹಾಯ್ ಜೋಸಿಸ್ ಗುಡ್ ಮಾರ್ನಿಂಗ್ ಪನಂದುಲ್ಲೇರು. ತಿಂಡಿದ ಅದು ಹೆಂಗೆ ಪೋವ ಜ್ಯೋತಿಸ್ ಲೈವ್ಗೆ ಬರಲಿಕ್ಕೆ ಮನಸ್ಸುಂಟು ದಾರಿ ಮಾಡಿ ಬರಬೇಕು ಪನಂದುಲ್ಲೇರು ಅಂದನ್. ನಂಗೊಂದು ದೋಸೆ ಕೊಡಿ. ನಿಮ್ಗೊಂದು ದೋಸೆ ಬೇಕಾ? ನೀವು ದೋಸೆ ಬೇಕಾದ್ರೆ ಇಲ್ಲಿಗೆ ಬರಬೇಕು ಮಾರ್ರೆ. ಅಲ್ಲಿ ಹೇಗೆ ಕೊಡುದು ಈಗ ದೋಸೆ? ಗರ್ಭದಿ ನನ್ನಿರಿಸಿ ಊರಲ್ಲಿ ನಡೆಯುತ್ತಿದೆ ತೇರಲಿ ಕುಳಿತಂತೆ ಅಮ್ಮ ಗುಮ್ಮ ಬಂದೆನಿಸಿ ಹೆದರಿ ನಿಂತಾಗ ನಿನ್ನ ಸೆರಗೆ ಕಾವಲು ಅಮ್ಮ. ಪ್ರೀತಿ ದಾರಿ ನಾನು ಮಾಡಿಕೊಡ್ತೇನೆ ಬನ್ನಿ. ದಾರಿ ಯಾರು ಒಂದು ಲೊಕೇಶನ್ ಕಡಪುರುವೇರು ಅದೇ ಮ್ಯಾಪ್ ಲೊಕೇಶನ್ ಕಡಪುರುವೇರಾರು ಅಪ್ಪ ಇರ್ ಬತ್ತು ನಾನು ಆತೆ. ಜ್ಯೋತಿ ಅಂತ ಹೇಳ್ತಾ ಇದ್ದಾರೆ. ನಗಾಡ್ತಾ ಇದ್ದಾರೆ ಪ್ಲೀಸ್. ಹೂವು ಮುಳ್ಳು ಜೋಡಿಯಾಗಿ ಮಾಡೋದೇಕೆ ಹೇಳು ಬೇರೆ ಮಾಡೋ ಕೈಗಳ ಮೇಲೆ ಹೋರಾಡೋಕೆ ಕೇಳು ಜೀವನ ಒಂದು ತೂಗುಯ್ಯಾಲೆ ಯಾಕೆ ನೀನು ಹೇಳು ಭೂಮಿ ಮೇಲೆ ನಮ್ಮ ಬಾಳು ಯುದ್ಧ ಕಾಂಡ ಕೇಳು ಸೋಲೆ ಇಲ್ಲ ನಿನ್ನ ಹಾಡು ಹಾಡುವಾಗ. ಥ್ಯಾಂಕ್ ಯು ಜ್ಯೋತಿಸ್ ಎಲ್ತೊಂದುಲ್ಲೇರಿಯಾ ಜ್ಯೋತಿಸ್ ಕೈತಾಲ್ ಬರ್ತಾರೆ. ಜ್ಯೋತಿಸ್ ಕೈತಾಲ್ ಬರ್ತಾರ ಫುಲ್ ಮೋನದ ಜ್ಯೋತಿಸ್ ಓಕೆ ಅಂದರೆ ಜ್ಯೋತಿಸ್ ನಂಗೆ ದಾದ ತಿಂಡಿ ಜ್ಯೋತಿಸ್ಗೆ ಏನಂದರೆ ಚೆಲುವರಾಜ್ ಅವರು ಬಂದರು ಸೂಪರ್ ಸಿಂಗಿಂಗ್ ಅಂತ. ಥ್ಯಾಂಕ್ ಯು ಚೆಲುವರಾಜ್ ಅವರೇ ಥ್ಯಾಂಕ್ ಯು ಸೋ ಮಚ್. ಲೈವ್ಗೆ ಒಂದು ಲೈಕ್ ಕೊಡಿ. ಆಗ ಸಬ್ಬಾಗದಿದ್ದರೆ ಸಬ್ಬಾಗಿ. ನಮ್ಮ ಊರು 550 ಕಿಲೋಮೀಟರ್ ಅಷ್ಟುಂಟವ ಅಷ್ಟು ಕಿಲೋಮೀಟರ್ ದೂರ ಇದೆ. ಒಪ್ಪ ದೇವರೇ. ಪ್ರೀತಿ ಸಿಸಿ ಇಂಕ ಪುಲಾವು ಪಿಜ್ಜಾ ಇಜ್ಜಿ ಸಿಸ್ ಇದೇ ಪಿಜ್ಜಾ ಇಷ್ಟನಾ ಇಜ್ಜಿ ಸಿಸ್ ನಾನಲ್ಲ ಅರ್ಧ ಆತಜಿ ಪನೊಂದುಲ್ಲೇರು ಅಂದಿಯೇ ಬಾರಿ ನಿಧಾನ ಆಪಿನಿ ಎನ್ನ ನಿಧಾನಡ ಒಂದುಂಡು ಒಂಜಿನ 7 ಆಜಿ 5 ಅಂಚ ಆಡ ಒಂದುಂಡು ಕೋಡೆದು ಒಂಚೂರು ಒಂಜಿ ಕೇಮಡ ಪೋತುಂಡ್ಲ ಇವಾಗ ಒಂಚೂರು ಆಡಾವು ನಾನೆಲ್ಲ ಜ್ಞಾನಾಗ. ಹುಬ್ಬಳ್ಳಿ ಹೌದೌದು ಹುಬ್ಬಳ್ಳಿ ನೀವು ಹೇಳಿದ್ರಲ್ಲ ಹುಬ್ಬಳ್ಳಿ ಅಂತ. ಹುಬ್ಬಳ್ಳಿಗೆ ಒಂದು ಸಲ ಬಂದಿದ್ದೆ ನಾನು, ಆದರೆ ಇದಿಲ್ಲ ತಿರುಗ್ಲಿಲ್ಲ, ಅಲ್ಲಿ ನೋಡಿದ್ದೇನೆ ಅಷ್ಟೇ, ಸಿಟಿ ಅಷ್ಟೇ, ಪಾಸ್ ಆದದ್ದು ಹುಬ್ಬಳ್ಳಿಯಿಂದ ಅಷ್ಟೇ. ಅಂದಿಯೇನ ನಾವು ಆವಳತೆ ಬೇಗ ಐಕ್ ಒದ್ದಾಡು ಮಾರ್ರೆ.
ನಮ್ಮೂರ ಮಂದಾರ ಹೂವೇ, ನನ್ನೊಲುಮೆ ಬಾಂಧಳದ ಚೆಲುವೆ, ಬಳಿ ಬಂದು ಬಾಳನ್ನು ಬೆಳಗು, ನನ್ನ ಬರಿದಾದ ಮನದಲ್ಲಿ ಮಿನುಗು. ಆಡಿಸಿಸ್ ಮಸ್ತ್ ಕಷ್ಟ ಜಾಸ್ತಿ ಪೊಡ್ತು ಲೈವ್ ಮಲ್ತಂಡ ಒಂದೇ ಇಜ್ಜಿ ಅಂದಿಯೇ ಮಸ್ತ್ ಕಷ್ಟ ಹೆಚ್ಚು ಪೊಡ್ತು ಕುಲ್ಲೆರ್ಲ ಜೈಕೆ ಅಂತ ಕಾಣೆ ಅಂತ ಮಲ್ಪಂತೆ ಬಯ್ಯಗೊಂದು ಬಯ್ಯಡಾತೊಂದಿಜ್ಜಿ ಕಾಣೆಲ್ಲ ಒಂತೆ ಜನ ಒಂಚೂರು ಉಪ್ಪಿರು ಬಯ್ಯಡಾತಿಜ್ಜಿ ಲಾಯ್ ಕಾಣಿ ಜಿಂದ ತಾರೆ ತಿರ್ಗುದವ್ರು ತಿರ್ಗಂದಿನ ಲಾಯ್ ಕಾಣಿ ಜಿಂದ ತಾರೆ ತಿರ್ಗು ಅಂದಿ ತಿರ್ಗದಿ ಜಸ್ಟ್ ಪಾಸ್ ಆತಿನ ಹತ್ರ ಅಲ್ಬೇಕು. ಪ್ರೀತಿ ಸೀರೆನ ಚಾನಲ್ ಸರಿಯಾ ಅಂಡೇಕೇನೊಂದುಲ್ಲೇರು ಜ್ಯೋತಿಸಿಸ್ ಅವು ಟೈಮ್ ಬೋರ್ಡ್ಗೆ ಏನಲ್ಲ ಸರಿ ಅವರು ಅಂತ ಟೈಮ್ ಉಂಡು. ಕಣ್ಣಲ್ಲೇ ಕರೆದು ಹೊಂಗನ ಸಾತೆರೆದು ಸಂಗಾತಿ ಸಂಪ್ರೀತಿ ಸೆಳೆದೆ, ಅನುರಾಗ ಹೊಳೆದು ಅನುಬಂಧ ಬೆಳೆದು ಸಮೋಹ ಸಂಬಂಧ ಮಿಡಿದೆ, ಮೂಡಿದ ಪ್ರೇಮದ ಸೊಗಸಾದ ಕಾರಂಜಿ ಬಿರಿದೆ, ಸೊಗಸಾದ ಕಾರಂಜಿ ಬಿರಿದೆ. ನಮ್ಮೂರ ಮಂದಾರ ಹೂವೇ, ನನ್ನೊಲುಮೆ ಬಾಂಧಳದ ಚೆಲುವೆ, ಬಳಿ ಬಂದು ಬಾಳನ್ನು ಬೆಳಗು, ನನ್ನ ಬರಿದಾದ ಮನದಲ್ಲಿ ಮಿಡುಗು. ಒಡಲಾಳ ಮೊರೆದು ಒಡನಾಟ ಮೆರೆದು ಒಡನಾಡಿ ಬಾಂಧವ್ಯ ಕಂಡೇ, ಋತುಮಾನ ಮೀರಿ ಹೊಸಗಾನ ತೋರಿ ಹಿತವಾದ ಮಾಧುರಿಯ ಮಿಂದೆ, ತೀರದ ಮೋಹದ ಇನಿದಾದ ಆನಂದ ತಂದೆ, ಇನಿದಾದ ಆನಂದ ತಂದೆ. ಇಜಿ ಜ್ಯೋತಿಸಿಸ್ ಐಕ್ ಶನಿಗ್ರಾಚಾರ ಪಾಸುದುಂಡು ಪನ್ನದುಲ್ಲೇರು ಲೈವಿಗೆ ಜಾಯಿನ್ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಿದ್ದಾರೆ. ಶಾಂತಸಿಸ್ ಶಿವರಾತ್ರಿ ಸಿದ್ಧರೋಡು ಜಾತ್ರೆಗೆ ಬನ್ನಿ. ಆಯ್ತಾಯ್ತು ಬರುವ ಖಂಡಿತ. ಮೊಟ್ಟೆ ಇದ್ರೆ ಹತ್ತಿರ ಇದ್ರೆ ಬಂದು ಲಾಗೆ ಮಾಡ್ತಿದ್ದೆ ಜಾತ್ರೆದು, ಹತ್ತಿರ ಇಲ್ಲ ಅಲ್ವಾ ಮರ್ಯಾರೆ. ಶಾಂತಸಿಸ್ ಯಾನ್ ಜಾಯಿನ್ ಅಪ್ಪುಜಿ ಪನ್ನದುಲ್ಲೇರು ದಾಯಿ ಜನ ಅಂಚನ ಡಿ ಬಾಸ್ ಸಾಂಗ್ ಆಡಿ ಅಕ್ಕ. ಡಿ ಬಾಸ್ ಇದ್ದು ನಿನ್ನಾಣೆ ನಿನ್ನಾಣೆ ಪ್ರೀತಿ ದೇವತೆಯ ನಿನ್ನಾಣೆ, ನೀನಿಲ್ದೆ ನಾನಿಲ್ಲ ದೇವರಾಣೆ, ಗೆಳೆಯ ನನಗೂನು ನೀನೊಬ್ಬನೇ, ನಿನ್ನ ಹೃದಯನೇ ನನ್ನ ಮನೆ, ಕೋಟಿ ದೇವರ ಮೇಲಾಣೆ ಪ್ರೀತಿ ದೇವತೆ ನಿನ್ನಾಣೆ, ನಿನ್ನಾಣೆ ನಿನ್ನಾಣೆ ಪ್ರೀತಿ ದೇವತೆಯ ನಿನ್ನಾಣೆ, ನೀನಿಲ್ದೆ ನಾನಿಲ್ಲ ದೇವರಾಣೆ. ಈ ಪ್ರೀತಿಯ ರಥದಲ್ಲಿ ಹೊರಡೋ ಮೆರವಣಿಗೆಯಲ್ಲಿ ನಮ್ಮಿಬ್ಬರಿಗೆ ತಾನೇ ಅವಕಾಶ, ಈ ಪ್ರೀತಿಯ ಪುಟದಲ್ಲಿ ಬರೆಯೋ ಬರವಣಿಗೆಯಲ್ಲಿ ನಮ್ಮಿಬ್ಬರದೇ ತಾನೇ ಇತಿಹಾಸ. ಪ್ರೀತಿ ಎಂಬುದು ಹೀಗೇನೆ ಕಾಲ ಎನ್ನುವ ಕಾಲನೇ, ಬಿಟ್ಟು ಬಾಳುವುದು ಗೊತ್ತೇನೆ ಲೋಕ ಎನ್ನುವ ಲೋಕಾನೆ, ನಿನ್ನಾಣೆ ನಿನ್ನಾಣೆ ಪ್ರೀತಿ ದೇವತೆಯ ನಿನ್ನಾಣೆ, ನೀನಿಲ್ದೆ ನಾನಿಲ್ಲ ದೇವರಾಣೆ. ಅಂದೇ ಪ್ರೀತಿಸ್ ಬೇಗ ಏನ ಚಾನಲ್ ಸರಿ ಅವಳು ಪನ್ನೊಂದುಲ್ಲೇರು ಜ್ಯೋತಿಸಿಸ್ ಥ್ಯಾಂಕ್ ಯು ಸಿಸ್ ಪನ್ನೊಂದುಲ್ಲೇರು ಪ್ರೀತಿಸಿಸ್ ದಾಯಿಗೆ ಜ್ಯೋತಿಸಿಸ್ ಪನ್ನೊಂದುಲ್ಲೇರು ತೆಲ್ತದಲ್ಲೇರು ಶಾಂತಸಿಸ್ ಬಂದು ತೆಲ್ತದಲ್ಲೇ ಶಾಂತಸಿಸ್ ಸಾಗರ್ ತಿಕ್ಕೀರಾ ಇಜ್ಜಿ ಸಾಗರೆ ಅಂತೂತುಜ್ಜಿ ಕೋಡಿ ಕೇಶವಣ್ಣೆ ಬಂದಿರೋ ಓ ಬೇತೆ ಲೈವ್ ಇತ್ತೇರಂದ ಅದೇ ಚೂರು ಬೊಕ್ಕ ಬರ್ಪೆ ಆವಿ ಪ್ರೀತಿಸಿಸ್ ಆವ ಸೂಪರ್ ಸಪೋರ್ಟ್ ಅಲ್ಲಿ ಇದ್ದಾರೆ. ಜ್ಯೋತಿಸಿಸ್ ವಾವ್ ಸೂಪರ್ ಸಪೋರ್ಟ್ ಅಲ್ಲಿ ಇದ್ದಾರೆ. ಅನೀಶ್ ಬರ್ತೀರಾ? ಅನೀಶ್ ವೆಲ್ಕಮ್. ಅನೀಶ್ ಚಾಪರಿರಾ ತಿಂಡಿ ತಿಂದರ ದಾತ್ ತಿಂಡಿ
ಜ್ಯೋತಿಸಿ ಸಬಡರು ಎಂಚ ಉಳ್ಳಾರಿಯೇ ಪನೊಂದುಲ್ಲೇರಿ ಯಾನು ಹುಷಾರುಲ್ಲೇ ಅನಿಶ್ ಇರು ಓಲು ಕೋಡೆಲ ಬತ್ತ ಸೀದ ಪೋಯಿನಿ ದಾನೆ ಬಿಸಿಯಾ ಅನಿಶ್ ಜ್ಯೋತಿಸಿ ಸಪಡಲ್ಲಿದ್ದಾರೆ. ಮತ್ತೆ ಅನೀಶ್ ಹಾಯ್ ಅಂತ ಹೇಳ್ತಾ ಇದ್ದಾರೆ. ಮೌನೇಶ್ ಅವ್ರು ಥ್ಯಾಂಕ್ಸ್ ಅಂತ ಹೇಳ್ತಾ ಇದ್ದಾರೆ. ವೆಲ್ಕಮ್ ಮೌನೇಶ್, ವೆಲ್ಕಮ್. ಯಾರಿದು ಸಾಂಗ್ ಆಡ್ತಾ ಇರೋದು? ಕೆರಾಸಿಸ್ ನಾನೇ ಆಡ್ತಾ ಇರೋದು. ಎಂಚಿ ಸ್ವರಯು ಗೋಪಾಲನೇ ನೆರೊಚ್ಚಿ ಶರತ್ ಬ್ರೋ ರಂಜಿ ಪಂಡೆ ಪಂಡೆ ರೈಕ್ ಬನ್ಯವೇ ಸ್ವರದ ಆಲೆಡ್ಡಿ ಹೆಂಗ್ ಮಕ್ಕರತೆ ಐಟ್ಲ ಮಕ್ಕರತೆ. ಅನೀಶ್ ಗುಡ್ ಮಾರ್ನಿಂಗ್ ಬರಂದಿಲ್ಲೇರು. ಶರತ್ ಬ್ರೋ ಹ್ಯಾಪಿ ನ್ಯೂ ಇಯರ್ ಇರೇಗ. ಅನೀಶ್ ಹ್ಯಾಪಿ ನ್ಯೂ ಇಯರ್. ಕೇರಳ ಸಿಸ್ ಹ್ಯಾಪಿ ನ್ಯೂ ಇಯರ್. ಪೈನಾಪಲ್ ಆರ್ ಪಿಜ್ಜಾ ದಾದ ಅವು ఉంది ಕ್ವಶನ್ಗೆ ಆನ್ಸರ್ ಮಲ್ಪ್ಲೆ ಐಟ ಆನ್ಸರ್ ಪಂದು ತಡೆ ಗೊತ್ತದಂಜಿ ಆನ್ಸರ್ ಮಲ್ಪ್ಲೆ. ಪೈನಾಪಲ್ ಆನ್ ಪಿಜ್ಜಾ ಬಂದು ಏನ ಹೆಂಗೆ ಗೊತ್ತು ಜವ್ ಕೊರಿಯನ್ ಪ್ರೀತಿ ಹಾಯ್ ಅವೇ ಬರದೆ ಬೊಕ್ಕ ತಿಂಡಿದಾದೇರೆ ಹೆಂಗೆ ಪೋವ ಆರು ಗುಂಡಿರು ಬೋಡ್ದೇರು ಜ್ಯೋತಿಸಿ ಸೋಲದಲ್ಲಿ ಏರು ಗುಂಡಿರು ಬುಡ್ದಿನ್ ಎಂಕ ತಿಂಡಿ ದೋಸೆ ಅಂದೆ. ಜೀವನ ಎಲ್ಲಾನು ಬೇಕು ಎನ್ನುವ ಆಸೆ ಬಿಡು, ದೇವರ ಧ್ಯಾನ ಮಾಡು, ಅವನ ಆಶೀರ್ವಾದ ಇದ್ದರೆ ಜಗತ್ತನ್ನೇ ಗೆಲ್ಲಬಹುದು. ನಾವು ದಿನ ದೇವರ ಧ್ಯಾನ ಮಾಡೋಣ, ದೇವರ ಮುಂದೆ ಯಾರು ಇಲ್ಲ, ದೇವರ ನಾಮ ಎಲ್ಲ ಶಕ್ತಿಯನ್ನು ತುಂಬುತ್ತದೆ, ಶಿವ ಧ್ಯಾನ ಮಾಡೋಣ ಅಂತ ಹೇಳ್ತಾ ಇದ್ದಾರೆ ನಮ್ಮ ಕೇರಳ ಸಿಸ್. ಜಸ್ಟ್ ಜೋಕಿಂಗ್. ಓ ಜೋಕಿಂಗ್. ವಾ ಫುಲ್ಲೆ ಕೋಡೆ ಪೋಯ್ನಿ ಚೂರು ಬ್ಯುಸಿ ಇತ್ತೆ ಈ ಕಂದೆ. ಓಕೆ ಓಕೆ ಧನ್ಯವಾದಗಳಂತ ಹೇಳ್ತಿದ್ದೆ. ಪೈನಾಪಲ್ ಆರ್ ಪಿಜ್ಜಾ ಅಂದು ಪಲ್ನೆ ಆರ್ ಪಿಜ್ಜಾ ಓಲಾಪುಡು ಮಾರೆ ಪಿಜ್ಜಾ ಪೈನಾಪಲ್ ಪಿಜ್ಜಾನ ಕೇಳಿ ನಾಕುಳು ಪಲ್ನೆ ಪಿಜ್ಜಾ ಐರೇ ಪಿಜ್ಜಾನಾ ಬಾವು ಎಲ್ಲ ಬರ್ಪುಂಡು ಎಲ್ಲ ನಿಲ್ಲಡಿದೆ ಬರ್ಪುಂಡು. ಲೈಕ್ ರನ್ ಮಾಡೋದಿಲ್ಲ ಕೇಶವ್ರು. ಥ್ಯಾಂಕ್ ಯು ಕೇಶವ್ರು ಚಾಪರಿಯರ ತಿಂಡಿ ದಾಕ್ ತಿಂಡಿ. ಶುಭೋದಯ ಮತ್ತು ಶುಭ ಶನಿವಾರ. ನಿಮ್ಮ ದಿನವು ಶಾಂತಿ, ಸಂತೋಷ ಹಾಗೂ ಎಲ್ಲವುಗಳಿಂದ ತುಂಬಿದೆ ಎಂದು ನಾನು ಭಾವಿಸುತ್ತೇನೆ. ನಿಮ್ಮ ಆಲೋಚನೆಗಳಿಗೆ ಎಚ್ಚರವಾಗುವುದು ಶನಿವಾರವನ್ನು ಪರಿಪೂರ್ಣಗೊಳಿಸುತ್ತದೆ. ಶುಭೋದಯ ಅಂತ ಹೇಳ್ತಾ ಇದ್ದಾರೆ ನಮ್ಮ ಸೋಮಶೇಖರ್ ಅವರು. ಹಾಯ್ ಸೋಮಶೇಖರ್ ಅವರೇ, ವೆಲ್ಕಮ್. ನಾವೀಗೊಂದು ಲೈಕ್ ಕೊಡಿ. ಹಾಗೆ ನಿಮಗೆ ಹ್ಯಾಪಿ ನ್ಯೂ ಇಯರ್. ಮತ್ತೆ ಹೇಗಿದ್ದೀರಾ? ಕಾಫಿ ಆಯ್ತಾ? ಟೀ ಆಯ್ತಾ? ತಿಂಡಿ ಆಯ್ತಾ? ಬಾಳಲ್ಲಿ ನೀ ಬರೆದೆ ಹೊಸ ಪ್ರೇಮ ಕಾದಂಬರಿ. ಕೇರಳ ಸಪೋರ್ಟ್ ಹೇಳ್ತಾರೆ. ಥ್ಯಾಂಕ್ ಯು ಕೇರಳ ಅಕ್ಕ. ನಮ್ಮ ಮಾಮು ನಿನ್ನ ಹಾಡು ಕೇಳುತ್ತೆ, ನಿದ್ರೆ ಮಾಡುತ್ತಾರೆ. ಹೌದೌದು, ಅವ್ರು ನಿದ್ರೆ ಹೋಗಿದ್ದಾರೆ, ಅವ್ರು ನಿದ್ರೆ ಮಾಡಿದಾರೆಯಾ? ಮೂಕು ಮುಟ್ಟ ಪಡ್ತು ಗುಂಡಿಗೆ ಬೂಡ್ದೇರು ಸಿಸ್ಸು ಸಾಗರು ಅಂದೆ ಏರ್ ಪನ್ನಿ ಎಲ್ಲೆ ಬರೋಡು ಪಿಜ್ಜಾ ಇಜ್ಜಾಂಡ ಲೈವ್ ಮೆಸೇಜ್ ಪಾಡು ಇಚ್ಚಿ ಪಿಜ್ಜಾ ಬರ್ಪುಜಿ ಮಾರೆ ಆರ್ಡರ್ ಮಲ್ಪಲೆ ನೀ ಕಲಪ ಡಾಮಿನೋಸ್ ಪಿಜ್ಜಾ ಬ್ರಿಜ್ಜಾ ಅಕಲ್ನಂತ ಆರ್ಡರ್ ಮಲ್ಪಲೆ ಇಲ್ಲಡೆ ಬರ್ಪುಡು ಯಾನ್ಚೂರು ಬೊಕ್ಕ ತಿಕ್ಕು ಬ್ಯಾವೆ ಟಾಟಾ. ಓಕೆ ಓಕೆ ಆವಿ ಅನೀಶ್, ಥ್ಯಾಂಕ್ ಯು. ತನುವು ಮನವು ಎಂದು ನಿಂದಾಗಿದೆ, ಆಸೆಯು ಎದೆಯ ತುಂಬ ತುಂಬಿ ಏನೋ ಉಲ್ಲಾಸ, ಏನೋ ಸಂತೋಷ ಇದೇನೋ. ಕಟಿಲ ತನತ ಪೀಟೊಡು ಅವೇನು ಕೋಡೆ ಕ್ರೈನ್ ಕೋಡೆ ದೆತ್ತೊಂದಿತ್ತೇರಿ ಶಾಂತ ಸಿಸ್ ಓವೇನು ಸಾಗರ್ನ ಶಾಂತಕ್ಕ ಸೊಲ್ಮೇಲೆ ಬರೋದಿಲ್ಲ. ಕೇಶಬ್ರು ದಾದ ತಿನ್ನಿಯಾರಿಯ ತಿಂಡಿ ಎಂತ ತಿಂಡಿ ತಿಂದ್ರಿ ಮಾರ್ರೆ? ಓಹೋ ಹಿಮಾಲಯ ಶಿವನಿಗೂ ಗಿರಿಜಗು ದೇವಾಲಯ, ನವವಧುವರರಿಗೆ ಪ್ರೇಮಾಲಯ. ಓಹೋ ಹಿಮಾಲಯ ಶಿವನಿಗೂ ಗಿರಿಜಗು ದೇವಾಲಯ,
ನವವಧುವರರಿಗೆ ಪ್ರೇಮಾಲಯ. ಬೇಡುವೆನು ವರವನ್ನು ಕೊಡೆ ತಾಯಿ ಜನ್ಮವನು, ಕಡೆತನಕ ಮರೆಯಲ್ಲ ಜೋಗಿ, ಕಡೆತನಕ ಮರೆಯಲ್ಲ ಜೋಗಿ. ಕೇಶವ್ ಬ್ರೋ ಶಾಂತಕ ಸೊಲ್ಮೇಲ್ ಬಂದಿಲ್ಲ ಸಾಗರ್ನ ಸುದೇತ ಬರೀಟ್ ಪನ್ನೊಂದಿಲ್ಲ ದಾದಿ ಒಕ್ಕಡೆ ಒಕ್ಕಡೆ ಬಂದಿ. ಎದ್ದೇಳು ಮಂಜುನಾಥ ಏಳು ಬೆಳಗಾಯಿತು, ಧರ್ಮ ದೇವತೆಗಳು ನಿನ್ನ ದರ್ಶನಕ್ಕೆ ಕಾದಿಹರು, ಅನ್ನಪ್ಪ ಸ್ವಾಮಿಯು ನಿನ್ನ ಸೇವೆಗೆ ನಿಂತಿಹನು. ಎದ್ದೇಳು ಮಂಜುನಾಥ ಏಳು ಬೆಳಗಾಯಿತು. ನನ್ನೀ ಮನ ಬೃಂದಾವನ ಅನ್ನಿ ನಿನ್ನ ಶ್ರೀರೂಪ, ನನ್ನ ನಾಲಿಗೆ ನಿನ್ನ ನಾಮವೇ ಪುಣ್ಯ ನೈವೇದ್ಯ. ನನ್ನೀ ಮನ ಬೃಂದಾವನ ಅನ್ನಿ ನಿನ್ನ ಶ್ರೀರೂಪ, ನನ್ನ ನಾಲಿಗೆ ನಿನ್ನ ನಾಮವೇ ಪುಣ್ಯ ನೈವೇದ್ಯ. ಮೆಸೇಜ್ ಇಜ್ಜ ಖಾಲಿ ಆಡ ಸ್ಟಾಪ್ ಆಡ ಗೊತ್ತಾಪುಜಿ. ತುಂತುರು ಅಲ್ಲಿ ನೀರ ಹಾಡು, ಕಂಪನ ಇಲ್ಲಿ ಪ್ರೀತಿ ಹಾಡು, ಆಗಲಿರಲಿ ಈರುಳಿರಲಿ ನೀನಿರಲಿ ಹೇಗಿರಲಿ, ನನ್ನ ತುಂಬು ಹೃದಯ ನೀ ತುಂಬಿದೆ ನಿನ್ನ ಈ ತುಂಬು ಪ್ರೀತಿಯನು, ಕಣ್ಣ ಹಾಡಂತೆ ಕಾಯುವೆನು. ಲೈಕ್ ಡನ್ ಅಕ್ಕ ಅಂತ ಹೇಳ್ತಾ ಇದ್ರು ಗುರು ಅವರು. ಅಕ್ಕ ನಮಸ್ತೆ ಎಂಚ ಉಳ್ಳರಿಯ ಪನೊಂದುಲ್ಲೇರು ಯಾನು ಸೌಖ್ಯ ಪನೊಂದುಲ್ಲೇರು ಆ ಗುರು ಚಾಪರ್ಯರ ತಿಂಡಿ ತಿಂದರ ದಾದ ತಿಂಡಿ ಗುರು ಯಾನು ಹುಷಾರಿಲ್ಲಿ ನಾನು ಚೂರು ದೊಂಡೆ ಗಂಟಲು ಕಟ್ಟುತ್ತದೆ ಮಾತ್ರ. ಜೀವನದಲ್ಲಿ ಹೆಣ್ಣಿಗೆ ಬರೀ ನೋವಿನ ಮಾಲೆ ಕೊಟ್ಟಿರುತ್ತಾನೆ ದೇವರು. ಒಂದು ಮಾಲೆ ತೆಗಿತಾ ಇದ್ದಾಗೆ ಇನ್ನೊಂದು ಮಾಲೆ ನೋವಿನ ಮಾಲೆ ಎಲ್ಲ ತೆಗೆದು ಹಾಕಿ ಬರುವಷ್ಟರಲ್ಲಿ ಜೀವನವೇ ಮುಗಿದು ಹೋಗಿದ್ದು, ಕೊನೆಗೆ ಹೋಗೋದು 6 ಅಡಿ ಮಣ್ಣಿನ ಒಳಗೆ. ಹೌದು, ಹೆಣ್ಣಾಗಿ ಹುಟ್ಟೋಕ್ಕಿಂತ ಮಣ್ಣಾಗಿ ಹುಟ್ಟಿದ್ದಾರೆ ಮತ್ತೆ ಬರುವುದಿಲ್ಲ ಅದು. ಕೇಶವಣ್ಣ ನಮಸ್ತೆ ಎಂಚ ಉಳ್ಳರಿಗೆ ನೊಂದುಲೆ ರಾಧಶ್ರಾವ್ಯ ಅವರು ಬಂದು ಲೈಕ್ ಡನ್ ಅಂತ ಹೇಳಿದ್ರೆ. ಅಕ್ಕ ಎಂಚಿನ ತಿಂಡಿ ಎಂಕ ಪೋವಯೇ ಎಂಕ ತಿಂಡಿ ಪುಂಡಿ ಪುಂಡಿ ಬೇಪಲೆ ಏಪಲ ಗುರು ಇರೇಪಲ ಪುಂಡಿ ಬೇಪಂದುಪ್ಲೆ ಅವೇ. ಹರೀಶ್ ಬ್ರೋ ಬರ್ತೀರಿ. ಹಾಯ್ ಹರೀಶ್ ಬ್ರೋ ವೆಲ್ಕಮ್. ಅಕ್ಕ ಅಣ್ಣೆ ಒಲ್ಲೇರಿಯೇ ಅಣ್ಣಡ ಪಂಡರ ಅಣ್ಣಡ ಪಂಡೆ ಏನಂದಾಯಿ ಕೇಳುವರು ಅಲ್ವೀರ ಅಣ್ಣೆ ಅಣ್ಣೆ ಅನ್ಪೀರು ಯಾಂದಾಯಿಗೆ ಕಜುಬ್ಬುಗ ಕೇಳುವುದಿಲ್ಲ. ರಾಧಾ ಶಾವಿ ಅವ್ರು ಬಂದ್ರು. ಹಾಯ್ ರಾಧಾ ಅವರೇ ವೆಲ್ಕಮ್. ರಾಧಾ ಅವರೇ ಹೇಗಿದ್ದೀರಾ? ಕಾಫಿ ಆಯ್ತಾ, ಟೀ ಆಯ್ತಾ, ತಿಂಡಿ ಆಯ್ತಾ? ಹರೀಶ್ ಅವರು ಹರೀಶ್ ಬ್ರೋ ಏನಂದ್ರೆ ರಡ್ಡು ಕಣ್ಣು ಮಲ ತೂಪಿನ್ ಮಾರ್ರೆ ದಾಯಿ ಹರೀಶ್ ಬ್ರೋ. ಹರೀಶ್ ಅಣ್ಣ ನಮಸ್ತೆ ಎಂಚೋಲ ಲೈಕ್ ಡನ್. ಥ್ಯಾಂಕ್ ಯು ಹರೀಶ್ ಬ್ರೋ, ಥ್ಯಾಂಕ್ ಯು. ಗುರು ಅಣ್ಣ ಅಂತ ಹೇಳ್ತಾ ಇದ್ದಾರೆ. ಶರಣ್ ಅವ್ರು ಬಂದ್ರು. ಹಾಯ್ ಶರಣ್ ಮುಣ್ಣ ಅವ್ರು ಬಂದು. ವಿಕ್ಸಿನ ಮಾತ್ರೆಗೆ ತೊಳ್ನೆ ವಿಕ್ಸಿನ ಮಾತ್ರೆ ಕಂಡ್ರಲ್ಲ ಅಂಗಡಿ ಪೋಡತ್ತ ಮಾರ್ರೆ ಯಾನು ಸೌಖ್ಯ ಗುರು ಅಣ್ಣ ಪನ್ನೊಂದುಲೇರು. ಶರಣ್ ಅವರೇ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಒಂದು ಸಬ್ಸ್ಕ್ರೈಬ್ ಮಾಡಿ ಆಯ್ತಾ, ಹಾಗೆ ಲೈವ್ಗೆ ಒಂದು ಲೈಕ್ ಕೊಡಿ. ಅಣ್ಣಡ ಪಲ್ಲೆ ಅಣ್ಣನ ಒಟ್ಟಿಗೆ ಒಂಜಿ ಸೆಲ್ಫಿ ದೆಪ್ಪೊಡಿಯೇ ಆವಾವು ನಮ್ಮ ಅಡೆ ಬರ್ಕ ಕೇರಳಗ್
ಕೇರಳ ಬಣ್ಣ ಅಣ್ಣನೊಟ್ಟಿಗೆ ಒಂಜಿ ಸೆಲ್ಫಿ ಅಕ್ಕನೊಟ್ಟಿಗೆ ಬೊರ್ಚಿಗೆ ಅದೇ ಅಣ್ಣನೊಟ್ಟಿಗೆ ಒಂಜಿ ಸೆಲ್ಫಿ ಅದೇ ಸ್ವರ ಸರಿ ಅಪ್ಪೆನ ಒಂಜಿ ಸಾಂಗ್ ಪಲ್ಲೆ ಸ್ವರ ಬರ 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 ಸೋಲೋ ಹಾಯ್ ಸೋಲೋ ವೆಲ್ಕಮ್ ಹರೀಶ್ ಅವರು ಸಪೋರ್ಟ್ ಅಲ್ಲಿ ಇದ್ದಾರೆ ಥ್ಯಾಂಕ್ ಯು ಸೋಲೋ ಹಾಯ್ ಆಲ್ ಅಂತ ಹೇಳಿದ್ರೆ ಸೋಲೋ ಕಾಫಿ ಆಯ್ತಾ ತಿಂಡಿ ಆಯ್ತಾ ನಿಮ್ಗೆ ತಿಂಡಿ ಕೇಳುದಿಲ್ಲ ಮಾರೆ ನೀವು ಕೇಳಬೇಡಿ ಅಂತ ಹೇಳಿದ್ರಲ್ಲ ನನಗೆ ಯಾವಾಗಲೂ ಚಪಾತಿ ಅಂತ ಹೇಳಿದ್ರಲ್ಲ ಕಟಿಲ ತಲತ ಪೀಟೊಡು ಮಲ್ಲಿಗೆ ದಲಂಕಾರೊಡು ಪೂತ ಪೂಜೆ ಕೈ ಕೊನುನ ಕಟೀಲೇಶ್ವರಿ ಉಡಲ ತಲತ ಮಂಟಪೋಡು ಕೊಲ್ಲದಿರೆನ ಮೂರ್ತಿಯಾದ ನಿತ್ಯ ಭಕ್ತಿ ಮಲ್ತೊನುವೆ ನಿತ್ಯ ಭಕ್ತಿ ಮಲ್ತೊನುವೆ ಪರಮೇಶ್ವರಿಯೇ ದುರ್ಗಾ ಪರಮೇಶ್ವರಿಯೇ ಜಯ ಜಯ ಶ್ರೀ ಭ್ರಾಮರಿ ಕಟೀಲೇಶ್ವರಿ ದುರ್ಗಾ ಪರಮೇಶ್ವರಿ ತಂತ್ರ ಮಂತ್ರ ತೆರಿಯದಮ್ಮ ಪೂಜೆ ನಿಯಮ ಗೊತ್ತು ಜಮ್ಮ ಹಿರಣ ಸ್ಮರಣೆ ಒಂಜಿ ಗೊತ್ತು ಕಠಿಣ ಉಲ್ಲಾಲ್ತಿ ದೇವಿ ಜಗದ ಗುರಿ ಕಾರ್ತಿ ಜಯ ಜಯ ಶ್ರೀ ಪರಮೇಶ್ವರಿ ದುರ್ಗಾ ಪರಮೇಶ್ವರಿ ಅಕ್ಕನ ಲೈವ್ಗೆ ಜಾಯ್ನ್ ಆದವರು ಲೈವ್ಗೆ ಒಂದು ಲೈಕ್ ಕೊಡಿ ಪ್ಲೀಸ್ ಹೌದೌದು ಕೇರಳಗೆ ಬೊರ್ಚಿ ಯಾನ್ ಹಂಚಿ ಬರ್ಪಿ ಯಾವ ಬಲೆ 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 ಖಂಡಿತ ಬಲೆ ಬನ್ನಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ಹರೀಶ್ ಬ್ರೋ ಸೋಲೋ ಸಪೋರ್ಟು ಹರೀಶ್ ಬ್ರೋ ಸಪೋರ್ಟು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ನೀವು ಪ್ರಶ್ನೆ ಕೇಳಿದ್ದೀರಾ ಅದನ್ನು ಕನ್ನಡದಲ್ಲಿ ಹೇಳಿ ಯಾವುದು ಮಾರೆ ಪ್ರಶ್ನೆ ಅದು ಪೈನಾಪಲ್ ಆನ್ ಪಿಜ್ಜಾ ಅಂತ ಹೇಳ್ತಾ ಇದ್ದಾರೆ ಪೈನಾಪಲ್ ವಿತ್ ಪಿಜ್ಜಾ ಎರಡರಲ್ಲಿ ಯಾವುದು ಅಂತ ಒಂದು ಆನ್ಸರ್ ಮಾಡಿ ನೀವು ಪಿಜ್ಜಾದು ಪೈನಾಪಲ್ ಬೇಕಾ ಅಲ್ಲ ಬೇರೆ ಪೈನಾಪಲ್ ಬೇಕಂತ ಹೇಳಿ ಅಲ್ಲ ಪಿಜ್ಜಾದ್ದು ಪಿಜ್ಜಾ ಪೈನಾಪಲ್ ಫ್ಲೇವರಲ್ಲಿ ಬೇಕಾ ಬೇರೆ ಫ್ಲೇವರಲ್ಲಿ ಬೇಕಾ ಅದು ಎಲ್ಲ ಅಲ್ಲ ಪಿಜ್ಜಾದ ಮೇಲೆ ಪೈನಾಪಲ್ ಬೇಕಾ ಅಂತ ಕೇಳ್ತಾ ಇದ್ದಾರೆ ಅಲ್ಲಿ ಆನ್ಸರ್ ಗೊತ್ತಿದ್ರೆ ಮಾಡಿಬಿಡಿ ಒಂದು ಇವತ್ತಿನ ಭಜನೆ ಸಂಗೀತ ನಡೆಸಿಕೊಟ್ಟವರು ಸಂಗೀತ ಹೆಸರು ಖ್ಯಾತಿ ಪಡೆದ ದುರ್ಗಾ ಅಭಿಮಾನಿ ಬಳಗ ಕಾಸರಗೋಡು ಓ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ನಾವ್ ಯಾವಾಗ ಕಾಸರಗೋಡ ಅದೇ ದುರ್ಗಾ ಅಭಿಮಾನಿ ಬಳಗವಾ ಹಾಗೆ ಹೂವಲ್ಲಿ ನಿನ್ನ ಮೊಗವನ್ನು ಕಂಡೆ ಮೊಗದಲ್ಲಿ ನಿನ್ನ ಹೂನಗೆಯ ಕಂಡೆ ನಗುವಲ್ಲಿ ನಿನ್ನ ಚೆಲುವನ್ನು ಕಂಡೆ ಚೆಲುವಲ್ಲಿ ನಿನ್ನ ಒಲವನ್ನು ಕಂಡೆ ಒಳವಿಂದ ಬಾಳ ಹೊಸ ದಾರಿ ಕಂಡೆ ಮುಗಿಲಲ್ಲೂ ನೀನೇ ಮನದಲ್ಲೂ ನೀನೇ ಎಲ್ಲೆಲ್ಲೂ ನೀನೇ ನನ್ನಲ್ಲೂ ನೀನೇ ಕಾಂಡೆ ಕೆರೆಂಗದ ಕಾಂಡೆ ದಾದಿ ಅಪ್ಪನ ಸಾಂಗ್ ಪಲ್ಲೆ ಕುಳಂಜಿ ಬೋಡ ನಿಮಿಷ ನಾಡು ಅಂತಲೇ ಫುಲ್ ಭಯಪಡ ದೇವಿ ಮನೋಹರಿ ಯಾವ ದೇವಿ ಮನೋಹರಿ ಶಂಕರಿ ಪಾರ್ವತಿ ಜಯ ಜಗದಂಬೆ ಜಯ ದುರ್ಗೆ ಅಂಬ ಪರಮೇಶ್ವರಿ ಅಖಿಲಾಂಡೇಶ್ವರಿ ಆದಿ ಪರಾಶಕ್ತಿ ಪಾಲಯ ಮಾ ಆದಿ ಪರಾಶಕ್ತಿ ಪಾಲಯ ಮಾ ದೇವಿ ಮನೋಹರಿ ಶಂಕರಿ ಪಾರ್ವತಿ ಜಯ ಜಗದಂಬೆ
ಜಯ ದುರ್ಗೆ ಅಂಬ ಪರಮೇಶ್ವರಿ ಅನ್ನಪೂರ್ಣೇಶ್ವರಿ ಆದಿ ಪರಾಶಕ್ತಿ ಪಾಲಯ ಮಾ ಆದಿ ಪರಾಶಕ್ತಿ ಪಾಲಯ ಮಾ. ವಿಶ್ವನಾಥ್ ಅವ್ರು ಬಂದು ಹಾಯ್ ವಿಶ್ವನಾಥ್ ಅವ್ರೆ, ವೆಲ್ಕಮ್. ಯೂಟ್ಯೂಬ್ ಲೈವ್ ಇದು, ಹೌದು ಯೂಟ್ಯೂಬ್ ಲೈವ್. ವಿಶ್ವನಾಥ್ ಅವರೇ ಒಂದು ಲೈಕ್ ಕೊಡಿ, ಮತ್ತೆ ಸಬ್ ಆಗದಿದ್ರೆ ಒಂದು ಸಬ್ಸ್ಕ್ರೈಬ್ ಆಗಿ ಆಯ್ತಾ ಚಾನಲ್ಗೆ. ಶಾಂತ ಅಕ್ಕ ನಮಸ್ತೆ. ಎಂಚ ಉಳ್ಳರಿಗೆ ಪನೊಂದುಲ್ಲೇರು ಅಂಡೆ ಓಳ್ಳೇರಿ ಅಣ್ಣೆ ಜೈದೇರು ಉಳ್ಳೇರು ಮೂಲು ಪ್ರತಿಭೋ ಪನೊಂದುಲ್ಲೇರು. ಶಾಂತಕ್ಕ ಎಂಚಿನ ತಿಂಡಿ. ಶಾಂತಕ್ಕ ಹಾಯ್ ಪನೊಂದುಲ್ಲೆ. ಹರೀಶ್ ಬ್ರೋ ಒಡೆ ಇನ್ಯಾರಿಗೆ ಒಡೆಗೆ ಒಡೆ ಅಡೆನೆ ಪೋಪಿನೆಡ್ಡೆ ಅರೆನೆ ಪೋಪಿನೆಡ್ಡೆ ನಮ್ಮ ಪೂರ ಒಡೆ ಉಂಡು, ಒಡೆ ಸಾಂಬಾರ್ಗೆ. ಒನ ಸಾಂಡಕ್ಕೆ ಏನೊಂದುಲ್ಲೇರು ವಿಶ್ವನಾಥ್ ಅವರು ಒನ ಸಾತುಜಿ ಏನಂತ ಟಿಫಿನ್ ಮಲ್ಪುನೆಂಕುಲು ಒನಸ್ ಮಧ್ಯಾಹ್ನ ಎಂಕುಲು. ಲೋಹಿತ್ ಅವರು ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ. ಹಾಯ್ ಲೋಹಿತ್ ಅವರೇ, ಗುಡ್ ಮಾರ್ನಿಂಗ್. ಲೈವಿಗೆ ಒಂದು ಲೈಕ್ ಕೊಡಿ, ಸಬ್ಬ ಆಗಿ. ವಿಶ್ವನಾಥ್ ಅವರೇ ನಿಮ್ಮದು ಊಟ, ನೀವು ಊಟ ಮಾಡೋದ ವಿಶ್ವನಾಥ್ ಅವರೇ? ಕಾಫಿ ಟೀ ಎಲ್ಲ ಆಯ್ತಾ? ಅಣ್ಣನ ಅಭಿಮಾನಿ ಬಳಗ ಕಾಸರಗೋಡು ಆವಾ ಅಣ್ಣನ ಐತೆ ಅಣ್ಣನ ಅಭಿಮಾನಿ ಬಳಗ ಅಕ್ಕನತ್ತು ಅದೇ ಇತ್ತೆ ಅಣ್ಣನ ಅಭಿಮಾನಿಗಳು ಜಾಸ್ತಿ ಆಪೆರ ಅಂದು ಅಕ್ಕನ ಅಭಿಮಾನಿ ಉಪ್ಪು ಜರ ಅಂದಿತ್ತು. ಕಾಶಿನಾಥ್ ನಾಯಕ್ ಅವರು ಬಂದರು. ಹಾಯ್ ಕಾಶಿನಾಥ್ ನಾಯಕ್ ಅವರೇ, ವೆಲ್ಕಮ್ ಕಾಶಿನಾಥ್ ಅವರೇ. ಲೈವಿಗೆ ಒಂದು ಲೈಕ್ ಕೊಡಿ, ಹಾಗೆ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ. ಮತ್ತು ನಿಮ್ಮದು ಕಾಫಿ ಆಯಿತಾ, ಟೀ ಆಯಿತಾ, ತಿಂಡಿ ಆಯಿತಾ? ಯಾರೆಲ್ಲ ಹೊಸಬರೆಲ್ಲ ಬಂದಿದ್ದಾರೆ ಅವರಿಗೆಲ್ಲರಿಗೂ ಹ್ಯಾಪಿ ನ್ಯೂ ಇಯರ್. ಅವು ಏರಿಯ ಪ್ರದೀಪ್ರು ಅಂದಿಯ ಪೂರ ಅಣ್ಣನ ಅಭಿಮಾನಿ ಪೂರ ಅಕ್ಕನ ಅಭಿಮಾನಿ ಓಲ್ಲೇರು. ಈ ಕನ್ನಡವನ್ನನು ಮರಿಬೇಡ ಓ ಅಭಿಮಾನಿ, ಓ ಅಭಿಮಾನಿ. ಈ ಮಣ್ಣಿನ ಹೆಣ್ಣನ್ನು ಜರಿಬೇಡ ಓ ಅಭಿಮಾನಿ, ಓ ಅಭಿಮಾನಿ. ಸುಸಂಸ್ಕೃತ ಚರಿತೆಯ ತಾಯ್ನಾಡು, ಮಹೋನ್ನತ ಕಲೆಗಳ ನೆಲೆಬೀಡು ಈ ಹೆಸರ. ಈ ಕನ್ನಡವನ್ನನು ಮರಿಬೇಡ ಓ ಅಭಿಮಾನಿ, ಓ ಅಭಿಮಾನಿ. ಟಿಫಿನ್ ಏನಂತಾರೆ ತುಳುವಲ್ಲಿಯಾ? ಟಿಫಿನ್ಗೆ ಏನಂತೆ? ತಿಂಡಿ, ನಾಷ್ಟ, ತಿಂಡಿ, ಅದುವೇ ತಿಂಡಿ. ತಿಂಡ್ರೆದಾದೆ ಕೆನ್ನು, ನಾವೆಂತೇಳಿ ಗೊತ್ತಾ ತುಳುವಲ್ಲಿ? ತಿಂಡ್ರೆದಾದೆ ಇನಿ ಚಾಕ ತಿಂಡ್ರೆದಾದೆ ಕೆನ್ನು ಅಷ್ಟೇ. ಈರು ಬಲೆ ಪ್ರದೀಪ್ ರೋ ಪನೊಂದುಲ್ಲೇರು ಸೂಪರ್ ಪನೊಂದುಲ್ಲೇರು. ಶಾಂತ ಸಿಸ್ಟರ್ ಅಲೆಕ್ಸ್ ಅವರು ಬಂದರು. ಹಾಯ್ ಅಲೆಕ್ಸ್ ಅವರೇ, ವೆಲ್ಕಮ್. ಹಾಯ್ ಸೂಪರ್ ಸಿಂಗಿಂಗ್ ಅಂತ ಹೇಳ್ತಾ ಇದೆ. ಥ್ಯಾಂಕ್ ಯು ಅಲೆಕ್ಸ್ ಅವರೇ. ಅಲೆಕ್ಸ್ ಅವರೇ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈವಿಗೆ ಒಂದು ಲೈಕ್ ಕೊಡಿ, ಮತ್ತು ನಿಮಗೆ ಹ್ಯಾಪಿ ನ್ಯೂ ಇಯರ್. ಹಾಯ್ ಸೂಪರ್ ಸಿಂಗಿಂಗ್ ಅಂತ ಹೇಳ್ತಾರೆ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಥ್ಯಾಂಕ್ ಯು. ಅಪಾರ ಕೀರ್ತಿ ಗಳಿಸಿ ಮೆರೆವ ಭವ್ಯ ನಾಡಿದು ಕರ್ನಾಟಕದ ನೃತ್ಯ ಶಿಲ್ಪ ಕಲೆಯ ಮೇಲಿದು ಅಪಾರ ಕೀರ್ತಿಯೇ. ಥ್ಯಾಂಕ್ ಯು. ವಿಶ್ ಯು ದ ಸೇಮ್ ಅಂತ ಹೇಳ್ತಾ ಇದ್ದಾರೆ ಅಲೆಕ್ಸ್ ಅವರು. ವೆಲ್ಕಮ್ ವೆಲ್ಕಮ್ ನಿಮಗೆ. ನೂರು ಜನ್ಮ ಕೂಡಿ ಬಾಳುವ ಜೋಡಿ ನಮ್ಮದು, ಎಲ್ಲ ಎಲ್ಲೆ ಮೀರಿದಾಗಲು ಪಯಣ ನಿಲ್ಲದು. ಜರಿವ ಜನರೆದುರಿನಲ್ಲಿ ನಿನ್ನ ನೆರಳಾಗಿ ಕಾಯುವೆ ಜಗದ ನಿನ್ನ ಜೊತೆ. ಬೆಸ್ಟ್ ಸಾಂಗ್ ಅಂತ ಹೇಳ್ತಾ ಇದ್ದಾರೆ ವಿಶ್ವನಾಥ್ ಅವರು. ಥ್ಯಾಂಕ್ ಯು ವಿಶ್ವನಾಥ್ ಅವರು, ಥ್ಯಾಂಕ್ ಯು. ನೂರು ಜನ್ಮಕ್ಕೂ ನೂರಾರು ಜನ್ಮಕ್ಕೂ ಬಲವಾದಾರೆಯೇ ಒಲಿದೊಲಿದು ಬಾರಿಲೆ ನನ್ನ ಆತ್ಮ ನನ್ನ ಪ್ರಾಣ ನೀನೆಂದು ನೂರು ಜನ್ಮಕ್ಕೂ. ಶಾಂತಕ್ಕ ನಿಜ ಪಂಡರಿಯೇ ಪನೊಂದುಲ್ಲೇರು. ಓ ಪನೊಂದುಲ್ಲೇರು ಅಲೆಕ್ಸ್ ಅವರು. ಓ ಪನೊಂದುಲ್ಲೇರು.
ಕೇರಳ ಸಿಸ್ ಬಾಯ್ ಅಂತೆ, ಬಾಯ್ ಕೇರಳ ಸಿಸ್. ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದು ಸಪೋರ್ಟ್ ಕೊಡೋದಕ್ಕೆ. ಥ್ಯಾಂಕ್ ಯು ಕೇರಳ ಸಿಸ್. ನೀವು ಎಷ್ಟು ಗಂಟೆಗೆ ಲೈವ್ ಮಾಡ್ತೀರಾ? ಒಮ್ಮೊಮ್ಮೆ ಸಿಗ್ತದೆ ಕೇರಳ ಸಿಸ್ ಲೈವ್, ಒಮ್ಮೊಮ್ಮೆ ಸಿಕ್ಕುದಿಲ್ಲ. ಲೈವ್ಗೆ ಬಂದವರು ಲೈಕ್ ಕೊಡಿ ಆಯಿತಾ? ಸ್ಕ್ರೀನ್ಗೆ ಡಬಲ್ ಟ್ಯಾಪ್ ಮಾಡಿ ಲೈಕ್ ಕೊಡಿ. ಸ್ಕ್ರೀನ್ಗೆ ಡಬಲ್ ಟ್ಯಾಪ್ ಮಾಡಿ ಲೈಕ್ ಅಂತ ಬರ್ತದೆ, ಲೈಕ್ ಕೊಡಿ ಆಯಿತಾ? ದಿಲ್ ದೀವಾನಾ ಭಯಂಕರ ಸಾಂಗ್ ಮಾರ್ರೆ. ಇಲ್ಲ ಇದು ಭಯಂಕರ ಸಾಂಗ್ ಅಂಡ ಆತ ಭಯಂಕರ ಇತ್ತು ಮಾರ್ರೆ. दिल दीवाना बिन सजना के माने ना, ये पगला है समझाने से समझे ना, ये पगला है समझाने से समझे ना. दुनिया मांगे अपनी मुरादे, मैं तो मांगो साजन. रहे सलामत मेरा सजना, सजना का आंगन. जिसके सिवा दिल रब से कुछ भी चाहे ना, ये पगला है समझाने से समझे ना. ಶಾಂತಕ್ಕ ಬಂದಲ್ಲ ಎತ್ತೋದಲ್ಲೇರು ಗುರುಪ್ರದಿ ಶಾಂತ ಕೊಲ್ಲಿರಿಯೇ ಕೊಯ್ರಾ ಶಾಂತಕ್ಕ. ಓ ಪಿಯಾ ಲೇಕೆ ಢೋಲಿಯಾ, ಓ ಪಿಯಾ ಲೇಕೆ ಢೋಲಿಯಾ. ಚಲೋ ಮೈ तेरी गली, चलो मैं तेरी गली. पिया के गली जो लागे जग से बड़ी, आज जग से बड़ी. ओ पिया लेके डोलिया, ओ पिया. ಓ ಶಾಂತಕ್ಕ ಪನದಲ್ಲಿ ಗುರುಪ್ರದಿ. ಶಾಂತಕ್ಕ ಶಾಂತಿಸ್ ಪೋಯ್ರಾ ಅಂದಿಯೇ ಬರ್ವೀರಿತ್ತೆ. ಆರು ಎಣ್ಣೆಡು ಒಡೆ ಬಿಡ್ತೇರಾ ಅಂದು ತೂದು ಬರ್ಪೇರಿತ್ತೆ. ಬರ್ಪೇರು ಒಂಜಿ ಅಯ್ಯಪ್ಪನ ಸಾಂಗ್ ಬನ್ಕನಮ್ಮ. ದೇವರೇ ನೀನು ನಿಜವಪ್ಪ ಬಾಲಕನಾಗಿಯೇ ಅಯ್ಯಪ್ಪ, ದೇವರೇ ನೀನು ನಿಜವಪ್ಪ ಬಾಲಕನಾಗಿಯೇ ಅಯ್ಯಪ್ಪ. ನಿನ್ನೆ ನಾಮಕ್ಕೆ ಕೊನೆಯಿಲ್ಲ, ನಿನ್ನ ದಯೆಗೆ ಎಣೆಯಿಲ್ಲ. ದೇವರೇ ನೀನು ನಿಜವಪ್ಪ ಬಾಲಕನಾಗಿಯೇ ಅಯ್ಯಪ್ಪ. ಕಣ್ಣಿಗೆ ದೃಷ್ಟಿಯ ನೀ ತಂದೆ, ಈ ಬಾಳಿಗೆ ದೀಪ ನೀನಾದೆ. ಕಣ್ಣಿಗೆ ದೃಷ್ಟಿಯ ನೀ ತಂದೆ, ಈ ಬಾಳಿಗೆ ದೀಪ ನೀನಾದೆ. ಮಾತಿನ ಚೇತನ ನಿನ್ನಿಂದ, ಮಾತಿನ ಚೇತನ ನಿನ್ನಿಂದ. ದೇವರೇ ನೀನು ನಿಜವಪ್ಪ ಬಾಲಕನಾಗಿಯೇ ಅಯ್ಯಪ್ಪ. ನಿನ್ನಿ ಮಾಯೆಗೆ ಕೊನೆಯಿಲ್ಲ, ನಿನ್ನ ದಯೆಗೆ ಎಣೆಯಿಲ್ಲ. ಮೂಗನು ಹಾಡಲು ಪದ ತಂದೆ, ಈ ಕುರುಡನ ಸ್ವರ್ಗವ ನೋಡೆಂದೆ. ಮೂಗನು ಹಾಡಲು ಪದ ತಂದೆ, ಈ ಕುರುಡನ ಸ್ವರ್ಗವ ನೋಡೆಂದೆ. ಎಲ್ಲವೂ ನಿನ್ನದೇ ಈ ಲೀಲೆ, ಎಲ್ಲವೂ ನಿನ್ನದೇ ಈ ಲೀಲೆ. ಆ ದೇವರ ಕಂಡೆ ನಿನ್ನಲ್ಲೇ, ದೇವರೇ ನೀನು ನಿಜವಪ್ಪ ಬಾಲಕನಾಗಿ ಅಯ್ಯಪ್ಪ. ದೇವರೇ ನೀನು ನಿಜವಪ್ಪ ಬಾಲಕನಾಗಿ ಅಯ್ಯಪ್ಪ. ಯುನಾನ್ ಅವರು ಬಂದ್ರು. ಹಾಯ್ ಯುನಾನ್ ಅವರೇ, ವೆಲ್ಕಮ್. ಯುನಾನ್ ಅವರೇ, ಎಲ್ಲಿಂದ ನೀವು? ಇದು ಯಾವ ಭಾಷೆ ಮಾಡಿದ್ರೆ? ಗುರು ನಾವು ನಮಸ್ತೆ ಬಂದ್ರೆ. ಶಾಂತಕ್ಕ ಎಲ್ಲಿದ್ದರು? ಒಮ್ಮೆ ದುರ್ಗಾ ವೇದಿಕೆಗೆ ಬನ್ನಿ. ಹೌದೌದು, ಬನ್ನಿ. ಎಕಸ್ಟಿಕ್ ಅವ್ರು ಬಂದ್ರೆ. ಅಕ್ಕ ಈರು ತುಂಬ ಆರ್ಕೆಸ್ಟ್ರಾ ಇತ್ತಾರೆ ಇಜ್ಜಿಯೇ ಯಾನ ಆರ್ಕೆಸ್ಟ್ರಾ ಇತ್ತುಜಿ ಎಂಕ ಆಸೆ ಉಂಡು ಒಂಜಿ ಆರ್ಕೆಸ್ಟ್ರಾ ಪದ್ಯ ಮಾಡೋದು ಒಂಜಿ ಆಸೆ ಉಂಡು. ಎಲ್ಲಿ ಆಸೆ ಅಂಚ ಆರ್ಕೆಸ್ಟ್ರಾ ಇತ್ತುಜಿ.
ಆಂಡ ನಮ್ಮ ಅರ್ಧ ಅರ್ಧ ಪದ್ಯ ಅನ್ಪಿನಂತೆ ಐಕ್ ಪೂರ ಮಸ್ತ್ ಕಲ್ಪೋಡು ಪದ್ಯ ಐಕ್ ಪ್ರಾಕ್ಟೀಸ್ ಬೋರ್ಡು ಆರ್ಕೆಸ್ಟ್ರಾ ಪೂರ ಪೋಪುನಾಂಡ ತಿರುಪತಿ ವೆಂಕಟರಮಣ ನಿನಗೇತಕ್ಕೆ ಬಾರದು ಕರುಣ ನಿನಗೇತಕ್ಕೆ ಬಾರದು ಕರುಣ ಅಕ್ಕ ಇತ್ತರಿಯೇ ನಾನು ತುಯ್ಲೆಕ್ಕ ಆಪುಣಿಯೇ ಇರೇನು ತುಯ್ಲೆಕ್ಕ ಆಪುಣು ಓಳಿಯೇ ಓಲೆ ನಾನು ತುಯ್ಲಕ್ಕ ಆಪುಣಿ ನಾನು ಮೂಲೆ ತುಪ್ಪಿ ನೀರಿತ್ತೆ ನಂಬಿದೆ ನಿನ್ನಯ ಚರಣ ಪರಿಪಾಲಿಸಬೇಕು ಕರುಣ ಕರುಣ ತಿರುಪತಿ ವೆಂಕಟರಮಣ ನಿನಗೇತಕ್ಕೆ ಬಾರದು ಕರುಣ ನಿನಗೇತಕ್ಕೆ ಬಾರದು ಕರುಣ ಇರನದ ಡೈಲಿ ಪ್ರಾಕ್ಟೀಸ್ ಆವೊಂಡದ ಒಂಜಿ ಸಾಂಗ್ ಡೈಲಿ ಪ್ರಾಕ್ಟೀಸ್ ಮಲ್ಪೊಲೆ ಅಂದಂದು ಒಂಜಿ ಸಾಂಗ್ ಡೈಲಿ ಪ್ರಾಕ್ಟೀಸ್ ಮಾಡಿ ಹೌದಾದ ಮ್ಯೂಸಿಕ್ ಪೂರ ಪಾಡ್ದು ಮಲ್ಪೊಡತಿಗೆ ಅವಳು ಆರ್ಕೆಸ್ಟ್ರಾ ಪೂರ ಮ್ಯೂಸಿಕ್ ಪಾಡ್ದು ಅವು ಪೂರ ನಮಗೆ ಗೊತ್ತಾಪುಜಿ ಗೊತ್ತಾಂಡೆ ಇಂಚ ಪಡ್ದು ಸಹ ಏದ್ಲ ಪನ್ಪ ಅವು ಮ್ಯೂಸಿಕ್ ಪೂರ ಪಾಡ್ದು ಆಪುಜಿ ಟ್ರ್ಯಾಕ್ ಪಾಡೊಚ್ಚ ಟ್ರ್ಯಾಕ್ ಅವು ಬಂಗ ಆಪುಂಡು ನಮಕ್ ಅನಗಿರಿಯಲಿ ಬಂದ ಸ್ವಾಮಿ ಅಂಜನಗಿರಿಯಲಿ ನಿಂದ ಕೊಳಲ ಧ್ವನಿಯ ದೋಳ್ ಚಂದ ನಮ್ಮ ಕುಂಡಲರಾಯ ಮುಕುಂದ ಮುಕುಂದ ತಿರುಪತಿ ವೆಂಕಟರಮಣ ನಿನಗೇತಕ್ಕೆ ಬಾರದು ಕರುಣ ನಿನಗೇತಕ್ಕೆ ಬಾರದು ಕರುಣ ಮೂಡಲಗಿರಿಯಲಿ ನಿಂತ ಮುದ್ದು ವೆಂಕಟಪತಿ ಬಲವಂತ ಈಡಿಲ್ಲ ನಿನಗೆ ಶ್ರೀಕಾಂತ ಈರೇಡು ಲೋಕದ ಅನಂತ ಅನಂತ ತಿರುಪತಿ ವೆಂಕಟರಮಣ ನಿನಗೇತಕ್ಕೆ ಬಾರದು ಕರುಣ ನಿನಗೇತಕ್ಕೆ ಬಾರದು ಕರುಣ ಕಾಶಿ ರಾಮೇಶ್ವರದಿಂದ ಅಲ್ಲಿ ಕಾಣಿಕೆ ಬರುವುದೇ ಚಂದ ದಾಸರ ಕೂಡೆ ಗೋವಿಂದ ಅಲ್ಲಿ ದಾರಿ ನಡೆಯುವುದೇ ಚಂದ ಚಂದ ನಮ್ಮ ತಿರುಪತಿ ವೆಂಕಟರಮಣ ನಿನಗೇತಕ್ಕೆ ಬಾರದು ಕರುಣ ನಿನಗೇತಕ್ಕೆ ಬಾರದು ಕರುಣ ಉಮಾಶಂಕರ್ ಅವ್ರು ಬಂದರು. ಹಾಯ್ ಉಮಾಶಂಕರ್ ಅವರೇ, ವೆಲ್ಕಮ್. ಉಮಾಶಂಕರ್ ಅವರೇ, ಕಾಫಿ ಆಯ್ತಾ, ಟೀ ಆಯ್ತಾ, ತಿಂಡಿ ಆಯ್ತಾ? ಮತ್ತೆ ನಿಮಗೆ ಹ್ಯಾಪಿ ನ್ಯೂ ಇಯರ್ ಉಮಾಶಂಕರ್ ಅವರೇ. ಲೈವಿಗೆ ಒಂದು ಲೈಕ್ ಕೊಡಿ, ಹಾಗೆ ಸಬ್ ಆಗದಿದ್ರೆ ಒಂದು ಸಬ್ಸ್ಕ್ರೈಬ್ ಆಗಿ ಆಯ್ತಾ. ತಿರುಪತಿ ವೆಂಕಟರಾವ್ ನಿಕ್ಕು ಒಪ್ಪುವ ಭಕ್ತಿದೆ ನಮ್ಮನ ಅಂದನ್ ಪಾಪ ವಿನಾಶಿನಿ ಸ್ನಾನ ಹರಿ ಪಾದೋದ ಕವಿ ಪಾನ ಕೋಪ ತಾಪ ನಿಧಾನ ನಮ್ಮ ಪುರಂದರ ವಿಠಲನ ಧ್ಯಾನ ಧ್ಯಾನ ತಿರುಪತಿ ವೆಂಕಟರಮಣ ನಿನಗೇತಕ್ಕೆ ಬಾರದು ಕರುಣ ನಿನಗೇತಕ್ಕೆ ಬಾರದು ಕರುಣ. ಗೌಡವರು ಬಂದರು. ಹಾಯ್ ಗೌಡವರೇ, ವೆಲ್ಕಮ್. ಚಾಂಡಕ್ಕೆ ನೊಂದಿಲ್ಲ ಉಮಾಶಂಕರ್ ಅವರು ಚಾಂಡಿಯೇ ಇಂಕ ಒಂದು ನೀರು ದೋಸೆ ಬಕ್ಕ ಪೋವ 31 ಲೈಕ್ ಆಗಿದೆ. ಥ್ಯಾಂಕ್ ಯು ಗೌಡವರೇ, ಥ್ಯಾಂಕ್ ಯು ಸೋ ಮಚ್. ನೀಲಾಂಜನ ಸಮವಾಸಂ ರವಿಪುತ್ರಂ ಯಮಗ್ರಜಂ ಛಾಯ ಮಾರ್ತಾಂಡ ಸಂಭೂತಂ ತಾಂ ನಮಾಂ ಶನೀಶ್ವರಂ ಅಂತ ಹೇಳ್ಕೊಂಡು ಬರ್ತಾ ಇದ್ದಾರೆ ಗಾಡ್ ಅವರು. ಶ್ರೀನಿವಾಸ ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ, ಭಕ್ತ ವತ್ಸಲ ಗೋವಿಂದ, ಭಾಗವ ಪ್ರಿಯ ಗೋವಿಂದ, ನೀಲ ಮೇಘ ಶ್ಯಾಮ ಗೋವಿಂದ, ತಿರುಮಲ ವಾಸ ಗೋವಿಂದ, ಶಿಷ್ಟ ಪರಿಪಾಲಕ ಗೋವಿಂದ, ದುಷ್ಟ ಸಂಹಾರ ಗೋವಿಂದ, ಗೋವಿಂದ ಹರಿ ಗೋವಿಂದ, ಗೋಕುಲ ನಂದನ ಗೋವಿಂದ. ಗಾಡ್ ಅವರು ಜೀವನ ಸಾಕೆಂದು ಎದ್ದು ಹೋಗಲು ಇದು ಶಾಲೆಯಲ್ಲ, ಕೇಳುವ ಪಾಠವಲ್ಲ. ಜೀವನ ಅರ್ಥವಾಗದಿದ್ದರೂ ಕೇಳಬೇಕು, ಕುಳಿತುಕೊಳ್ಳಬೇಕು, ಅನುಭವಿಸಲೇಬೇಕು. ಇದು ಜೀವನ. ಹೌದೌದು, ಜೀವನ ಅಂದರೆ ನಮಗೆ ಶಾಲೆಯಲ್ಲಿ ಕುಳಿತು ಹೇಳಿಕೊಡೋ ಪಾಠವೂ ಅಲ್ಲ,
ಕಷ್ಟ ಇರಲಿ ಸುಖ ಇರಲಿ ಯಾವುದನ್ನೇ ನಾವು ಅನುಭವಿಸ್ತಾ ಹೋಗ್ಬೇಕು ಅಷ್ಟೇ. ಗಾಡ್ ಅವರು ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು. ಒಳ್ಳೊಳ್ಳೆ ಹಾಕ್ತಾ ಇದ್ದಾರೆ ಗಾಡ್ ಅವರು. ಥ್ಯಾಂಕ್ ಯು ಸಪೋರ್ಟ್ ಮೆಸೇಜಿಗೆ. ಓಂ ಹನುಮತೆ ನಮಃ. ಓಂ ಶ್ರೀ ವಜ್ರ ದೇಹಾಯ ರಾಮ ಭಕ್ತಾಯ ವಾಯುಪುತ್ರಾಯ ನಮಿಸುತ್ತೆ. ಓಂ ಆಂಜನೇಯಾಯ ವಿದ್ಮಯೇ ವಾಯುಪುತ್ರಾಯ ಧೀಮಹಿ ತನ್ನೋ ಹನುಮತ್ ಪ್ರಚೋದಯಾತ್. ಓಂ ನಮಃ ಶಿವಾಯ. ಸರ್ವೇ ಜನ ಸುಖಿನೋ ಭವಂತು. ನಮ್ಮ ಮೇಲಿನ ಭಾರ ಇಳಿಸುವರೆಂದು ದೇವರನ್ನು ಪ್ರಾರ್ಥಿಸಬಾರದು, ಸದಾ ನಿನ್ನ ಬೆಂಬಲವಿರಲಿ ಎಂದುಕೊಳ್ಳಬೇಕು. ಗಾಡ್ ಅವರು ಸಪೋರ್ಟ್ ಇದ್ದಾರೆ. ಥ್ಯಾಂಕ್ ಯು ಗಾಡ್. ಥ್ಯಾಂಕ್ ಯು ಸೋ ಮಚ್. ತುಂಬಾ ಹಾಕಿದ್ದೀರಾ ಮೆಸೇಜ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಗಾಡ್ ಅವರೇ. ಥ್ಯಾಂಕ್ ಯು ಸೋ ಮಚ್. ನೀವು ನಮ್ಮ ಚಾನಲ್ಗೆ ಹೊಸಬರಾದಿಗೆ ಆಗಿದ್ರೆ ಸಬ್ಸ್ಕ್ರೈಬ್ ಆಗಿ ಆಯ್ತಾ. ಹಾಗೆ ಲೈವ್ಗೆ ಒಂದು ಲೈಕ್ ಕೊಡಿ. ಕೊಟ್ಟಲ್ಲ ಲೈಕ್. ಮಲೆ ಮಹದೇಶ್ವರ ಸ್ವಾಮಿ ಅಂತ ಹೇಳ್ತಾ ಇದ್ದಾರೆ. ಹೌದೌದು. ಆಬಕುಲವೋ ರಂಗ ಅರಿಯಲಾಗದು. ಆಬಕುಲವೋ ರಂಗ ಅರಿಯಲಾಗದು. ಆಬಕುಲವೆಂದರಿಯಲಾಗದೆ ಗೋವ ಕಾಯ್ವ ಗೊಲ್ಲನಂತೆ ದೇವಲೋಕದ ಪಾರಿಜಾತವು ಹೂವಸತಿಗೆ ತುಂದನಂತೆ. ಆವಕುಲವೋ ರಂಗ ಅರಿಯಲಾಗದು. ಗಾಡ್ ಅವರೇ ನಿಮ್ಗೆ ಏನ್ ಗೊತ್ತಾ ಗಾಡ್ ಅವರೇ, ನಿಮ್ದು ಚಾನಲ್ ಇದ್ರೆ ನಿಮ್ಮ ಯಾವ ಒರಿಜಿನಲ್ ಚಾನಲ್ ಉಂಟಲ್ಲ ಅದರಿಂದ ನಮ್ಗೆ ಒಂದು ವಿಡಿಯೋಗೆ ಕಮೆಂಟ್ ಹಾಕಿ ಆಯ್ತಾ. ಅದ್ಯಾವ್ದು ಹೇಳಿದ್ರಲ್ಲ ಚಾನಲ್ ನೇಮ್ ಯಾವುದು? ಗೀತಾ ಸಂತೋಷ್ ಚಾನಲಾ? ಓಕೆ, ಅದರಿಂದ ಕಮೆಂಟ್ ಹಾಕಿ ನನಗೆ ವಿಡಿಯೋಗೆ ಆಯ್ತಾ. ಮೈ ಸಿಸ್ಟರ್ ಡಾಟರ್ ನೇಮ್ ಇಸ್ ಗುಬ್ಬಕ್ಕ. ಪ್ಲೀಸ್ ಸೇ ಹಾಯ್ ಗುಬ್ಬಕ್ಕ. ಹಾಯ್ ಗುಬ್ಬಕ್ಕ. ವಿವೇಕ್ ಅವರೇ ವೆಲ್ಕಮ್. ನಿಮಗೆ ಹ್ಯಾಪಿ ನ್ಯೂ ಇಯರ್. ಗುಬ್ಬಕ್ಕ ನಿಮಗೆ ಕೂಡ ಹ್ಯಾಪಿ ನ್ಯೂ ಇಯರ್. ಚಾನಲ್ಗಳು ನೀವು ಮಾತ್ರ ನನ್ನ ವಿಡಿಯೋ ಕಮೆಂಟ್ ಹಾಕಬೇಕು ಗಾಡ್ ಅವರೇ. ನೀವು ಚಾನಲ್ ಇರುವವರಾದರೆ ಚಾನಲಿಂದಲೇ ನಿಮ್ಮ ವಿಡಿಯೋಗೆ ಕಮೆಂಟ್ ಹಾಕಬೇಕು ಆಯಿತಾ. ಸ್ವಾಮಿ ಮಾನ ಮತ್ತು ಥ್ಯಾಂಕ್ ಯು ಗಾಡ್. ಥ್ಯಾಂಕ್ ಯು. ಸೂಪರ್ ಸಪೋರ್ಟಲ್ಲಿದ್ದಾರೆ. ಅದು ನಮ್ಮ ಅಕ್ಕಂದಿರ ಚಾನಲಲ್ಲಿ ಒಂದು ಕಮೆಂಟ್ ಹಾಕಿ ಆಯ್ತಾರೆ, ಇಲ್ಲದ್ರೆ ನಮಗೆ ಸಿಗೋದಿಲ್ಲ ಆ ಚಾನಲ್. ನೈಸ್ ಲೈವ್ ಅಂತ ಹೇಳ್ತಾ ಇದ್ದಾರೆ. ಶಾಂತಿಸ್ ಗುಡ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಶಾಂತಿಸ್. ಥ್ಯಾಂಕ್ ಯು. ದೇವಲೋಕದ ಪಾರಿಜಾತವು ಹೂವಸತಿಗೆ ತಂದನಂತೆ. ಯಾವ ಕುಲವೋ ರಂಗ ಅರಿಯಲಾಗದು. ಗೋಕುಲದಲ್ಲಿ ಹುಟ್ಟಿದನಂತೆ ಗೋವುಗಳನ್ನು ಕಾಯ್ದನಂತೆ. ಕೊಳಲನೋದಿ ಮೃಗ ಪಕ್ಷಿಗಳ ಮರುಳು ಮಾಡಿದನಂತೆ. ತರುಳತನದಿ ವರಳನೆಗೈ ಮರವ ಮುರಿದು ಮತ್ತೆ ಹಾರಿ ತೆರೆದು ಬಾಯಿಯೊಳಗಿರೇಳು ಲೋಕ ಇರಿಸಿ ತಾಯಿಗೆ ತೋರ್ದನಂತೆ. ಆವಕುಲವೋ ರಂಗ ಅರಿಯಲಾಗದು. ಗೊಲ್ಲತಿಯರ ಮನೆಗೆ ಪೊಕ್ಕು ಕಳ್ಳತನವ ಮಾಡಿದನಂತೆ. ಒಲ್ಲದ ಪುತನಿಯ ವಿಷವನುಂಡು ಮೆಲ್ಲನೆ ತೃಣನ ಕೊಂದನಂತೆ. ಪಕ್ಷಿ ತನ್ನ ವಾಹನವಂತೆ ಹಾವು ತನ್ನ ಹಾಸಿಗೆಯಂತೆ. ಮುಕ್ಕಣ ತನ್ನ ಮೊಮ್ಮಗನಂತೆ ಮುದ್ದು ಮುಖದ ಚೆಲುವನಂತೆ. ಆವಕುಲವೋ ರಂಗ ಅರಿಯಲಾಗದು. ಥ್ಯಾಂಕ್ ಯು ಗಾಡ್. ಥ್ಯಾಂಕ್ ಯು. ಮತ್ತೆ ಸಿಗೋಣ. ಋಣವಿದ್ದರೆ ಖಂಡಿತ ಮತ್ತೆ ಸಿಗೋಣ. ನಿಮ್ಮ ಹುಡುಗ ಅವ್ರು ಬಂದ್ರು. ಬಾರೋ ರಂಗ ಬಾರೋ ಅಂತ ಹೇಳ್ತಾ ಇದ್ದಾರೆ. ಹೌದೌದು, ಬಾರೋ ರಂಗ ಬಾರೋ. ಇದರ ಸ್ವಲ್ಪ ಬಾಕಿ ಉಂಟು, ಮತ್ತೆ ನೋಡುವ ಬಾರೋ ರಂಗ.
ಕರಡಿ ಮಗಳ ತಂದನಂತೆ ಶರದಿ ಮಗಳು ಮಡದಿಯಂತೆ ಧರಣಿಯನ್ನು ಬೇಡಿದನಂತೆ ಇರಳು ಲೋಕದ ಒಡೆಯನಂತೆ ಹಡಗಿನಿಂದಲೇ ಬಂದನಂತೆ ಕಡಲ ದಡೆಯಲ್ಲಿ ನಿಂತನಂತೆ ಒಡನೆ ಮಾಧ್ವರಿಗೊಲಿದನಂತೆ ಒಡೆಯಾಯವದನಂತೆ ಆವ ಕುಲಬೋರಂಗ ಅರಿಯಲಾಗದು. ನಿಮ್ಮ ಹುಡುಗ ಭಜನೆ ಬರ್ಲಿ 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 ಅಂತ ಹೇಳ್ತಾರೆ. ಬಂತು ಬಂತು ಬಂತು. ಸೂಪರ್ ದುರ್ಗಕ್ಕ, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ನಿಮ್ಮ ಹುಡುಗ ಅವರೇ, ನಿಮಗೆ ಹ್ಯಾಪಿ ನ್ಯೂ ಇಯರ್. ಮತ್ತೆ ಹೇಗಿದ್ದೀರಾ? ಕಾಫಿ ಆಯ್ತಾ? ಟೀ ಆಯ್ತಾ? ತಿಂಡಿ ಆಯ್ತಾ? ಶಾಂತಸಿ ಸೂಪರ್ ಸಪೋರ್ಟಲ್ಲಿದ್ದಾರೆ. ಶಾಂತಿ ಸೂಪರ್. ನಾವು ಚೆಂದ ಇದ್ದೇವೆ, ನಾವು ಕೂಡ ಸೂಪರ್ ಆಗಿದ್ದೇವೆಯ. ಪೋಪ ಪೋಗೋಣ ಬಾರೋ ರಂಗ ಕೂಡಿ ಯಮುನಾ ತೀರದಲ್ಲಿ. ಪೋಪ ಪೋಗೋಣ ಬಾರೋ ರಂಗ ಕೂಡಿ ಯಮುನಾ ತೀರದಲ್ಲಿ. ಪೋಪ ಪೋಗೋಣ ಬಾರೋ ರಂಗ ಕೂಡಿ ಯಮುನಾ ತೀರದಲ್ಲಿ. ಜಾನವಿಯ ತೀರವಂತೆ ಜನಕರಾಯನ ಕುವರಿಯಂತೆ ಜಾನಕಿಯ ವಿವಾಹವಂತೆ ಜಾಣ ನೀನು ಬರೆಬೇಕಂತೆ. ಪೋಪ ಪೋಗುವ ಬಾರೋ ರಂಗ ಕೂಡಿ ಯಮುನಾ ತೀರದಲ್ಲಿ. ಪೋಪ ಪೋಗೋಣ ಬಾರೋ ರಂಗ ಕೂಡಿ ಯಮುನಾ ತೀರದಲ್ಲಿ. ಕುಂಡಿನಿಯ ನಗರವಂತೆ ಭೀಷ್ಮಕರಾಯನ ಕುವರಿಯಂತೆ ಶಿಶುಪಾಲನ ಒಳ್ಳಾಳಂತೆ ನಿನಗೆ ಓಲೆ ಬರೆದಳಂತೆ. ಶಿಶುಪಾಲನ ಒಳ್ಳಾಳಂತೆ ನಿನಗೆ ಓಲೆ ಬರೆದಳಂತೆ. ಪೋಪ ಪೋಗೋಣ ಬಾರೋ ರಂಗ ಕೂಡಿ ಯಮುನಾ ತೀರದಲ್ಲಿ. ಪೋಪ ಪೋಗೋಣ ಬಾರೋ ರಂಗ ಕೂಡಿ ಯಮುನಾ ತೀರದಲ್ಲಿ. ಪಾಂಡವರು ಕೌರವರಳು ಪಗಡೆಯಾಡಿ ಸೋತರಂತೆ ರಾಜ್ಯವನ್ನು ಬಿಟ್ಟಾರಂತೆ ರಂಗವಿಠಲ ಬರಬೇಕಂತೆ. ಪೋಪ ಪೋಗೋಣ ಬಾರೋ ರಂಗ ಕೂಡಿ ಯಮುನಾ ತೀರದಲ್ಲಿ. ಪೋಪ ಪೋಗೋಣ ಬಾರೋ ರಂಗ ಕೂಡಿ ಯಮುನಾ ತೀರದಲ್ಲಿ. ಕೂಡಿ ಯಮುನಾ ತೀರದಲ್ಲಿ. ನಿಮ್ಮ ಹುಡುಗ ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಅಯ್ಯೋ, ಒಂದು ಎಂಚಿಲಿ ಶರಣ್ ದಾದು ಒಂದು ಸಲ ಲೈವ್ ಭಜನೆ ಮಾಡಿ ಟೆಂಪಲ್ ಅಲ್ಲಿ ಮಾಡೋದು. ಅವತ್ತೊಂದ್ಸಲ ಮಾಡಿದ್ದೇನಲ್ಲವಾ ನಿಮ್ಮ ಹುಡುಗ. ಏನು ಗೊತ್ತಾ, ಅವತ್ತೊಂದ್ಸಲ ಮಾಡಿದ್ದೇನೆ ಲೈವ್ ಭಜನೆದ್ದು. ಲೈವ್ ಉಂಟು, ನಾನು ಲೈವಲ್ಲಿ ನೋಡಿ ಹುಡುಕ್ಬೇಕು ಮಾತ್ರ. ಭಜನೆದ್ದು ಲೈವ್ ಒಂದು ಲೈವ್ ಉಂಟು, ಭಜನೆದ್ದು ನೋಡಿ ಆಯ್ತಾ. ನೋಡಿಲ್ಲ ನಾನು ಅಂತ ಹೇಳ್ತಾ ಇದ್ದಾರೆ. ನೋಡಿಲ್ವಾ? ಅವತ್ತು ನೀವು ಅವತ್ತು ಹೇಳಿ ಹೋಗಿದ್ದೀರಲ್ಲ, ನೀವು ಪುಟಾಣಿ ಅಲ್ವಾ? ಪುಟಾಣಿ ಅವತ್ತು ಹೇಳಿ ಹೋದದಲ್ಲ. ಅವತ್ತೇ ಸಂಜೆ ನಾನು ಲೈವ್ ಮಾಡಿದ್ದೆ ಭಜನೆದ್ದು. ಇನ್ನೊಮ್ಮೆ ಮಾಡುವ ಬೇಕಾದರೆ. ಪುಟಾಣಿ ನಾನೇ. ನನಗೆ ಗೊತ್ತಾಯ್ತು. ಭಜನೆ ಕೇಳೋದು ಪುಟಾಣಿ ಮಾತ್ರ. ಭಜನೆ ಮತ್ತೆ ನಿರಂಜನ್ ಬ್ರೋ ಇದ್ದಾರೆ, ಅವರು ಕೇಳ್ತಾರೆ. ಮತ್ತೆ ಭಜನೆ, ನನ್ನ ಭಜನೆ ಅಂದರೆ ಇಷ್ಟ ಪುಟಾಣಿಗೆ. ಪುಟಾಣಿ ಮೊನ್ನೆ ಮಂದರಸಿಸ್ ಕೇಳಿದ್ರು ನಿನ್ನನ್ನು. ಪುಟಾಣಿ ಬರಲಿಲ್ವಾ? ಮತ್ತೆ ಯಾರನ್ನು ಕೇಳಿದ್ರು? ಮತ್ತೆ ಮಹಾದೇವ್ ಅವರನ್ನು ಕೇಳಿದ್ರು. ಮತ್ತೆ ಅನಿಲ್ ಅವರನ್ನು ಕೇಳಿದ್ರು. ಹುಟ್ಟಿದೇಳು ದಿವಸದಲ್ಲಿ. ಹೌದಾ, ಬಂದಿದ್ರು ಲೈವ್ಗೆ? ಹೌದು, ಇಲ್ಲಿಗೆ ಬಂದಿದ್ರು, ವಿಶ್ ಮಾಡಲಿಕ್ಕೆ ಬಂದಿದ್ರು. ನನಗೆ ನ್ಯೂ ಇಯರ್ ವಿಶ್ ಮಾಡಿ ಹೋದದ್ದು. ಮುಟ್ಟಿ ವಿಷದ ಮೊಳೆಯುಂಡ ಕಾರಣ, ಮುಟ್ಟಿ
ವಿಷದ ಮೊಳೆಯುಂಡ ಕಾರಣ ದೃಷ್ಟಿ ತಾಕಿದೆ ರಂಗಯ್ಯ ನಿನಗೆ ರಂಗಯ್ಯ ದೃಷ್ಟಿ ತಾಕಿದೆ ರಂಗಯ್ಯ. ಚೆಲುವರಾಜ್ ಅವರು ಬಂದ್ರು. ಹಾಯ್ ಚೆಲುವರಾಜ್ ಅವರೇ, ವೆಲ್ಕಮ್. ಚೆಲುವರಾಜ್ ಅವರೇ, ಹ್ಯಾಪಿ ನ್ಯೂ ಇಯರ್ ನಿಮಗೆ. ಅನಿಲ್ ಬರ್ಪುಜರತೆ ಸಿಜ್ಜಿ ಅನಿಲ್ ಇಜ್ಜೆರ ಅಂದತೆ ಅನಿಲ್ ಏತ್ ಸಮಯ ತೂ ಅಂದೆ ದಾಲ ಶಾರ್ಟ್ ವಿಡಿಯೋಲ ಬರ್ಪುಜರ್ನ ಅತೆ ಕೇಳಿ ಅಂತ ಹೇಳಿ. ಆಯ್ತಾಯ್ತು, ಬಂದ್ರೆ ಖಂಡಿತ ಅವ್ರು ಬ್ಯುಸಿ ಇದ್ದಾರೆ ಅಂತೆ, ಹೇಳ್ತೇನೆ ಬಂದೆ ಆಯ್ತಾ. ಶಾಂತಕ್ಕ ಯಾನ್ ಉಲ್ಲೇ ಪನ್ನೊಂದುಲ್ಲೇರ ಅಂದ್ ಶಾಂತ ಸಿಸ್ಟರ್ ಲೆತ್ತೊಂದಿತ್ತೇರೆ ಕಡು ಗುರು ಅಳುವುದ್ಯಾತಕೋ ರಂಗಯ್ಯ ಅತರಂಜಿ ಪಾಗುಮ್ಮ ಅಳುವುದ್ಯಾತಕೋ ರಂಗ ಅತರಂಜಿ ಪಾಗುಮ್ಮ ಸಾಸ ಸದದಪ ಸಾಸ ಸದದಪ ಪಪ್ಪ ಪಪದಗ ಪಪದಗ ರಿರಿ ಸಸಗ ಪಪ್ಪ ಪಪದಗ ಪಪದಗ ರಿರಿ ಸಸಗ. ನನ್ನ ಕಡೆಯಿಂದ ವಿಶಸ್ ತಿಳಿಸ್ಬಿಡ. ಓಕೆ ಓಕೆ. ಬೆಚ್ಚಡಿ ಇತ್ತೆ ಅತಿ ಅಂದ ಅಪ್ಪಗೊಂದು ಬೆಚ್ಚಡಿತ್ತೆ ಬಕ್ಕೊಂದು ಸರಿಯಾಯತಿ ಬಕ್ಕ ಸುದ್ದಿ ಇಜ್ಜಿ ಅಂದೆ ಪ್ರದೀಪ್ ಶಾಂತಕ್ಕ ಪಂದು ಗುರು ತೀರ್ಥೊಂದುಲ್ಲೇರು ಡೈಲಿ ಭಜನೆ ನಡೆಯುತ್ತ ಟೆಂಪಲ್ ಅಲ್ಲಿ. ಇಲ್ಲ ಡೈಲಿ ಇಲ್ಲವ, ಶುಕ್ರವಾರ ಮಾತ್ರ ಭಜನೆ, ಡೈಲಿ ಭಜನೆ ಇಲ್ಲ. ರಾಜೇಂದ್ರ ರೆಡ್ಡಿ ಅವರು ಬಂದ್ರು. ಹಾಯ್ ರಾಜೇಂದ್ರ ಅವರೇ, ವೆಲ್ಕಮ್. ರಾಜೇಂದ್ರ ಅವರೇ, ನಿಮಗೆ ಹ್ಯಾಪಿ ನ್ಯೂ ಇಯರ್. ಲೈವಿಗೊಂದು ಲೈಕ್ ಕೊಡಿ, ಹಾಗಾದ್ರೆ ಸಬ್ಸ್ಕ್ರೈಬ್ ಆಗದಿದ್ರೆ ಸಬ್ಸ್ಕ್ರೈಬ್ ಆಗಿ ಆಯ್ತಾ. ಶಾಂತಕ್ಕ ಯಾವಾಗ ಕರ್ನಾಟಕಕ್ಕೆ ಅಂತ ಹೇಳ್ತಾ ಇದೆ, ಕರ್ನಾಟಕಕ್ಕೆ ಯಾವಾಗ ಅಂತ ಕೇಳಿದೆ. ಎಸ್ಟರ್ಡೇ ಆಯ್ತಾ? ಹಾಗಾದ್ರೆ ಆಯ್ತಾಯ್ತು, ನಿನ್ನೆ ಆಗಿದೆ ಭಜನೆ. ನಿನ್ನೆ ನಾನು ಹೋಗ್ಲಿಲ್ಲ, ಇನ್ಮೇಲೆ ಹೋದ್ರೆ ಮಾಡ್ತೇನೆ. ಸುಷ್ಮಾ ನಾಗರಾಜ್ ಅವರು ಹಾಯ್ ಸಿಸ್ಟರ್ ಅಂತ ಹೇಳ್ತಾರೆ. ಹಾಯ್ ಸುಷ್ಮಾ ಅವರೇ, ವೆಲ್ಕಮ್. ಸುಷ್ಮಾ ಅವರೇ, ನಿಮಗೆ ಹ್ಯಾಪಿ ನ್ಯೂ ಇಯರ್. ಸೇಮ್ ಟು ಯು ಅಕ್ಕ ಅಂತ ಹೇಳ್ತಾ ಇದ್ದಾರೆ ರಾಜೇಂದ್ರ ಅವರು, ವೆಲ್ಕಮ್. ಥ್ಯಾಂಕ್ ಯು. ಗೊತ್ತಿಲ್ಲ ಪ್ರದೀಪ್ ಅಂತ ಹೇಳ್ತಾ ಇದ್ದಾರೆ. ಹಾಯ್ ಅಂತ ಹೇಳ್ತಾ ಇದ್ದಾರೆ. ಲೈಕ್ ನನ್ನ ಅಂತ ಹೇಳ್ತಾರೆ. ಥ್ಯಾಂಕ್ ಯು ಸುಷ್ಮಾ ಅವರೇ, ಥ್ಯಾಂಕ್ ಯು. ಶಾಂತ ಸಿಸ್ ಲೈಕ್ ಕೊಡಿ ಅಂತ ಹೇಳ್ತಾ ಇದ್ದಾರೆ. ಹೌದು, ಎಲ್ಲಿಂದ? ಈಗ ನಾವು ಮಂಗಳೂರು ಗುರುಪ್ರದಿ ಅವರು ಬಾಲೆ ಪನ್ನೊಂದುಲ್ಲೇರು ಬೊಳ್ಳಿ ನಂಬರ್ ಬೊಳ್ಳಿ ನಂಬರ್ ಬಾಲೆ ಬಾಲೆ. ನೀವು ಭಜನೆ ಮಾಡಬೇಕಾದ್ರೆ ಒಂದು ಡೋಲು ಹಿಡಿದು ಮಾಡಬೇಕಲ್ವೇ? ಒಬ್ಬ ಡೋಲ್ ಎಲ್ಲಿಂದ ತರೋದು ಮಾರ್ರೆ? ನನಗೆ ಇಲ್ಲಿ ಬೈಬೋದು ಎಲ್ಲರೂ, ಯಾಕೆ ಡೋಲ್ ಬಡಿಯೋದು ಅಂತ. ಮೇಲೆ ಇದ್ದವರೇ ಕೆಳಗೆ ಬನ್ನಿ. ಹೌದು, ಮೇಲೆ ಇದ್ದವರು ಅಪ್ಪ ಒಂದು ಕೆಳಗೆ ಬಂದು ಹೋಗಿ ಶಾಂತ ಸಿಸ್ ಕರೀತಾ ಇದ್ದಾರೆ. ಥ್ಯಾಂಕ್ ಯು ಸಿಸ್ ಅಂತ. ಇದು ಯಾವುದು ಸೈಡಿಕ್ ತಗೊಳ್ಳಿ ಲೈಕ್ ನ. ಥ್ಯಾಂಕ್ ಯು ಸೋ ಮಚ್ ರಾಜೇಂದ್ರ ಅವರೇ, ಥ್ಯಾಂಕ್ ಯು. ಚಿಕ್ಕ ಡೋರ್ ಹೌದಲ್ಲ, ತರುವ, ನಾವು ಜಾತ್ರೆಗೆ ಹೋದ್ರೆ ತರುವ. ತಿಂಡಿ ಆಯ್ತಾ ಸಿಸ್ಟರ್ ಅಂತ ಕೇಳ್ತಾ ಇದ್ದಾರೆ. ಆಗಿದೆ ತಿಂಡಿ. ಪೋವ ಇವತ್ತು ಸಿಸ್ಟರ್ ಪಿನ್ ಮಾಡಿ ಪ್ಲೀಸ್. ಸುಷ್ಮಾ ನಾಗರಾಜ್ ಮಾಡ್ಬೇಕಾ ನೋಡಿ. ಪಿನ್ ಐಡಿಗೆ ಕನೆಕ್ಟ್ ಆಗಿ ಆಯ್ತಾ? ಯಾರೆಲ್ಲ ಪಿನ್ ಐಡಿಗೆ ಕನೆಕ್ಟ್ ಆಗಿಲ್ಲ ಕನೆಕ್ಟ್ ಆಗಿ ಆಯ್ತಾ? ಮಕ್ಕಳು ಸ್ಕೂಲ್ ಹೋದ್ರು. ಪ್ರಸಾದನ್ನ ಕೂಡ ಪಡಿಯರಿ. ದೇವ ಪ್ರಸಾದನ. ಥ್ಯಾಂಕ್ ಯು ಪ್ರಸಾದನ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಮೀದ್ ಬರ್ತಾರೆ ಪ್ರಸಾದನ್ನ. ಶಾಂತಕ್ಕ ಎಂಚಿನೇ ಡಿಲೀಟ್ ಮಾಡ್ತೀರಿ? ಎಂಚಿನ ಡಿಲೀಟ್ ಮಾಡ್ತೀರಿ? ಶಾಂತ ಡಿಲೀಟ್ ಮಾಡ್ತೀರಿ? ಅದು ಗೊತ್ತು. ಎಲ್ಲರೂ ಲೈಕ್ ಕೊಡಿ. ಶಾಂತ ಎತ್ತಿರಾಕ್ಲಿ ಅಂತ ಅಕುಲ್ ಬರ್ತೀವಿ. ಬರ್ತೀನಿ ಅಕುಲ್. ಬರ್ತೀವಿ ಆರಾಗ್ಲಿ ಎತ್ತೀರಿ. ಅಯ್ಯೋ ದೇವ. ನನ್ನ ಫ್ರೆಂಡ್ ಉಡುಪಿ ಹತ್ತಿರ ಸಾಲಿಕೆರೆ ಅಂತ ಹೇಳಿ. ಹೌದಾ? ಉಡುಪಿ ನನಗೆ ಅಷ್ಟು ಪ್ಲೇಸ್ ಗೊತ್ತಿಲ್ಲ ನನಗೆ. ನಮ್ಮ ಪ್ರಸಾದ್ ಬ್ರೋ ಇದ್ದಾರಲ್ಲ, ಅವರು ಉಡುಪಿಯ. ರಾಜೇಂದ್ರ ಅವರೇ, ನಮ್ಮ ಪ್ರಸಾದ್ ಬ್ರೋ ಉಡುಪಿಯವರು. ನಾನು ಹೆಚ್ಚಿನ ಅತ್ತಿಯೇ ತಿಂಡಿ ಪೋವ ಹತ್ತು ತಿಂಡಿ ಮರಳು ಪ್ರದೀಪ್ ಆಗಿ ಬರೋದು. ಥ್ಯಾಂಕ್ ಯು ಸಂಗೀತ ಸಿಸ್ಟರ್ ಅಂತ ಹೇಳ್ತಾ ಇದ್ದಾರೆ. ಸುಷ್ಮಾ ಅವರು ಲೈಕ್ ಕೊಡಿ ಅಂತ ಹೇಳ್ತಾ ಇದ್ದಾರೆ. ಶಾಂತಿ ಲೈವಿಗೆ ಜಾಯಿನ್ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಈ ಪೋವಡಾಯ್ಜಿ ಅಂದಿ ತಿಂಡಿ.
ನನಗೆ ತುಳು ಗೊತ್ತಿಲ್ಲ. ಓ, ನಿಮಗೆ ತುಳು ಗೊತ್ತಿಲ್ವಾ ರಾಜೇಂದ್ರ ಅವರೇ? ನಾವು ಕನ್ನಡ ಮಾತಾಡ್ತೇವೆ, ನಮಗೆ ಕನ್ನಡ ಗೊತ್ತುಂಟು, ನಾವು ಕನ್ನಡ ಮಾತಾಡ್ತೇವೆ. ಶಾಂತ ಅಕ್ಕ, ದುರ್ಗಾ ಅಕ್ಕಗ ಸಂಗತಿಯೇ ಗೊತ್ತು ಇಜ್ಜಿ ಎಂಕ್ ದಾದಂದು ಗೊತ್ತಿಜ್ಜಿ ಮೆಸೇಜ್ ತೂಯಿಜ್ಯಾನ್ ಆ ಡೆಲಿಟ್ ಮಾಡ್ತೀರ ಮಾತ್ರ ಮೆಸೇಜ್ ಅಂತೂ ನಾ ಪೋದಾತನು ಮళ్ళీ ಜಾವು ಎಡ್ಡೆಜ್ಜಿನ ಗೊತ್ತಾಪಿನಲ್ಲ ಬೊಚ್ಚಿ ಆ ಬ್ಯಾಡ್ ಕಾಮೆಂಟ್ಸ್ ಅಣ್ಣ ಹೆಂಗೆ ಗೊತ್ತಾಪಿನಲ್ಲ ಬೊಚ್ಚವು. ಸಪೋರ್ಟ್ ಮಾಡಿ ಪ್ಲೀಸ್. ನಾಳೆ ಇಲ್ಲ, ಈವ್ನಿಂಗ್ ರಿಟರ್ನ್ ಮಾಡ್ತೇನೆ ಆಯ್ತಾ. ನೋಡಿ, ಸುಷ್ಮಾ ನಾಗರಾಜ್ ಅವರಿಗೆ ಕನೆಕ್ಟ್ ಆಗಿ ಆಯ್ತಾ. ಸುಷ್ಮಾ ಅವರೇ, ನಾನು ನಿಮ್ಗೆ ಕನೆಕ್ಟ್ ಆಗಿರ್ಬೇಕು, ಆಗದಿದ್ರೆ ಒಂದು ವಿಡಿಯೋಗೆ ನನ್ನ ಕಮೆಂಟ್ ಹಾಕಿ ಆಯ್ತಾ. ಚಾ ಕುಡಿದ ಆಂಡ್ ಸಂಗೀತಕ್ಕ ದಾದ ತಿಂಡಿ ಮಲ್ದೇರಮ್ಮ. ನನಗೆ ಕೂಡ ಕಲಿಸಿ ತುಳು. ಖಂಡಿತ ಖಂಡಿತ, ನೀವು ದಿನಾಲು ಬಂದ್ರೆ ನೀವು ತನ್ನಷ್ಟಕ್ಕೆ ಕಲಿತೀರಾ ತುಳು. ರಾಜೇಂದ್ರ ರೆಡ್ಡಿ ಅವರೇ, ನೀವು ದಿನಾಲು ಬಂದ್ರೆ ನಿಮ್ಮಷ್ಟಕ್ಕೆ ನೀವು ತುಳು ಕಲಿತೀರಾ. ಅರೆಗೂ ಗೊತ್ತಾ ಪುನಃ ಬೊರ್ಚಿ ಬನ್ನೋದಿಲ್ಲ. ನಂದು ಹೆಂಗೆ ಗೊತ್ತಿಜ್ಜಿ ದಾದ ಮೆಸೇಜ್ ಗೊತ್ತಿಜ್ಜಿ ಮಲ್ಲೆ ಜಾವ ಬ್ಯಾಡ್ ಕಮೆಂಟ್ಸ್ ಅನ್ನ ಬೊರ್ಚಿ ಅವೇ ಬಕ ಮಂಡೆ ತಿರ್ಗು ನಾವು ಎಂಜಿನ ಆಗ್ಲಿ ಎಂಜಿನ ನರಕಪುರ ಬನ್ಪೇರು ಕೆಲವೊಂದ್ಸಲ. ಶಾಂತ ಅಕ್ಕ ಪನೊಂದುಲ್ಲೇರು ಗುರು ಪ್ರದೀಪ್ ಪ್ರಸಾದ್ ಅಣ್ಣ ನಮಸ್ತೆ ಎಂಚ ಉಲ್ಲರಿಯೇಕೆ ನೊಂದುಲ್ಲೇರು ಗುರು. ಏನ್ ತಿಂಡಿ ಸಿಸ್ಟರ್? ನನ್ಗೆ ಇವತ್ತು ಪೋವ ಮತ್ತೆ ಸೈಡ್ ಅಲ್ಲಿ ನೀರ್ ದೋಸೆ ಮಾಡಿದ್ದೀನಿ. ನಾನ್ ನೀರ್ ದೋಸೆ ತಿಂದದ್ದು. ಎಂಕ್ ರಾಗಿ ಮಸಾಲ ದೋಸಾ ಬೊಕ್ಕ ಬಂಗುಡೆ ಸಾರು. ಓ ದೇವರೇ, ರಾಗಿ ಮಸಾಲ ದೋಸೆ ಮಲ್ಪೇರೆ ಆವಳಿ ಮಾರೆ. ಹೊಸ ಐಟಮ್ ತಿನ್ನೊಂದಿಲ್ಲ ಪ್ರಸ್ತನ್ನೇ. ರಾಗಿ ಮಸಾಲ ದೋಸೆ பண்ணாங்க சாப்பிடுங்க பிரசதன். ಗುರು ಪ್ರದೀಪ್ ನಮಸ್ತೆ ಮನದೊಲ್ಲೆ ಆಣೆ ಇಂಕ ಆತಿ ಇಷ್ಟತ್ತು ಮಸಾಲ ದೋಸೆ ಪನ್ಪಿನ ಕಾಲಿ ಮಸಾಲ ದೋಸೆ ಆನ ಹೋಟೆಲ್ ಪೋಣ ಇಡ್ಲಿ ಸಾಂಬಾರ್ ದೇತು ವಾ ಮಸಾಲ ದೋಸೆಲ ಇಡ್ಲಿ ಸಾಂಬಾರ್ ದೇತು ಲೆಕ್ಕನೆ ಇಜ್ಜಿ ಇಂಕ್ ಅಂಚ ಆಯ್ಕೆ ಮುಕ್ಕಳು ಪನ್ಪಿನ ಇಡ್ಲಿ ಸಾಂಬಾರ್ ತಿಂದ್ರೆ ಹೋಟೆಲ್ ಪೋಡ ಇಲ್ಲ ತಿನ್ಬು ಜನ ಅನ್ಬೇರು. ಗುರು ಪ್ಲೀಸ್ ಕನೆಕ್ಟ್ ಆಗಿ ಅಂತ ಹೇಳ್ತಾ ಇದ್ದಾರೆ ಸುಷ್ಮಾ ನಾಗರಾಜ್ ಅವರಿಗೆ. ಗುರು ಅವರದ್ದು ವಿಡಿಯೋಗೆ ಕಮೆಂಟ್ ಹಾಕಿ, ಅವ್ರು ಮತ್ತೆ ರಿಟರ್ನ್ ಮಾಡ್ತಾರೆ. ಯಾವುದು ಎಲ್ಲಿ ಗುಳ್ಳೆ? ಇಲ್ಲಿಯಾ? ಎಲ್ಲಿಂಟು ಗುಳ್ಳೆ? ಇದುವಾ? ಇದು ಎಂತದಾದದ್ದು? ಇದು ಬಿಸಿತಾಗಿದ್ದು, ಅಡಿಗೆ ಮಾಡುವಾಗ ಬಿಸಿತಾಗಿದ್ದು. ಅದಲ್ಲಿ ಇದಾಗಿದೆ. ನನಗೆ ಬಿಸಿ ತಾಗ್ತಾನೆ ಇರುದು ಏನಾದ್ರೂ. ಅದು ಬಿಸಿ ಕುಕ್ಕರ್ ಅದೆಲ್ಲ ತಾಗುದಲ್ಲ, ಅದು ಹೀಗೆ ಆಗ್ತದೆ. ಒಣಗಿದ ನಂತರ ಹೀಗೆ ಆಗ್ತದೆ ಸ್ವಲ್ಪ. ಇದೆಲ್ಲ ಇದು ಗುಣ ಆಗಿದೆ. ಅದು ಬಿಸಿ ತಾಗಿದ್ದು. ಅದು ನಮ್ಮ ಕೆಲಸವೇ ಹಾಗೆಲ್ಲ. ಅದು ಅರ್ಜೆಂಟಲ್ಲಿ ಮಾಡುದಲ್ಲ. ಬೆಳಿಗ್ಗೆ ಹೇಳುವಾಗ ಮಕ್ಕಳಿಗೆ ಸ್ಕೂಲಿಗೆ ಹೊರಡುವಾಗ ಹಾಗೇನಾದ್ರೂ ತಾಗ್ತಾ ಇರ್ತದೆ. ಅದು ಮಾಮೂಲಿ. ಎಣ್ಣೆ ಇದಾಗ್ತದೆ ಎಲ್ಲ, ಅದನ್ನು ಮಾಮೂಲಿ ಅದೆಲ್ಲ, ಆ ನೋವೆಲ್ಲ. ಸುಷ್ಮಾ ಅವರೇ ನಮಸ್ತೆ ಅಂತ ಹೇಳ್ತಾ ಇದ್ದಾರೆ. ಆರಾಮ್ ತಾನೇ ರೀ ಅಂತ ಹೇಳಿ ಜಸ್ಟ್ ವೇಟಿಂಗ್ ಅಂತ ಹೇಳ್ತಾ ಇದ್ದಾರೆ. ನೋಡ್ಕೊಂಡು ಅಡುಗೆ ಮಾಡ್ಬೇಕಲ್ವಾ ದುರ್ಗಕ್ಕ? ಅದೇನು ಗೊತ್ತಾ, ಸ್ವಲ್ಪ ಲೇಟ್ ಆದ್ರೆ, ಬೆಳಿಗ್ಗೆ ಹೇಳುವಾಗ ಸ್ವಲ್ಪ ಲೇಟ್ ಆದ್ರೆ ಮಕ್ಕಳಿಗೆ ಸ್ಕೂಲ್ಗೆ ಲೇಟ್ ಆಗ್ತದಲ್ಲ, ಅದೇ ಅಲ್ಲಿಡಿದು ಬಿಸಿ ಎಲ್ಲ ಕೈಯಲ್ಲೇ ಮುಟ್ಟುದು ಒಮ್ಮೊಮ್ಮೆ. ಮತ್ತೆ ನೋವಾಗ ಕಷ್ಟ ಆಗ್ತದೆ, ಹಾಗೆ ಗೊತ್ತಾಗ್ತದೆ. ಸ್ಕಿಪ್ ಅಕ್ಕ ಏನ ಸ್ಕಿಪ್ ಆಣೆ ಒಡೆ ಪೋಂಡು. ದುರ್ಗಕ್ಕ ಬ್ಯಾಡ್ ಕಮೆಂಟ್ ಅತ್ತಿ ಹಿರೇಗಿ ಏರಾಳಲ್ಲ ಬ್ಯಾಡ್ ಕಮೆಂಟ್ ಪಾಡುವೇರಾ ಅತ್ತ ಅಂಚನ ಮಲ್ಲೇಜ್ ಅಂಚನ ಖುಷ್. ನೋಡ್ಕೊಂಡು ಅಡುಗೆ ಮಾಡ್ಬೇಕಲ್ವಾ ದುರ್ಗಕ್ಕ? ಹೌದೌದು, ನೋಡ್ಕೊಂಡು ಅಡುಗೆ ಮಾಡಿದ್ರು ಕೂಡ, ಎಷ್ಟು ಮಾಡಿದ್ರು ಕೂಡ ಏನಾದ್ರೂ ತಾಗ್ತಾ ಇರ್ತದೀವ ಅದಾಗಿ. ಶಾಂತ ಸಿಸ್ ಗುಡ್ ಬನ್ನದು. ಬಿಗ್ ಬಾಸ್ ಒಂಜಿ ಪೆಟ್ಟು ಕೊಡ್ತಿನ ಬಾಜು ನೋಡು ಸಂಗೀತಕ್ಕ. ಬಿಗ್ ಬಾಸ್ ಉಣ್ಣತೆ ಆರೆಂಡ ಜೋರ್ಲ ಪಾತಿರ್ಜೀರಿ ಬಿಗ್ ಬಾಸ್ ಉಳ್ಳೇರತ್ತೆ. ಎನ್ನ ಬಿಗ್ ಬಾಸ್ ಆರೆಂಡ ಆತು ಜೋರು ನೆಡ್ದುಲ ಪಾತಿರ್ಜಿ ಚೂರು ಸೊರ ಎನ್ನನೇ ಜೋರು. ಐಟು ಪುರ ದಾಲೆಜ್ಜಿ ಇಂಕ ಐಟು ಪುರ ಆರು ದಾಲ ಪೆಟ್ಟು ಗಿಟ್ಟು ದಾಲೆಜ್ಜಿ ಓನ್ಲಿ ಲವ್ ಮೋಕೆ ಮಾತ್ರ ಮಲ್ಪ ಐಟು ಪುರ ದಾಲೆಜ್ಜಿ. ನಮ್ಮ ಲೇಟ್ ಆದರೆ ಹೋಟೆಲಿಂದ ಇಲ್ಲಿ ಇಡ್ಲಿ ತಂದು ಬಿಡಿ. ಇಲ್ಲಿ ಹೋಟೆಲ್ ಇಲ್ಲವ ನಮ್ಮ ಮನೆ ಹತ್ರ, ಹೋಟೆಲೇ ಕಡಿಮೆ. ಮೊದಲಾದರೆ ಇಲ್ಲಿ ಕೊಂಕಣರವ್ರದ್ದು ಹೋಟೆಲ್ ಇತ್ತು, ಕೊಂಕಣೀಸ್ ಅವರದ್ದು. ಈಗ ಹೋಟೆಲೆಲ್ಲ ಯಾವುದಿಲ್ಲ ಇಲ್ಲಿ. ಹೋಟೆಲ್ನಿಂದ ತಂದು ಮಕ್ಕಳಿಗೆ ಕೊಡ್ಬೋದಂದರೆ ಯಾವುದಿಲ್ಲ. ಶಾಂತಕ್ಕ ದುರ್ಗಕ್ಕ ಖುಷಿಟುಲ್ಲೇರಿಯೇ ಅಂದೇ ಖುಷಿಟುಲ್ಲೆ ಇರ್ಪಾನೋಚಿನ ನಾವು ದಾದ ಮೆಸೇಜ್ ಪ್ರಸಾದನ್ನೇ ಹೇಳ್ತದೆ ಅಂದು ಐಟು ಬಿಗ್ ಬಾಸ್ ಐಟು ಪುರ ದಾಲೇಜ್ ಆರ್ನ ಅವು ಪುರ ದಾಲೇಜಪ್ಪ ಆ ಕೂಡ ಗೀಕುನ ಪುರ ದಾಲೇಜ್ ಐಟು ನಮ್ಮ ಪುಣ್ಯವಂತೇರು ದಾದ ಪ್ರದೀಪ್ ರೋಪಣ ಓನ್ಲಿ ಲವ್ ಅಂದಂದು ಓನ್ಲಿ ಲವ್
ಕಿವಿ ಓಲೆ ಅಷ್ಟು ದಪ್ಪ ಭಾರ ಆಗಲ್ವಾ ಕಿವಿಗೆ. ಇದು ನಾನು ಸ್ವಲ್ಪ ಲೈಟ್ ವೇಟ್ ತಗೊಂಡು, ಇದು ಸ್ವಲ್ಪ ಭಾರ ಉಂಟು, ಮತ್ತೆ ತೆಗೆದಿಡ್ತೇನಲ್ಲ. ಫ್ರೆಂಡ್ ಗಿಫ್ಟ್ ಕೊಡಿ ಪ್ಲೀಸ್ ಅಂತ ಹೇಳ್ತೇನೆ ನೋಡಿ. ಸುಷ್ಮಾ ನಾಗರಾಜ್ ಅವ್ರಿಗೆ ಯಾರೆಲ್ಲ ಕನೆಕ್ಟ್ ಆಗಿ ದುರ್ಗಾ ಹಿರೇನಲ್ಲ ಹಿರೇಗೆ ಗ್ರೇಟ್ ಅಂದಂದ ದುರ್ಗಕ್ಕ ಅಂತ ಹೇಳ್ತಂದಿರು ಅಂದಿ. ಅಯ್ಯೋ ದೇವ. ನೋಡಿ ಪಿನ್ನಡಿಗೆ ಕನೆಕ್ಟ್ ಆಗೋದಾದ್ರೆ ಕನೆಕ್ಟ್ ಆಗಿ ಆಯ್ತಾ. ನನ್ನಲ್ಲಿ ಪ್ರೀತಿ ತಂದೋನು ನೀನು, ನನ್ನ ಬಾಳ ಬೆಳಗು ಗೀತೆಯಲ್ಲಿ ಪಲ್ಲವಿ ನೀನು ಎನ್ನುತ್ತಿದೆ ಹೃದಯ ಪ್ರೀತಿಸುವ ವಾಹಿನಿಯ. ಮತ್ತೆ ಕಿವಿ ಕಿತ್ತು ಬಂದ್ರೆ ಕಷ್ಟ ನೋವಾಗ್ತದೆ, ಇಲ್ಲವ ಕಿವಿ ಕಿತ್ತು ಬರುದಿಲ್ಲ. ಸಂಗೀತಕ್ಕ ಯಾನ್ ಈರ್ನ ಬಕ್ಕ ಬಿಗ್ ಬಾಸ್ ನಾ ಫೋಟೋ ಶೂಟ್ ಮಲ್ಪುಗ ಅಂದಿ ಬಸನ ಬಾರಿ ಆಸೆ ಉಂಡಿ. ಬಿಗ್ ಬಾಸ್ ಪರ್ಮಿಷನ್ ಕೊಡತ್ತ ಐಕ್ ಬೋಡತ್ತ ಕೈಟು ಬೋಡತ್ತ ಇಡ್ ಬಾರಿ ಆಸೆ ಉಂಟು ಮಲ್ಪಂಡು ಈಟಡೆ ಮಲ್ಪ ಗೊಂಜಿ. ಅವು ನಮ್ಮ ಅಂದಿಟ್ಟು ಕಡಲ್ದ ಬರಿಕ್ ಬೀಚ್ ದಲ್ಪ ಪೋದು ಪೂರ ಮಲ್ಪೊಡಿಗೆ ಎಂಗಲ ಮದುವೆನಗ ದಾಲ್ ಎತ್ತು ಜತೆ ಫೋಟೋ ಶೂಟ್ ಪೂರ ಇತ್ತ ಮದುವೆ ಇರ್ದು ದುಮ್ಮು ಫೋಟೋ ಶೂಟ್ ಪೂರ ಆಪುಜ ಆ ಬೀಚ್ ಇಡ್ ಪೂರ ಪೋದು ಅಂಚೊಂಜಿ ಬಾರಿ ಆಸೆ ಉಂಡು. ಅವ ಆಸೆ ನಂದು ನಮ್ಮ ಪೂರ ನನ್ನ ಪರಬೇರಾನಾಗ ಎಣ್ಣೆರು ಮಕ್ಕಳು ಪರಬೇರಾನಾಗ ಎಣ್ಣೆರು ದಾಯ ಫೋಟೋ ಶೂಟ್ ಅತಿ ಜವಣೆ ಅದಕ್ಕೆ ಪೂರ ಪೋಣದು ನನ್ನ ಪರಬೇರ ಹಾಪಿದತೆ ಇಬ್ಬೇ ಓರಿ ಪರದುಲ್ಲೆ ಏರಿಯೇ ಅವು ಒಂದಿಯೇ ಪುಟ್ಟಾಣಿಯೇ. ನನಗಾಗಿ ಎಂತ ಹಾಡು, ಥ್ಯಾಂಕ್ ಯು ಅಕ್ಕಯ್ಯ ಅಂತ ಹೇಳ್ತಾರೆ. ಹೌದೌದು ನಿನಗಾಗಿಯೇ. ಓ ನವಿಲೆ ಎಲ್ಲ ನಿನಗಾಗಿ, ಕಣ್ಣು ಕೋರೈಸೋ ಕಣ್ಣಿಗಾಗಿ. ಶಾಂತಕ್ಕ ದುರ್ಗಕ್ಕ ಲೌಟ್ ರೈಸ್ ಏರಿಯಾ ನಂದು ನಮ್ಮ ರೈಸುನೆ ಮಕದಾದ ಶೈನ್ ಆ್ಯಂಡ್ ಶೈನ್. ಪ್ರದೀಪ್ ಒಬ್ಬನಲ್ಲಿ ಕೆಲಸಕ್ಕೆ ಲೇಟ್ ಆಯ್ತಕ್ಕ ಬಾಯ್ ಮಿಸ್ ಯು ಅಂತ ಹೇಳಿದೆ. ಥ್ಯಾಂಕ್ ಯು ನಿಮ್ಮ ಹುಡುಗ, ಥ್ಯಾಂಕ್ ಯು ಸೋ ಮಚ್ ಬಂದು ಸಪೋರ್ಟ್ ಕೊಟ್ಟದಕ್ಕೆ ಥ್ಯಾಂಕ್ ಯು. ಶಾಂತಕ್ಕ ದುರ್ಗಕ್ಕ ಚೂರು ಗಡಿ ಬಿಡಿ ಮಲ್ತೀರಿ ವೈಟ್ ಗಡಿ ಬಿಡಿ ಮಲ್ತೀನಿ ಬೇಗ ಮದ್ಮೆ ಅದ ಇಚ್ಛೆ ಅವು ಸರಿ ಇತ್ತು ನಾ ಪ್ರಾಯಣೆ ಪ್ರಸಾದ ತಗೊಂಡಿರಲೇರು ಓಲ ಸರಿ ಬೇಲೆ ಮಲ್ಪು ಪನ ಅನ್ನೋದು ಬೇಲೆಣ್ಣಿಗೆ. ಫಾರೂಕ್ ಅವ್ರ ಹಾಯ್ ಗುಡ್ ಮಾರ್ನಿಂಗ್ ಅಕ್ಕ. ಹಾಯ್ ಫಾರೂಕ್ ಅವರೇ ವೆಲ್ಕಮ್. ಫಾರೂಕ್ ಅವ್ರಿಗೆ ಲೈವಿಗೆ ಒಂದು ಲೈಕ್ ಕೊಡಿ, ಸ್ಕ್ರೀನ್ಗೆ ಡಬಲ್ ಟ್ಯಾಪ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಆಗೋದಿದ್ರೆ ಒಂದು ಸಬ್ಸ್ಕ್ರೈಬ್ ಆಗಿ. ದಾದಾ ಗಡಿ ಬಿಡಿ ಪ್ರದೀಪ್ ಲವ್ ಪುರಿಜ್ಜಿ ನಮಕ್ ಮದುವೆ ಮಾತ್ರ ಅರೇಂಜ್ ಮ್ಯಾರೇಜ್. ನಮ್ಮ ಲವ್ ಮಂದಿನ ಎಂಗಲ್ಲ ಲವ್ ಮ್ಯಾರೇಜ್ ಅತ್ತು ಅರೇಂಜ್ ಮ್ಯಾರೇಜ್ ಎಂಗಲ್ಲ ಮಾತೆಲ್ಲ ಕೇಳಿ ಆಡ ಕೇಳಿದರಿಗೆ ಮಾತೆಲ್ಲ ನಿಕಲ್ಲ ಲವ್ ಮ್ಯಾರೇಜ್ ಅಂತ ಆಡ ಕೇಳಿಗೆ ಮಾತೆಲ್ಲ ಬೇರೆದವ್ರು ಪುರ ಲವ್ ಮ್ಯಾರೇಜ್ ಅಂದು ಎಂಗಲ್ಲ ಅರೇಂಜ್ ಮ್ಯಾರೇಜ್. ಚಾಂಡೆ ಅಕ್ಕ ಡಾಂಡ್ ಪ್ರದೀಪ್ ರೋಪ್ ಅಂತ ಹೇಳ್ತಂದ್ರೆ ಹರೀಶ್ ಬ್ರದರ್ ಹಾಯ್ ಅಂತ ಹೇಳ್ತಾ ಇದ್ದಾರೆ. ಸುಷ್ಮಾ ಅವರು ಚಾಂಡೆ ಕಾಂಡಾಣಿ ಎಂಕೊಂದು ನೀರು ದೋಸೆ ಎಲ್ಲ ಬಕ್ಕ ಹೋವಲ್ಲ. ಓಕೆ ಸಿಸ್ಟರ್ ಬಾಯ್ ಕೆಲಸ ಇದೆ. ಓಕೆ ಸುಷ್ಮಾ ನಾಗರಾಜ್ ಅವರು ಥ್ಯಾಂಕ್ ಯು ಸೋ ಮಚ್. ಪಿನ್ ತೆಗಿತೇನೆ ಆಯ್ತಾ, ನೀವು ಹೋಗುದಲ್ಲ. ಟೇಕ್ ಕೇರ್ ಸಿಸ್. ಓಕೆ ಥ್ಯಾಂಕ್ ಯು ಸೋ ಮಚ್. ನೀವು ವಿಡಿಯೋಗೊಂದು ಕಮೆಂಟ್ ಹಾಕಿ. ಇಲ್ಲಿ ಯಾರೆಲ್ಲ ಇದ್ದಾರೆ ನೋಡಿ, ಪ್ರಸಾದ್ ಅವರು ಕೂಡ ಚಾನಲ್ ಇದೆ, ಅವರ ವಿಡಿಯೋಗೊಂದು ಕಮೆಂಟ್ ಹಾಕಿ ಸುಷ್ಮಾ ಅವರೇ, ಆಗ ಅವರು ಮತ್ತೆ ರಿಟರ್ನ್ ಮಾಡ್ತಾರೆ ಆಯ್ತಾ. ಪ್ರಸಾದ್ ಬ್ರೋ ಸಪೋರ್ಟ್ ಲೇರು ಥ್ಯಾಂಕ್ ಯು ಪ್ರಸಾದ್ ಬ್ರೋ. ಲೈಕ್ ಕೊಡಿ ಅಂತ ಹೇಳ್ತಾರೆ. ಅಣ್ಣಗ ಎನ್ನ ಲೆಕ್ಕ ಲವ್ ಮಲ್ಪೆರೆ ಗೊತ್ತು ಇಜ್ಜಿ ದುರ್ಗ ಹೀರ್ ಮಾಡಿ ಬಂಡರಿ ಗುರು ಯಾನ್ ಲವ್ ಮ್ಯಾರೇಜ್ ಬಿಲ್ಕುಲ್ ಆಪುಜಿ ಬಂಡಾರ ಎಂಕ್ ಲವ್ ಮ್ಯಾರೇಜ್ ಆವೇರ್ನೆ ಇಜ್ಜಿ ಬಂಡಾರ ಯಾನ್ ಪಂಡ ಇರಿಗೆ ಲವ್ ಮ್ಯಾರೇಜ್ ಆಪಿನಿ ಇಜ್ಜಿ ಎಂಕ್ ಲವ್ ಮ್ಯಾರೇಜ್ ಆವೇರ್ನೆ ಇಜ್ಜಿ ಬಂಡಾರ ಇತ್ತೆ ತೂಡ ಬಿಡಿತ್ತೆ ಬಂದಿರು ಎನ್ನಲಕ್ಕ ಲವ್ ಮಲ್ಪೆರೆ ಆವುಜಿ ಅನ್ಪೇರು. ಲೈವಿಗೆ ಜಾಯ್ನ್ ಆಗಿ ಸಪೋರ್ಟ್ ಮಾಡಿದೆ. ಯಾನು ಪೋವ ಸಂಗೀತಕ್ಕ ಇವರು ಹೋದ್ ಬಲೆ ದಾದ ಅಲ್ತೊಂದುಲ್ಲ ಯಾನ್ ಹೌಸ್ ವೈಫ್ ಇತ್ತೆ ಮಾತ್ರ ಇಡ ಲೈವ್ ಪಾತಿರೋದುಲ್ಲೆ ಯಾನ್ ಹೌಸ್ ವೈಫ್. ಓಕೆ ಸಿಸ್ಟರ್ ಬಾಯ್ ಬಾಯ್ ಸುಷ್ಮಾ ನಾಗರಾಜ್ ಅವರೇ ಬಾಯ್. ಒಂದು ಕಮೆಂಟ್ ಹಾಕಿ ಆಯ್ತಾ, ನನಗೆ ಮತ್ತೆ ವಿಡಿಯೋ ನೋಡ್ಬೋದಲ್ಲ ನಿಮ್ಮದು. ಅಲರ್ಜಿ ಇಂಕ ಲವ್ ಅವೇ ಇದೇಗ ಆಪು ಜತ ಬಕೆಂಚಿನ ಭ್ರಮೆ ಪ್ರದೀಪ್ ಅಂದ್ ಭ್ರಮೆ ಈ ಭ್ರಮೆ ಟಾಯ್ಜಿ ಬ್ರಹ್ಮನ್ಗೆ ತಲೆ ಕೆಟ್ಟು ಮಾಡ್ದ ಮನುಷ್ಯನ್ ಜನ್ಮನ
ಬುರುಡೇಲಿ ಮೆದುಳಿಟ್ಟು ಕೊಟ್ನು 108 ಐಡಿಯಾನ. ಮುಂದೆ ಮೋಸ ಹಿಂದೆ ಮೋಸ, ಜೀವನ ಮೂರೇ ದಿನ ಬಿಡು ಚಿಂತೆನಾ, ಬಾರೋ ಮಜಾ ಮಾಡೋಣ ಕುಣಿದು ಕುಪ್ಪಳಿಸೋಣ. ಶಾಂತಕ್ಕ ಪ್ರಾಮಿಸ್ ಅಂದೆ ಎಂಡಲ ಮೊರನೆ ಅಂಚನೆ ಬಂದಿನಿ ಎಂಕೆಲ್ಲರ್ಜಿ ಬಂಡೇರು ಐಕ್ಯಾನ್ ಬಂಡೆ ಇದಕ್ಕೆ ತುಲೆ ಲವ್ ಮ್ಯಾರೇಜೇ ಆತೀನಿ ಬಂತೇನ್ ಮತ್ತೆ ತೂಡ್ ನಾನು ದಾದನ್ ಪೊಕ್ಕಡೆ ಹೇಳ್ಬೇಡಿ ಪ್ರದೀಪ್ ಬ್ರೋ. ಹೌದು ಪೊಕ್ಕಡೆ ಪೊಕ್ಕಡೆ. ಶಾಂತಕ್ಕ ಪಂತೆಲ್ತೊಂದುಲ್ಲೇರು ಪ್ರದೀಪ್ ಬ್ರೋ. ಪ್ರಸದನೆ ಯಾನು ಖುಷಿಗೆ ಪೋಪಿನಿ ಈರು ಬರ್ಪರ ಗುರು ಬ್ರೋ ಕಾಶಿಗ. ಯಾನೇನೇನು ಓದು ನನ್ನ ಒಟ್ರಾಸಿ ಓದು ಯಾನ್ ಕಾಶಿಗೆ ಪೋಪಿನಿ ಈರು ಬರ್ಪರ ಗುರು ಬ್ರೋ. ಇತ್ತದಾಯೆ ಕಾಶಿಗೆ ಪೋಪಿ ನೀರು ಕಾಶಿಗೆ ಬಕ್ಕ ಮದಿಮೆ ಅದು ಜೋಕುಲಾದ ಬಕ್ಕ ಕಾಶಿಗೆ ಪೋಪಿನಿ ತಿರುಗ್ಯಾರೆ ಇತ್ತೇನಿ ಕಾಶಿಗೆ. ರಘು ಶೆಟ್ಟಿ ಅವರು ಹಾಯ್ ಎಂಚೋಲಾರು ಯಾನು ಹುಷಾರಲ್ಲಿ ಈರೆಂಚೋಲಾರು ಇರಿಗೆ ಹ್ಯಾಪಿ ನ್ಯೂ ಇಯರ್. ಈರು ಕೊಡೆ ಬೈದಿತ್ತರದೆ ಕೊಡೆ ಬಂತದೆ ಹ್ಯಾಪಿ ನ್ಯೂ ಇಯರ್. ಚಾಪರ್ಯರ ತಿಂಡರ ದಾದ ತಿಂಡಿ ರಘು ಶೆಟ್ರೆ. ಪ್ರಸಾದಣ್ಣ ಎಂಕ್ ಟೈಮ್ ಇಜ್ಜಿಯೇ ಬಂದ್ರೆ ಆರೆಗ್ ಟೈಮ್ ಇಜ್ಜಿ ಏಮಂತ ಬೈಜ್ಜಿಯರ ಏಮಂತ ಎಕ್ಕಡೆ ಬತ್ತಿತ್ತೀರಿ ರಡ್ಡೆ ಮೆಸೇಜ್ ಮಾಡ್ಬೇಕು ಓಲ್ ಪೋಯ್ರಂದು ಗೊತ್ತುಜ್ಜಿ. ಸನ್ಯಾಸಿ ಅವರ ಈತ ಬೇಗ ಸನ್ಯಾಸಿ ಪ್ರಸಾದ್ ಬ್ರೋ. ಸನ್ಯಾಸಿ ಅರ್ಜುನ ಸನ್ಯಾಸಿ. ಸಂಪತ್ ಬತ್ತೀರಾ? ಹಾಯ್ ಸಂಪು ವೆಲ್ಕಮ್. ಸಂಪತ್ ಇತ್ತೆಲಕ್ಕಿನ ಜನ ಕಮ್ಮಿ ಆಯ್ರಿ ಅಂದಿಯೇ ಜನ ಕಮ್ಮಿ ಕೋಡೆ ದಾತ ಇಜ್ಜೇರು ಕೋಡೆ ಮಸ್ತ್ ಜನ ಎತ್ತಿರತ್ತೆ ಇನ್ನು 8 ಜನ ಇಜ್ಜೇರು. ಸಂಪತ್ತೆರೆ ನಮಸ್ತೆ ಎಂಚ ಉಲ್ಲರಿಯ ಪಂದು ಗುರು ಬ್ರೋ ಪನೊಂದುಲ್ಲೇರು. ಸಂಪು ಪ್ರಸದನ್ನೇ ಕಾಶಿ ಪೋಪೆರಿಗೆ ಪೋಪರ ಪೈನಾಪಲ್ ದೆಪ್ಪುಲೆ ಅವು ದೆಪ್ಪರಾಪುಜ ಅವು ಹೊರ ನಾಳೆ ತುಂದಾತ ನನ್ನ ದೆಪ್ಪರಾಪುಜವು ನನೇನು ಲೈವ್ ಎಂಡೆ ಅವಳು ಜನ ಕಮ್ಮಿ ಆಯ್ರಂದಂದು. ಹಾಯ್ ಸಂಪು ಎಂಚ ಉಲ್ಲಾರು ಯಾನು ಸಪುರ ಉಲ್ಲ ಸಂಪುನ ಆನ್ಸರ್ ಸುಲಿ ಸಪುರ ಒಳ್ಳೆದು ಕಾಂಡೆ ಚಾಂಡ ಹೋಟೆಲ್ದ ಕಿನ್ನಿಗೋಡಿ ಹೋಟೆಲ್ ನೀವು ಸ್ವಾಗತಡು. ಓ ಇರು ಕಿನ್ನಿಗೋಡಿ ಹೋಟೆಲ್ ಡುಪ್ಪುನಾ ನೀವು ಸ್ವಾಗತಡಾ. ಓಕೆ ಹೊರ ಬನ್ನಾಗ ಎಂಕಲ್ಡ ಪಾತೆರ್ಲಿ ಇರ್ನ ಮಾತ್ರ ಎಂಕ್ ಪೇಸ್ ಗುರ್ತೈಜತೆ ಎನ್ನ ಪೇಸ್ ಗೊತ್ತುಂಡತೆ ಎಂಗುಲ್ ಹೋಟೆಲ್ ಬತ್ತಡ ಒಂಜಿ ಪಾತೆರ್ಲೆ ಎಂಗುಲ್ ಚಾಪುರ ತಿಂದು ಬಿಲ್ಲು ಕೊರಿಬಕ್ಕ ಪಾತೆರ್ಲೆ ಅವೇ ಐದು ಪಾತೆರ್ಲೆ ಇರು ಬಿಲ್ಲು ಕೊರಡ ಆಗ್ಬಿಡತ್ತೆ ಐಕ್ ಎಂಗುಲ್ ಬಿಲ್ಲು ಚಾ ತಿಂದು ಬಿಲ್ಲು ಕೊಡ್ದ ಏಕ ಪಾತೆರ್ಲೆ ಅವೇ 5 ಪಾತೆರು. ಸಂಪು ಬೆಂಡೆ ಉಂಡ ಒಲ್ತಿಯೇ ಬೆಂಡೆಕಾಯಿ ತೊಂಡೆಕಾಯಿ ತೋಟದಲ್ಲಿದೆ, ಉಂಡೆ ಚಕ್ಲಿ ಡಬ್ಬದಲ್ಲಿದೆ. ಬೆಂಡೆ ಪೊಲಿದನಿಗೆ ಬೆಂಡೆನಕ್ಕೇನಚ್ಚಿ ಪೊಲಿದನು ಬೆಂಡೆ. ಸಂಪತ್ತೆ ಈರು ಏಪಯೇ ತೋರಾಪಿನಿ ಯಾರು ತೋರಾಪುಜಿರಿ ಯಾರನ್ನ ಸರಿ ಉಂಡು ಸಿಸ್ ಅಂತ ಹೇಳ್ತಂದ್ರೆ ಬಿಲ್ಲು ಯಾನೇ ಕೊರಪೆ ಬಿಲ್ಲು ಈರೇ ಕೊರಪಾರ ಎಂಗಳು ಫಸ್ಟ್ ಮನ್ಪಿನ ಬಿಲ್ಲು ಈರೇ ಕೊರ್ರೆ ರಾಯಸ ಮಂಚಲ ಎನ್ನ ಏನ ಮಾಡ್ತಾರೆ ನಮ್ದು ಬೆಳೆತಾಯಿ ಪೊಲೀನಿ ಶಾನ ಆಯ್ಪನ ಮೂಡೆ ಕೊಟ್ಟಿಗೆ ಪೂರ ಉಂಡ ಎಂಗ್ಲಿ ಊಳಾಪುಂಡು ಒಟ್ರಾಸಿ ಬಂಜಿ ಜಿಂಜಿನ ಎಂಗ್ಲಿ ಎಂಗುಳು ವೀಡಿಯೋ ತೆಪ್ಪರೆ ಬರ್ಪ ಎಂಗುಳು ಇರ್ನೇ ಹೊಟೆಲ ಆಂಡ ಎಂಗುಳು ವೀಡಿಯೋ ತೆಪ್ಪರೆ ಬರ್ಪ ಎಂಗುಳು ಮೇಯ್ನ ಲಾಗ್ ಎಂಗಲ್ಲ ಮಂದಾರದರನ ಸಾಂಗಿಯೇ ಅಂದನು ಬೆಂಡೆಕಾಯಿ ತೊಂಡೆಕಾಯಿ ತೋಟದಲ್ಲಿದೆ, ಉಂಡೆ ಚಕ್ಲಿ ಡಬ್ಬದಲ್ಲಿದೆ. ಮಂದಾರ ಸಾಂಗ್ ಆರ್ನ ಒಂಜಿ ಅರೆಂತನ ಕೊಂಚ ಮಂದಾರ ಪುಷ್ಪ ಅವು ಬರ್ಪುಂಡು ಬಲೆ ಚಾಪರ್ಕ ಒಟ್ಟಿಗೆ ಆವ ಪರ್ಕ ಖಂಡಿತ. ಆಯ್ ಸಂಪು ಬೇಲೆಗೆ ಪೋತು ಜರ ಪಣದಲ್ಲಿ ಸಂಗೀತಕ್ಕ ಶಾಮಿಯಾನ ಉಂಡ ಇಜ್ಜಿ ಶಾಮಿಯಾನ ಏನೇಕಿಯೇ ಶಾಮಿಯಾನ ಏನೇಕ್ పోతే ఇత్తే ఫ్రీ ఆతే పనದಲ್ಲಿ ಇತ್ತೆ ಚಾತ ಪೀರಿಯಡ್ ಅರೆ ಇತ್ತೆ ಬ್ರೇಕ್ ಪೀರಿಯಡ್ ಕೊಡ್ತೀರಿ ಶಾಲೆದೆಲ್ಲಕ ಚಾ ಬರ್ದು ಅಲ್ಲೇ ಓ ಅಂಚ ಮನದಲ್ಲಿ ಹೋಟೆಲ್ಗೆ ಯಾನ್ಲ ಬರ್ಪೆ ದುರ್ಗಕ್ಕ ಒಟ್ಟಿಗೆ ಪೋಯಿ ಅಣ್ಣನಲ್ಲೇ ತೊಂಬಿ ಅಣ್ಣೆ ಬರ್ಬುಜಿ ಇತ್ತೆ ಅಣ್ಣಲ್ಲೇ ತೊಂದೆ ಬರೋಡ ಅಣ್ಣಲ್ಲೇ ಅಣ್ಣಲ್ಲೇ ಬರ್ಕ
ಪ್ರಸಾದ್ ಹೇಳ್ತದಲ್ಲ ಶಾಮಿಯಾನ ಏನಕ್ಕೆ ಹೀರೆಗೆ ಮದಿಮೆಂಡ ಪ್ರಸಾದ್ ಬ್ರೋ ಮದಿಮೆಂಡ ಮದಿಮಿನಿ ಫಿಕ್ಸ್ ಆಂಡ ಸಾಮಿಯಾನ ಕೇಳೋನಲ್ಲ ಎಲ್ಲ ರಜೆ ಗೋಲಿ ಪಜೆ ಸಂಪು ಅಂದೆಲ್ಲ ರಜೆ ನಾಳೆ ರಜೆ ಗೋಲಿ ಪಜೆ ಅತ್ತೆ ಎಲ್ಲ ರಜೆ ಐತಾರಂಜಿ ರಜೆ ಸಂಡೆ ಮಲ್ಟಿ ಟ್ಯಾಲೆಂಟ್ ಸಂಗೀತ ರಾಜೇಶ್ ಪನೊಂದುಲ್ಲೇರು ಆ ಟ್ಯಾಲೆಂಟ್ ಗೊತ್ತಾವುಜಿ ರಘು ಶೆಟ್ಟಿ ಕುಂಕುಮ ಇಜ್ಜಿ ಮೋನೆಡ್ ಯಾನ್ ಇಂಚೆರಿ ಸ್ಟಿಕ್ಕಲ್ಲಿ ಅರಿಶಿನ ಕುಂಕುಮ ಭಾಗ್ಯದ ಸಂಗಮ ಸಂಪತ್ರವರ ಲೈವ್ ನಾಳೆ ನಡೆಯಲಿದೆ. ಹೌದೌದು ಮಿತ್ತಿಡು ಒಂಜಿ ಕಮೆಂಟ್ ತುಯ್ಯ ಐಕ್ ಪನ್ನಿ ಶಾಮಿಯಾನ ಉಂಡಾ ಪಂದ್ ಸಂಗೀತ ಕಂದೆ ಓ ಕಮೆಂಟಿಯೇ ಸಾಂಗ್ ಸೂಪರ್ ಪನದಲ್ಲಿ ನಂದನ್ನು ಮಾಂಗಲ್ಯ ಮಾಂಗಲ್ಯ ಮುತ್ತೈದೆ ಹೆಣ್ಣಿಗೆ ಸಿಂಧೂರವು ಮಾಂಗಲ್ಯ ಎಂಬುದು ಕುಲನಾರಿಗೆ ನಿತ್ಯ ಸೌಭಾಗ್ಯವು ನಗುವು ಇದೆ ಅಳುವು ಇದೆ ಜಗವೆಲ್ಲವೂ ಆರೈಸುವ ಮುಕ್ಕೋಟಿ ದೇವರ ಸಾಕ್ಷಿ ಮಾಂಗಲ್ಯ ಮಾಂಗಲ್ಯ ಮುತ್ತೈದೆ ಹೆಣ್ಣಿಗೆ ಸಿಂಧೂರವು ಇಂಚಿನ ತೆರಿಗೆ ಉಪ್ಪಡ ಅವೇ ನಿಜವಾದ ಜೀವನ ಮಾತೆರ ತೆಲ್ತೊಂದು ಉಪ್ಪುಳೆ ಅವೇ ಯಾಲ್ಲ ಅವೇ ಪಂಡಿನ ಮಾತೆರ ತೆಲ್ತೊಂದು ಉಪ್ಪುಳೇನು ನಮಕ್ ನೋವು ಕಷ್ಟ ಪೂರ ಉಂಡೆ ಅಂತ ತೆಲ್ತೊಂದು ಉಪ್ಪುಳೆ ಕುಂಕುಮ ಮೋನಿಗೆ ದಯ ಅನೇಕ ಪಾಡು నాకు ಸಂಗೀತಕ್ಕೆ ಅಂದಂದೆ ಅನೇಕ ಪಾಡು ಕುಂಕುಮ ಇಡೆ ಪಾಡುವೆ ಹೊರಾರ ಇನಿ ಪಾಡ್ತಿಜ್ಜಿ ಹೊರ ಪಾಡುವೆ ಶಾಂತಕ್ಕ ತಿಂಡಿರಾದೆ ಶಾಂತಕ್ಕ ಬಾಯ್ ಪನೊಂದುಲ್ಲೇರು ಬಾಯ್ ಗುರು ಪ್ರದೀಪ್ ರೋ ಶಾಂತಿ ಸೂಪರ್ ಪನೊಂದು ದುರ್ಗಕ್ಕ ಬಾಯ್ ಬಾಯ್ ಗುರುಗ ಬಾಯ್ ಬಾಯ್ ಲೈವ್ ಮಲ್ಪುಜರಿ ಗುರು ಲೈವ್ ಮಲ್ತೊಂದುಲ್ಲಾರ ಇಜ್ಜ ಅದಾದ್ರೆ ಗೊತ್ತಾವ್ಜಿ ಒಡ ಸಂಪು ಇರೆಗದಾದೆ ಭೀಮರಾಜ್ ಅವರು ಬಂದು ಗುಡ್ ಮಾರ್ನಿಂಗ್ ಅಂತ ಹೇಳ್ತಾರೆ. ಗುಡ್ ಮಾರ್ನಿಂಗ್ ಭೀಮರಾಜ್ ಅವರೇ. ಭೀಮರಾಜ್ ಅವರ ಲೈವಿಗೆ ಒಂದು ಲೈಕ್ ಕೊಡಿ, ಮತ್ತೆ ಸಬ್ಬಾಗದಿದ್ರೆ ಒಂದು ಸಬ್ಬಾಗಿ ಆಯ್ತಾ ಭೀಮರಾಜ್ ಅವರೇ. ನಿಮಗೆ ಹೊಸ ವರ್ಷದ ಶುಭಾಶಯಗಳು. ಸಂಪತ್ತೆರೆ ಬಾಯ್ ಮನೊಂದುಲ್ಲೆ ಬಾಯ್ 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 ಪ್ರದೀಪ್ ಬ್ರೋ ಪ್ರಸನ್ನ ಬಾಯ್ ಮನೊಂದುಲ್ಲೇರು ಶಾಂತಿಸ್ ಬಾಯ್ ಮನೊಂದುಲ್ಲೇರು ಬೊಕ್ಕ ಸಂಪು ಪಂಡೇರು ಮೋನೆಗೆ ಪಾಡ್ನ ಸಂಪು ಮೋನೆಗೆ ಬನ್ನಿ ಸಂಪು ತಿದ್ದೋಡಿರು ಮೋನೆಗತ್ತು ಮುಂಡಾಗ ಪಾಡ್ನಿದೆ ಇನ್ನು ಆಟ ಉಂಡು ಶಾಂತಕ ಪಾವಂಜಿ ಮೇಳದ ಓ ಇನಿ ಸಂಪು ಆಟದವಳು ಉಪ್ಪೇರು ಬೊಕ್ಕದ ಆದ ಸ್ಪೆಷಲ್ ಒನಸುದಾದ ಒಂದು ಬಂಗುಡೆಂಡು ಬಂಗುಡೆ ಪೂರ ಮಸಾಲೆ ಪಾಡ್ದಿತ್ತೆ ನಾನು ಬಂಗುಡೆ ಫ್ರೈ ಮಲ್ಪುನು ಬೊಕ್ಕ ಕೋಡೆದ ಬಂಗುಡೆದ ರಸ ತೊಂಡು ಬಂಗುಡೆ ರಸಲ ಬಂಗುಡೆ ಫ್ರೈ ಇಲ್ಲ ಬಯ್ಯಗ ಆಟ ಪೋಯರುಂಡೆಂಗ್ಲಿ ಆಟದವ್ರು ಒನಸುಂಡು ಬಯ್ಯ ಒಂದು ಆಟ ಪೋಯರುಂಡು ಗುರು ಬ್ರೋ ಸಿಯು ಪನೊಂದುಲ್ಲೇರು ಓ ಇನ್ನಿಲ್ಲ ಆಯನ ಸಂಪು ಪನೊಂದಿಲ್ಲೇರು ಅಂದು ಇನ್ನಿಲ್ಲ ಒಂದು ಆಟಗೆ ತೆರೆ ಎಂಗ್ಲಿಲ್ಲ ಆಟ ಉಂಡಿಯೇ ಸಂಪು ಇನಿ ಎಂಗಲಲ್ಪರಿನಿ ಆಟ ಓಲಿ ಎಂಗಲಲ್ಪಲ ಆಟನೆ ಪತ್ತೇರ ಮಣ್ಣ 10 ಜನ ಗೊಬ್ಬಳು ಸೇಡ್ ಪಣ ಊರ್ದಕಲ್ಲ ಆಟೇನೆ ಅವು ವರ್ಷ ಉಪ್ಪುನು ಜನವರಿ ಫಸ್ಟ್ ವೀಕ್ ಉಪ್ಪುನು ಓಲು ಆಟ ಎಂಕಲ್ ನಲ್ಪಯೇ ಸುರಕ್ಕಲ್ಡ ಆಟ ಎಂಕು ಒಂಜಿ ಫ್ರೈ ಕೊರ್ಲೆ ಸಂಗೀತಕ್ಕ ಇಜಂಡ ಬಂಜಿದೇನೆ ಓ ದೇವ ಪ್ರಶ್ನ ನೀರು ಐಡಿಯಾ ಉಂಡ ಬರ್ಪರ ಫ್ರೈ ಆಂಡನ ಕೊರೋಲಿ ಐಟದಾಲೆಜ್ಜಿ ಫ್ರೈ ಉಂಡು ಕೈಪುಗ ಬರ್ಪುಂಡ ಕೈಪುಗ ಓವು ಮೇಳ ಕಟೀಲ್ ದಕ್ಕಲ್ಲ ಎಂಗಲ ಕಟೀಲ್ ದಕ್ಕಲ್ಲ ಮೇಳ ಶಾಂತಕ್ಕ ಒಂದಿಯೇ ತ್ರಿಜನ್ಮ ಮೋಕ್ಷ ಪ್ರಸಂಗ ತ್ರಿಜನ್ಮ ಮೋಕ್ಷ ಶಾಂತಕ್ಕ ಕುಂಕುಮದ ಸಂಗತಿ ಎಂಕ ಗೊತ್ತುಜ್ಜಿ ಪನ ಆರೆ ಗೊತ್ತು ಜಾಡ ಪನ ಚರೆಗ ಎಲರ್ಜಿ ಐಟ್ ರಘು ಶೆಟ್ಟಿ ಓಕೆ ಪನೊಂದಿಲ್ಲೇರು ಭೀಮರಾಜ್ ಅವರು ನೀವು ಮಾತಾಡಿದ್ದು ತುಳುನ ಹೌದೌದು ನಾವು ತುಳು ಮಾತಾಡ್ತೇವೆ ಮತ್ತೆ ಕನ್ನಡ ಕೂಡ ಮಾತಾಡ್ತೇವೆ ನಮ್ಮ ಲೈವ್ಗೆ ಹೆಚ್ಚು ತುಳು ಜನ ಬರುದಲ್ಲ ಹಾಗೆ ತುಳು ಮಾತಾಡ್ತೇವೆ ನಾವು ಯಾನು ಉಲ್ಲರ ಪ್ರದೀಪ್ ಪೋಪೆ ಪಂಡರ್ ಎಡ್ಡೆ ಪ್ರಸಂಗ ಅವು ಎಡ್ಡೆ ಪ್ರಸಂಗನೇ ಅಂತ ತೂತುಜಿ ತ್ರಿಜನ್ಮ ಮೋಕ್ಷ ಎಂಕುಲ್ ಪೋದು ಪರಕೆ ಬಾರ್ದು ಬರ್ಪಿನಿ ಓದು ಪರಕೆ ಬಾರ್ದು ಬರ್ಪಿನಿ ಅಂಚ ತೂಪು ಜಾಟ ಚೂರು ತೂದು ಬರ್ಪಿನಿ ಅದು ಬಕರಡು ಒನಸಿತ್ತು ನೋಡು ಬರ್ಪಿನಿ ಅಂಚ ಎಡ್ಡೆ ಪ್ರಸಂಗ ಏತ್ನೆ ಮೇಳ ಗೊತ್ತುಜ್ಜಿಯೇ ಅವೇ ಏತ್ನೆ ಮೇಳ ಗೊತ್ತುಜ್ಜಿ
ಸಂಗೀತಕ್ಕ ಯಾನು ಪೋವ ಈರು ಪೋವ ಯಾನ್ ಎಂಕ್ ತಿಂಡ್ರೆ ಪೋವ ಪಂತೀನಿ ಕಡು ಶಾಂತಕ್ಕ ಕುಂಕುಮದ ಮೆಸೇಜ್ ತೂದು ಬಾಕಿಯೇ ಅಂದ್ ಸಂಪು ಆಟ ತೂನಾಗ ನಿದ್ರೆ ಬರ್ಪುಜ ಇಜ್ಜಿ ಸಂಪೂಲು ಸಂಪು ಪಜೆ ಬತ ಬೊಮ್ಮಿನತಿ ಸಂಪು ಆಟದಲ್ಲೇ పోరాಗ ಪಜೆ ಬತ ಹೋಗ್ಬಿನಿ ಬಕ ಅವಳು చెప్పును ಆಟ ಮುಗಿ ಬಕ್ಕಲಕ್ಕೊಂದು ಹೋಗ್ಬಿನಿ ದುಂಬಂಚಿನಿ ದುಂಬೆಂಗಳು ಪುರ ಆಟ ಹಾಕೊಂಡ ಅದಾಲ పోపిని ಅವಳು ಆಟ ಹಾಕೋದು ಅವಳು ಒಂದು ಅಡಿಪಾಡ್ನು ಕುಲ್ಲುನು ಬಕ್ಕ చెప్పును ಅವಳು ಬಕ ಆಡಲಕ್ಕೊಂದು ಹೋಗ್ಬಿನಿ ಅಂಚ ದುಂಬೂರ ಇತ್ತೆ పోపుಜ పోದು ಬರ್ಪಿನಿ ಆತೆ ಜೋಕುಲ್ ಪುರ ಒಪ್ಪುನಾಗ ಎಂಕೊಳು ಸಂಪು ಆಟದು ನಾ ನಿದ್ರೆ ಬರ್ಪುಜ ಏರು ಮನಸ್ಸಿಗೆ పోಪಿನಿ ಯಾನು ಮನಸ್ಸಿಗೆ పోಪಿನಿ ಬಕ್ಕ ಎಂಗಿನೆ ಮನಸ್ಸಿಗೆ ಲೆಪ್ಪಿಡತ 10 ಗಂಟೆ ಬಂದು ಮನಸ್ಸು ಉಪ್ಪುಂಡೆ ಅವಳು ಬಕ್ಕ ಎಂಕಲ್ನಲ್ಲಿ ಪಾಟದ ಅವಳು ಮನಸ್ಸು ಉಪ್ಪುಂಡೆ ಪರಕೆದ ಗೊಬ್ಬ ಇಡಲ್ಲ ಮನಸ್ಸು ಉಪ್ಪುಂಡೆ ದಾದಿ ಪ್ರದೀಪ್ ಮನಂದುಲ್ಲೇರು ಶಾಂತಿ ಭೀಮರಾಜ್ ಅವ್ರು ನಿಮ್ಮ ಭಾಷೆ ಕಲಿಸಿ ನೀವು ನಿಧಾಲು ಲೈವಿಗೆ ಬನ್ನಿ 8 ನಾನು ಲೈವ್ ಮಾಡ್ತೇನೆ ಭೀಮರಾಜ್ ಅವರೇ ಆಗ ನೀವು ಬನ್ನಿ ನೀವು ತನ್ನಷ್ಟಕ್ಕೆ ಕಲಿತೀರ ನಮ್ಮ ಭಾಷೆ ಸುಲಭ ನಮ್ಮ ಭಾಷೆ ಪೋವ ಈ ಪ್ರಸದ ಪೋವಡ ಅವು ಆತೆ ಹ ಎಚ್ಚಿ ಅವು ಈರ್ನ ಪೋವ ಬೇಡ್ತೇನೆ ಅವು ಆಟಗೂ ಪೋಣ ಮನಸ್ಸು ಮಾತು ಬರೋಡೆ ಸಿಸ್ ಗೊತ್ತಜ್ಜಿ ಆಣ ಮನಸ್ಸು ಉಪ್ಪುಣೆ ನಲ್ಪ ಆಟಲ್ಲಿ ಮಸ್ತ್ ಜನ ಬರ್ಪೇರಿ ಒಂತೆ ಜನ ಅತ್ತು ಮಸ್ತ್ ಜನ ಬರ್ಪೇರು ಬಕ್ಕ ಒಂತೆ ಮಲ್ಲ ಏಸ ಬನ್ನಾಗ ವನಸ ಪುರಾಪಣದೆ ಬಕ್ಕ ಒಂದು ಕೊಡ್ಪೇರು ಚಾ ತಿಂದ್ರೆ ಪುರ ಕೊಡ್ಪೇರು ಬಕ್ಕ ನಮ್ಮ ಕುಲ್ಲಿಯಡ ಚಾ ತಿಂದ್ರೆ ಚಾ ಚಟ್ಟಂಬಡೆ ದಾದಾಣ ತಿಂದ್ರೆ ಪುರ ಕೊಡ್ಪೇರು ಚಾ ಎಂಗುಲು ಕುಲ್ಲುಜ ಅಂಚ ಚಾ ತಿಂಡ್ರದ ವ್ಯವಸ್ಥೆ ಉಂಡು ಮಾತ್ರ ಇಡೀ ಸಭೆಗೂ ಕೊಡ್ಪೇರು ಚಾ ಅಂತ ತಿಂದ್ರೆ ಗುರುಬ್ರೋ ಪೋವ ಶಾಂತಕ್ಕ ಬಾಯಿ ಬರೋದಿಲ್ಲ ಸಂಪು ಪೋವ ಏರ್ಲ ಪೋಪು ಜೇರು ಸಿಕ್ಸ್ ಅನ್ನೋದಲ್ಲಿ ರಂದು ಚಾ ತಿಂಡ್ರೆ ಅವು ಪುರ ಬಕ ಚರ್ಮುರಿ ಬಟಾಟೆ ಟ್ವಿಸ್ಟರ್ ಅವು ಪುರ ನಮ್ಮದೇ ತೊಗೊಳ್ಬೋದು ಅವಳು ಅಂಗಡಿ ಬಾರ್ದು ಉಪ್ಪೇರು ಅವು ಪುರ ನಮ್ಮದೇ ರೊತ್ತಿ ನೋಡ್ಬೇಕ ಬಾಯಿ ಪ್ರದೀಪ್ ರೋಪನದಲ್ಲೇರು ಪ್ರಸಾದಣ್ಣ ಬಾಯಿ ಪನದಲ್ಲಿ ದುಂಬು ಆಟೋಗು ಪೋರೆ ಬಾರಿ ಖುಷಿ ಗೋಳಿಪಜೆ ಸೋಜಿ ಉಪ್ಪುಣಿಯೇ ಇತ್ತ ಓಲುಂಡು ದುಂಬು ಸೋಜಿ ಬಾರಿ ಆಟಾಡು ದುಂಬು ಸೋಜಿ ಪುರ ಬಾರಿ ಯಾನಿತ ಪನ್ಪಿನೆಟ್ ಇತ್ತ ಸೋಜಿ ಅವು ಈರು ಮಂಡಾರು ಗೋಳಿ ಪಜ ಸೋಜಿ ಅವು ಪುರ ಅಂದು ಯಾನ್ ಮಂದೇರಿ ಚೀರಾವಡು ಪಸೋ ಪೋಪಿನಿ ಯಾನ್ ಪಂಜೆನ ಶಾಂತ ಸಿಸಿ ಯಾನ್ ಪಂಜೆನ ಸಂಪು ಮಂದಿರಿ ಮತ ಪೋಪಿನಿಂದು ಬಕ ಅವ್ಳು ಕೊಡ್ಕೋಬಾರ್ದು ಎಪ್ಪುಡು ಮಲ್ಲ ಏಸ ಪಡ್ಪುಡು ಅದೇ ತಡಪೇಸ ಬಕ ಮೇರೆ ಲಕ್ಕ ಅವ್ನು ಬತ್ತದವು ಒಂದು ಏರು ಕೊಡ್ಕೋಬಾರ್ದು ಜೈದಿ ಸಂಪು ಅಂತ ಹೇಳ್ತದಲ್ಲೇರು ಉಮಾಶಂಕರ್ ಭಂಡಾರಿ ಊರು ಎನ್ನ ಊರ ಮಂಗಳೂರು ಶಾಂತಕ್ಕ ಪೋಪರ ವನಸ್ ಧರ್ಮೋಗುಗೆ ನಂದು ವನಸ್ ಧರ್ಮೋಗಿ ಬೊಕ್ಕ ಮಾತಿರಲಿ ಏರ್ಪುರ್ ಬಚ್ಚಿನಗ್ಲಿ ಮಾತಿರಗ್ಲ ವನಸ್ಸು ನಂಚ ಹಿಂದೆ ಓರಿ ಮನದಲ್ಲಿ ಏರಿಗೆ ದಾದ ಸಂಪು ಪಾಯಸ ಬಕ್ಕ ಪಾಯಸ ಉಂಡಿ ಮುಲ್ಪ ವನಸ್ ಕೊರಿಯಡೆ ಪಾಯಸ ಕೊರ್ಪಿರಿ ಪದಂಗಿ ಸಲದ ಪಾಯಸ ಅವಡು ಗೋಧಿ ಪಾಯಸ ಅವಡು ಉಂಡು ಒವ್ವಾಳು ಒಂಜಿ ಉಪ್ಪುಂಡು ಒಯ್ ಕೈಗೆ ಕಾಸು ಕೊಡು ವನಸ ಕಾಸು ಕೊರ್ರಜ್ಜಿ ಬಕ್ಕ ಬಟಾಟೆ ಟಿಸ್ಟರ್ ಅವು ಪುರ ಕಾಸು ಕೊರೋಡು ಮಾರ್ರೆ ಚರ್ಮುರಿ ಅವು ಪುರ ಬಕ್ಕ ಅವಳು ಅದೇ ಕಾರ್ನ್ ಉಂಡತೆ ಸ್ವೀಟ್ ಕಾರ್ನ್ ಅವು ಪುರ ಕಾಸು ಕೊಡ್ತೀವಿ ನೋಡು ನಮ್ಮ ಕಾಸು ಪತಂಬೋಡು ಅಂತೆ ದಯವಿಟ್ಟು ನಮ್ಮ ನೆಚ್ಚಿನ ಸಂಗೀತ ಅಕ್ಕನ ಮೆಂಬರ್ಶಿಪ್ಗೆ ತೊಲ್ಲೆ ಮನದಲ್ಲೇರು ಪ್ರಸಾದನ್ನೇ ಉಮಾಶಂಕರ್ ಭಂಡಾರಿ ಅದೇವು ಎಂಕ್ ಸೀತಾ ಉಂಡು ಪೋವರ ಆವಾಟ ಗೀರ್ ಟೊಪ್ಪಿ ಕಟ್ಟೊಂದು ಪೋಲೆ ಮಂಕಿ ಕ್ಯಾಪ್ ಒಂದು ಪೋಲೆ ಸಂಪು ಮಂಕಿ ಕ್ಯಾಪ್ ಇಜ್ಜೆರಡ ಒಂಜಿ ಮಂಕಿ ಕ್ಯಾಪ್ ದೇತೊಲ್ಲೆ ಕುಂಟುದಂಗಡಿ ಹೋದು ಕ್ಲೋತ್ ಸೆಂಟರ್ ಹೋದು ಒಂಜಿ ಮಂಕಿ ಕ್ಯಾಪ್ ದೇತೊಂದು ಪೋಲೆ ಮಂಕಿ ಕ್ಯಾಪ್ ದೀದು ಪೋಲೆ ಬಕ್ಕ ಇಜ್ಜಿ ನಾವು ಇಂಚ ಬರ್ಪುಣ ಇಂಚೊಂಜಿ ಜೋಕುಲ್ನ ಟೊಪ್ಪಿದಲಕ್ಕ ನಡೆ ಕೆಬಿಕ್ ಇಂಚ ಒಂಜಿ ಇಂಚ ಮಲ್ತನ ಇತ್ತೆ ಬರ್ಪುಣದೆಂಜಿ ಜೋಕುಲ್ ಪೂರೈತೆ ರೀಲ್ಸ್ ಮಲ್ಪ ಆಮೆಂದಿ ಒಂದು ಪೋಲೆ ಕೆಬಿಕ್ ಪಿ 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 ಸೌಂಡ್ ಬರ್ಪಡತ್ತೆ ಅವಳು ಆಪುಂಡು ಒಟ್ರಾಸಿ ಆಟದ ಕೂಡ ತಿರುಗು ಆಟದ ಕೂಡಣ ಏತಲ ಒಂದುಂಡು ಚಳಿ ಪುರ ಬಂದು ಲೆಕ್ಕ ಇಜ್ಜಿ ಬಕ್ಕ ಅವಳು ಚಾಲ ಚಟ್ಟಮಟೆಲ್ಲ ಕೊರ್ಪೀರು ಚಳಿ ಆನಾಗ ಅಪ್ಪಗೀರು ಮಂದಿರಿ ಪೊದಿತಿನ ಆಡು ಲಕ್ಕ ಎರಡಾಡು ಯೂಸರ್ ಅವರು ಆಟ ಕೊಡ್ತಾ ಇದ್ದಾರೆ ಥ್ಯಾಂಕ್ ಯು ಪ್ರಸಾದ್ ಥ್ಯಾಂಕ್ ಯು ಮಂಕಿ ಉಂಡು ಕ್ಯಾಪ್ ಇಜ್ಜಿ ಅಯ್ಯೋ ಕ್ಯಾಪ್ ಮಂಕಿ ಉಪ್ಪಡು ಮಂಕಿ ಕ್ಯಾಪ್ ಅಂಗಡಿ ಇರ್ತದೆ ಕಾಣೋಡು ಆ ಮಂಕಿ ಅತ್ತು ಜೀವದ ಮಂಕಿನ ಮಂಡಿಡ್ಕೊಳ್ಳೋ ಒಂದು ಪೋಚಿ ನಾನು ಅವಳು ಆಟ ತಗೊಳ್ ಪುರ ಪೋಡೀರು ಪ್ರಸಾದನ್ನೇ ಸಪೋರ್ಟ್ ಈರು ದಾನೆ
ಒಡ್ಡಿಂಗಿಲ ಬಾರ್ದ ಹಾ ಒಡ್ಡಿಂಗ್ ಹೆಂಗ್ ಮದಿಮೆ ಆತನತೆ ಮದಿಮೆ ಅನ್ನ ಒಡ್ಡಿಂಗಿಲ ಬಾರುಡೈತೆ ಉನ್ನೆ ಅಂದ ಎಪ್ಪುನೆ ಇಜ್ಜಿ ಒಡ್ಡಿಂಗಿಲ ಒಡ್ಡಿಂಗಿಲ ಪಾಡ್ದೆಪ್ಪು ಆ ಬೇಲೆ ಮಲ್ತನಲ್ಲ పోవచ్చు ఇల్లాడు చెప్పులే సంపు బొక్క లైవుడ్ల నేలరే పోవచ్చు వడ్డీ కదారా ಸಂಪು ಬ್ರೋ ಜನಗಳು ಎತ್ತಲ್ಲ ಯಾರು ಪೂರ ಮಾಡಲ್ ತೋಜು ನಿಂತ ವಾಚ್ ಒಂತೆ ಬರ್ತಾನಕ್ಕೆ ಏನಿರಲ್ಲ ವಾಚ್ ಕಟ್ಟದಾರತ ಬಂಗಾರದಾರ ಅದಕ್ಕೆ ಏನಿರುತ್ತೆ ಮೇವರಿ ಮತ್ತೆ ಸಾಂಪು ಬ್ರೋ ಒಂಜಿ ಮೆಂಬರ್ಶಿಪ್ ದೆತ್ತೊಲ್ನೆ ಇಜ್ಜಿ ಈರು ಮದುವೆಗೆ ಪಿದಡಿ ಲೆಕ್ಕ ಉಂಡು ಅಂದ ಈ ಡ್ರೆಸ್ ಮದುವೆಗೆಲ್ಲ ಸಾರಿ ಉಡ್ಬೇಕು ಮಾರ್ರೆ ಎನ್ನ ಪುದರ ಅವು ಏರು ಬರೋದಿಲ್ಲ ಅವು ಅಂದು ಈರ್ನ ಪುದರ್ದ ಏರು ಪನ್ನೆ ಇಜ್ಜಿರು ಮದುವೆಗೆ ಪಿದಡಿ ಲೆಕ್ಕೊಂಡು ಅಂದೆ ಯಾನ್ ಮದುವೆ ಪಿದಡಿ ಲೆಕ್ಕ ಇಜ್ಜಿಜ್ಜಿ ಯಾನೊಂದು ಏಪಲ್ಲ ದಿಪ್ಪೆ ಒಂದು ನಿಚ್ಚೋಗು ದಿಪ್ಪಿನ ಹೆಂಗಲ್ಲ ಒಂದು ಇಂಚೆನೆ ಏಪಲ್ಲದ್ದು ಒಂದು ಎಪ್ಪುಜಿ ಅನ್ನು ಒಂದು ಎತ್ತು 14 ವರ್ಷ ಅನ್ನೊಂದು ಉದರ ಅವು ಏರು ಕೆಲ್ಲೆ ಸಂಪು ಏರ್ಕೆಲ್ಲೆ ಸಂಪು ಈರ್ನ ಫೇಕ್ ಬತ್ತನ ಈ ಫೇಕ್ ಅತ್ತಿ ಆನ ಬೇತೆ ಕುದರ ಫೇಕ್ ಅತ್ತಿ ಫೇಕ್ ಅಲ್ಲವಾ ಮೊನ್ನೆ ಸಂಪು ಎನ್ನಿನಿ ಸಂಪು ಈರೆ ಅಂದೇನಿನಿ ಸಂಪು ಅವಳ ಸಂಪತೆ ಯಾನ್ ಈರೆ ಅಂದೇನಿನಿ ಮೊನ್ನೆ ಯಾನ್ ಕೆನ್ನು ಯಾನ್ ತುಪ್ಪಿನಿಂದ ತಾನೆ ಉಜಾಲ ಪೋತಿನಿಂದ ಸಂಪುಗು ಮೊನ್ನೆ ಸರಿ ಉಜಾಲ ಕುರ್ಕದಿನತ ಒಂದು ಸಂಪು ಅವರು ಏನು ಯೋಚನೆ ಮಾಡ್ತಾ ಇದ್ರೆ ಏನ್ರಿ ಯೋಚನೆ ಮಾಡೋದು ಸಂಪು ಅವರೇ ಎಂತಾಯ್ತು ಅಚ್ಚು ಸಿಸ್ ಬತ್ತೇರು ಗುಡ್ ಮಾರ್ನಿಂಗ್ ದುರ್ಗಕ್ಕ ಬಂದ ಹಾರ್ಟ್ ಕೊರೊಂದುಲ್ಲೇರು ಅಚ್ಚು ಸಿಸ್ ವೆಲ್ಕಮ್ ಅಚ್ಚು ಸಿಸ್ ಚಪರ್ಯರಾ ತಿಂಡರಾ ದಾದ ತಿಂಡಿರೆಗೆ ಹ್ಯಾಪಿ ನ್ಯೂ ಇಯರ್ ಅಚ್ಚು ಸಿಸ್ ಓ ಸುರುಟು ಎನ್ನ ಐಡಿ ಕೆಂಪು ಚಡ್ಡಿ ಬಂದಿತ್ತು ಓ ಮೇರ್ ಕೆಂಪು ಚಡ್ಡಿದಾರಾ ಓ ಅವ್ವಿ ಸಂಪಾದ ಬೈದಿನಿ ಯಾರನೆತ್ತೆ ಒಂದು ಐಡಿ ಬರ್ಪಿಡಿ ಅದೇ ಪುದರ್ ಚಾನಲ್ದ ಪುದರ್ ಗೊತ್ತಾಪುಜಿ ಅಚ್ಚು ಸಿಸ್ ನೆನ್ನೆ ತಿಂಡಾರೆ ಬಾಬಾ ಪನೊಂದುಲ್ಲೇರು ಹ್ಯಾಪಿ ನ್ಯೂ ಇಯರ್ ಸೇಮ್ ಟು ಯು ಅಚ್ಚು ಸಿಸ್ ಇರೆಗ್ಲಾ ಹ್ಯಾಪಿ ನ್ಯೂ ಇಯರ್ ಬಕ ಚಾಪರ್ಯರ ದಾದ ತಿಂಡಿ ಪಲ್ಲೆ ನನಗೆ 10 ನಿಮಿಷ ಒಳ್ಳೆ ಬಕ್ಕ ಇಲ್ಲೇ ಬಪ್ಪಿನಿ ಅಲ್ಲ ಬೇಲೆಣ್ಣು ಯಾನ್ ಪರಿಯೆ ದಾಲ ಇಜ್ಜಿ ದುರ್ಗಕ್ಕ ದಾನಿ ಸೈಡ್ಗೆ ದಾಲ ಇಜ್ಜಿ ಸೈಡ್ ಕೊಂಚ ದಾಲ ದೀತೊಡತ ಬಲಕ್ ಇನಿ ಕೋರಿಯ ಕಜಿಪ್ಪು ಇನಿ ಕೋರಿ ಇಲ್ಲವಾ ಇವತ್ತು ನಮ್ಗಿದು ಏನ್ಕದ ಬಂಗುಡೆ ಫ್ರೈ ಬಂಗುಡೆ ರಸ ಉಂಟು ಬಂಗುಡೆ ಫ್ರೈ ಮಾಡುದು ಮತ್ತೆ ಶಾಂತಕ್ಕ ಗುಡ್ ಮಾರ್ನಿಂಗ್ ಪನೊಂದುಲ್ಲೇರು ನವೀನ್ ಅಬೀರ್ ಅವರು ಹಾಯ್ ಅಂತ ಹೇಳ್ತಾ ಇದ್ರೆ ಹಾಯ್ ನವೀನ್ ಅವರೇ ವೆಲ್ಕಮ್ ಲೈವಿಗೆ ಒಂದೊಂದು ಲೈಕ್ ಕೊಡಿ ಆಯ್ತಾ ಹಾಯ್ ಸಂಪತ್ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ರೆ ಅಚ್ಚು ಸಿಸ್ ದಾನೆ ಅಪರೂಪ ಪನೊಂದುಲ್ಲೇರು ಸಂಪತ್ ಅಚ್ಚು ಸಿಸ್ ಲೈವ್ ಮಲ್ಪೋರೆ ಐತೆ ಮಲ್ದಾರ ಅಪರೂಪಕ್ಕೆ ಲೈವ್ ಮಲ್ಪೋರೆ ಮಲ್ದಾರ ಇರೇಗ ದಾದಿ ತಿಂಡಿ ದುರ್ಗಕ್ಕೆ ಹೆಂಗ್ ಕುಡತೆ ಮೇನ್ ಡಿಶ್ ಪೋವ ಐತನ್ ಪೋವ ಬರೀಟ್ ಒಂಜಿ ಸೈಡ್ ನಮ್ಮ ಒಂದು ಮಲ್ದ ನೀರು ದೋಸೆ ಮಲ್ದ ಚಾಕ್ ಎಲಿಪಾಸನ ಒಂತೆ ಒರಿದನ್ನು ಬೋಡ ಬೊರ್ಚಿಂಗ್ಲಿ ಬೊರ್ಚಿ ಸಿಂಪಲ್ ಬಾಯ್ ಅದು ಬೇಡವೇ ಬೇಡ ನಮಗೆ ಅಪರೂಪಾಂಡ ನೆಂಪು ಆಪುಣಿರೇಗ ಸಂಪತ್ ಅನ್ನಂದು ಸಂಪುಗಿಜಿನ ನೆನಪೇ ಆಪುಜೇರಿಲ್ಲ ಅದೇ ಮರೆತು ಬಿಡ್ಪೇರು ನಮ್ಮನ್ನು ಮರೆತೋಯ್ತು ನಂದೆಲ್ಲ ನಿಂದೆ ಗೊಂಗಲ್ಲಿ ಇಂಥ ಈ ದಿನ ಇಂಥ ಈ ಕ್ಷಣ ಹೀಗೇನೆ ಇರಬೇಕು ಎಂದು ಬಾಳಲ್ಲಿ ಅಜ್ಜಿ ಲೈಕ್ ಕೊರಿಯರಾ ಜಾಸ್ತಿ ಅನ್ನು ತೊಯ್ಲ ಕಾಪುಂಡು ಲೈಕ್ ಸಿಂಪಲ್ ಬಾಯ್ ಲೈಕ್ ಕೊರಿಯರಾ ಆಚರಿಸ ಲೈವ್ ಮಲ್ಪುಲೆ ಯಾನ್ ಬರ್ಪೆ ಉಂತಾಲೆ ಎಂಚಿನೆ ಉಂತಾವನಿ ಉಂತರ ಪುಜಿ ಕುಲೊಂದೇನು ಉಂತೆರ ಪುಜಿಂಕ್ ಶಾಂತಕ್ಕ ಎಂತ ತಿಂಡಿ ದಾದಿ ಸಿಂಪಲ್ ಬಾಯ್ ಚಾಪರ್ಯರ ಬಲ್ಲೆ ಸಿಂಪಲ್ ಬಾಯ್ 4 ಲೈಕ್ ಅವೇ ಎಂಕ್ ಲೈಕ್ ಜಾಸ್ತಿ ಅಣ್ಣ ತೋಚಿಂಡು ಥ್ಯಾಂಕ್ ಯು ಅಚ್ಚ ಥ್ಯಾಂಕ್ ಯು ಸೋ ಮಚ್ ನವಿಲೇನೋ ಕುಣಿಬೇಕು ಕೋಗಿಲೆಯು ಹಾಡಬೇಕು ಅಪ್ಪನೂ ದುಡಿಬೇಕು ಅಮ್ಮನೂ ಹಡಿಬೇಕು ಅದಲಿ ಬದಲಿ ಆಗೋದ್ರೆ ಕರುಳಿನ ಕೋಳಿ ಕೂಗುತ್ತಾಯ್ತೋ ಲೋಕಕ್ಕೆ ಪ್ರಳಯ ಆಗುತ್ತಾಯ್ತೋ ಅಚ್ಚಸಿಸ್ನ ಸಂಕೋಗು ನೂಕು ಎಲ್ಲ ತುಲೆ ಒಡೆ ನೂಕುನು ಐವ ಆವಡ ಐವ ಕೊರ್ಪಿನಗಳು ಬರುವೇರೇ 5 ಜನ ಬರುವೇರಾ ನಾನು 4 ಜನ ಬೋಡು ಕೊರುವೇರಾ ಪೊರ್ಲಾತಾರೆ ದುರ್ಗಕ್ಕ ಒಂಚಿಲೆ ಪೋರೆ ಉಳ್ಳೆ ಇಚ್ಚಿ ದಾಳ ಇಚ್ಚಿ ನಮ ಇಂಚಿನೆ ಹೊಸ ವರ್ಷತಿ ಐಕೊಂದೆ ಪೊರ್ಲೈನ್
பொருளோடு பொல்லைய ತುಳುನಾಡು ಸಾರಯ ಸಳದ ತಾಮರ ನಮ ಭಾಷೆ ಸಂಪು ಸಂಕ ಉಂಡೆ ಏನನಲ್ಲ ಉಂಡಿಯೇ ಬೆಂಡೆಕಾಯಿಯಿಂದ ಆತನಿಗೆ ಸಂಕ ಉಂಡು ಒಂದು ದಾದ ಪೊರ್ಲು ಮಜ್ಜಿದ ತುಂಡು ಅಂದಿಯೇ ಸಂಪ ಗೊತ್ತುಂಡು ಎಂಕ್ ಆರಂಜಿ ಅಚ್ಚಸಿ ಸೊಂಜಿ ಪಂಡೇರ್ ಪನ್ಕ ಪೊರ್ಲು ಯಾನೊಂಜಿ ತೆಲ್ತೆ ಪನ್ಕ ಸಂಪು ಈ ರಂಚ ಪಂಡ್ರೆ ಬಲ್ಲಿತ್ತನು ಸಂಪು ಒಟ್ಟು ಟೋಟಲ್ ಎಂಟರ್ಮೆಂಟ್ ಇನ್ನ ಲಾಗ್ ತೆಲಿಕೆದ ಗೊಂಚಲ್ ಥ್ಯಾಂಕ್ ಯು ರಘು ಶೆಟ್ರ ಥ್ಯಾಂಕ್ ಯು ಸಂಪು ತೂಲಿಗೆ ಅಂಚ ಪನ್ಪಿನಿ ಎಂಕ್ ಮಜ್ಜಿದ ತುಂಡೊಂದು ಸಂಪು ನನ್ನ ಮನಸ್ಸೆ ಒಡೆದು ಹೋಯ್ತು ಸಂಪು ಅಯ್ಯೋ ದೇವ ಸಂಪು ಇರೆಗೆ ಹೆಂಚಿನ ಗುಳುಗುಳು ಎಲ್ಲರೂ ನಮ್ಮ ನೆಚ್ಚಿನ ಸಂಗೀತ ಅಕ್ಕನ ಒಂಜಿ ಮೆಂಬರ್ಶಿಪ್ ತೊಲ್ಲೆ ಬಂದು ಪ್ರಸಾದನ್ನೇ ಬಂದ್ಪೇರಿ ಪ್ರಸಾದನ್ನೇ ಪಂಡ ಮಾತಿರುವ ಕೇಂಡ ಮೆಂಬರ್ಶಿಪ್ ದೆತ್ತೊನ್ನಕಲ್ ದೆತ್ತೊನೊಳ್ಳಿ ಅವೇ ಥ್ಯಾಂಕ್ ಯು ಪ್ರಸಾದನ ಥ್ಯಾಂಕ್ ಯು ಅವು ಅಪ್ಪಗ ಬೊಕ್ಕ ಪಾತೆರ್ಗ ಏಪ ಲೈವು ಪಗ ಬೊಕ್ಕ ಪಾತೆರ್ಗೆ ಎನ್ನ ಲೈವ್ ಉಳ್ಳದು ಬಯ್ಯಡ್ ನಾಲರೆ ಕೊರಾರ ಮಲ್ಪೆ ಬಕ್ಕ ಕಾಣೆ ಎನ್ಮರೆ ಇರ್ದು ಬಕ್ಕ ಅವೇ ಎನ್ಮರೆ ಇರ್ದು ಬಕ್ಕ ಎನ್ನ ಲೈವ್ ಉಂಡು ಕಾಣೆ ದಿನೋಲ ಇನ್ನ ಮನಸ್ಸು ಮಲ್ಲತೆ ಗಟ್ಟಿ ಮನಸ್ಸು ಒಡೆದೋಯ್ತು ಸಂಪು ಮನಸ್ಸು ಒಡೆದೋಯ್ತು ಇನ್ನು ಎಂತ ಗಟ್ಟಿ ಮಾಡುದು ಗಟ್ಟಿ ನಾಳೆ ತೊಂದರಲ್ಲಿ ಮಾಡುವ ಈ ಸಲ ಸಂಪು 100% ಮನದಲ್ಲಿ ಸಂಪುನ ಸಂಕ ಗಟ್ಟಿಜ್ಜಿಗೆ ಬರ್ಸ ಬತ್ತನ ಒಂಜಿ ಸಂಕ ಮಗುರ್ನ ಅಂದಾಜುಂಡು ಸಂಪು ಕೂಡ ಬಂದ್ಬಿಟ್ಟು ಎನ್ನ ಸಂಕ ಅಂದ್ ರಘು ಶೆಟ್ರು ಓಕೆ ಬರೋದಿಲ್ಲ ಥ್ಯಾಂಕ್ ಯು ರಘು ಶೆಟ್ರು ಇದು ಪೊರ್ತಿದ್ದು ಸಪೋರ್ಟ್ ಮಾಡ್ತಂದಲ್ಲ ಥ್ಯಾಂಕ್ ಯು ಐಕ್ ಆಯಿಲ್ಮೆಂಟ್ ಪೂಜಿನೆಯೋ ಆಯಿಲ್ಮೆಂಟ್ ಪೂಜೆ ರಾಬುಜ್ಜಿ ಐಕ್ ಮನಸ್ಸಿಗೆ ಆಯಿಲ್ಮೆಂಟ್ ಏರ್ ಪೂಜೆನು ಮನಸ್ಸೆ ಓ ಮನಸ್ಸೆ ಎಂತ ಮನಸ್ಸೆ ಒಳ ಮನಸ್ಸಿನಿಂದಲೇ ನೀ ಮನಸ್ಸು ಮಾಡಿದೆ ಯಾವ ಮನಸ್ಸಿಗೆ ನೀ ಮನಸ್ಸು ಮಾಡಿದೆ ಮನಸ್ಸಿಲ್ಲದ ಮನಸ್ಸಿನಲ್ಲಿ ಮನಸ್ಸು ಕೊಟ್ಟು ಮಧುರ ಮನಸ್ಸಿಗೆ ಮನಸ್ಸು ಕೊಟ್ಟು ಮನಸ್ಸನ್ನೇ ತೊರೆದು ಬಿಟ್ಟೆಯ ಎಂಕ ಪೈನಾಪಲ್ ಬೊಡ್ಚಿ ಪಿಜ್ಜಾಲ ಬೊಡ್ಚಿ ಎಂಕ ಬಾರದೇ ಇರತ್ತ ಗಟ್ಟಿಯಾವೋ ಅವು ಎಡ್ಡೆ ಹಾಪಡದೆ ಬಾರದೇ ಇರತ್ತ ಗಟ್ಟಿ ಬಗ ಪೊಂಗಾರಿ ಇರತ್ತ ಗಟ್ಟಿ ಅವು ಪೂರೈ ತೆಣ್ಣು ಬಲ್ಪೆರೆ ಮಾತ್ರ ಬಂಗೊಂಡು ಬೆಲ್ಲ ಪೆರೆಸೋಡು ತಾರೆ ಪೆರೆ ಓಡು ಕೂಡ ಅರಿ ಕಡೆ ಓಡು ಅವೇನು ಪತ್ತ ಓಡು ಅವು ಬಂಗೊಂಡು ಐದು ಪಿಜ್ಜಾವು ವಾಟರ್ ಕೊಂಡರ ಅಪ್ಪ ಬರ್ಪುನು ಅಚ್ಚಿಸಿ ಆನ್ ಪಾಪತ್ತೆ ಅಂಚಪ್ಪ ಅನ್ಪುನ ಮನದಲ್ಲಿ ಮಂಗಳೂರಲ್ಲಿ ಭಾಳ ಉಂಟ ಮೀನು ಸಾರು ಮಾಡುತ್ತೀರ ನೀವು ಹೌದು ನಮಗೆ ಮೀನು ಆಗಬೇಕು ಮೌನೇಶ್ ನಾವು ಮೀನು ದಿನಾಲೂ ಕೊಟ್ಟರೆ ತಿಂತೇವೆ ಮಂಗಳೂರಲ್ಲಿ ಮೀನು ತುಂಬ ಉಂಟಲ್ಲ ಒಂದು ಸಾಂಗ್ ಸಂಪುಗು ಸಾಂಗ್ ಅವು ಸಂಪುಗೆ ಸೂಪರ್ ಮನದಲ್ಲಿ ಎಂಕ್ ದಾರ ಬೊಡ್ಚಿ ಎಂಕ್ ಚಾ ಬೋಡು ಚಾ ಬೋಡ ಸಂಪು ಚಾ ಬೋಡ್ ಅಂಚ ಕಾಪೊಡೆನ ಲೈವ್ ಎಂಡ ಓಡು ಯಾನ್ ಚಾ ಮಲ್ತು ಕೊರಡಾನ ಈ ಅಪ್ಪ ಕುಲ್ಲೆ ಅನ್ ಬಕ್ಕ ಚಾ ಮಲ್ತು ಕಣ್ಪೇರೆ ಯಾನ್ನ ಚಾ ಮಾತ್ರ ಯಾನ್ ಚೀಪೆ ಮಲ್ಪುನ್ ಚಾ ಸಂಪು ಪರ ಯಾನ್ ಮಲ್ತಿನ ಚಾ ಅಣ ಪೇರು ಪೂರ ಮಸ್ತ್ ಬಾಡೆ ಕಣ್ಣದಲಕ ಮಲ್ಪುಜಿ ಚಾ ಚೀಪೆ ಒಂಚೂರು ಜಾಸ್ತಿ ಇಪ್ಪುಣ ಅತ್ತೆ ಸಂಪುನ ಲೈವ್ಗೆ ನಾನು ಹೋಗಲ್ಲ ನಾನಂತೂ ಹೋಗಲ್ಲ ಸಂಪು ಐವಾಪುಜಿ ಸಂಪು ಐವದ ಕುಲಿಜ್ಜೇರೆ ಇರಲ್ಲ ಕೆಲವು ನಂಜದ ಕುಲ್ಲೇರು ಮೂಲಿ ಅದೆಲ್ಲ ತುಂಡ ಆಪುಜಿ ಏರಿಗೂ ತುಂಡ ಆಪುಜಿ ಒಕ್ಕಡೆ ಅನ್ತೀನಿ ಕೂಡ తెలియదు ఎంచిన అచ్చసి తెలుతుందల్లేరు ನೀನೆಂದರೆ ನನ್ನೊಳಗೆ ನೀನೋ ಒಂದು ಸಂಚಲನ ಒಂದು ಜನ ಪೋಂಡತ್ತೆ ಪೋಂಡು ಏರಿಯೇ ನಮಗೆ ಮೀನು ಸಾರು ಕಳಿಸಿಕೊಡಿ ಆಯ್ತಾಯ್ತು ಕಳಿಸಿಕೊಡುವ ಖಂಡಿತ ಕಳಿಸಿಕೊಡುವ
ಖಂಡಿತ ಕಳಿಸಿಕೊಡು. ಮೀನ್ ಸಾರಲ್ಲ, ಕಳಿಸಿಕೊಡುವ. ಲೈಕ್ ಕೊಡಿ, ಹಿಂದೆ ಓಡಿ. ಮೀನ್ ಸಾರು ಬೋಡಿಗೆ ಸೂಪರ್ ಸಪೋರ್ಟ್ ಅಲ್ಲಿ ಇದ್ದಾರೆ. ನಾನು ಆವೇ ഞാൻ 2 makan din na iwa doubt en kapina ayiwaga ನಾನು ಏತು ಪೊರ್ತು ಕಾಪೊಡೆಯನ್ ಅರೆಗ ಮೀನು ಸಾರು ಬೋಡಂಡ ಸುರುಕು ಲೈಕ್ ಕೊರ್ರೆಗ್ ಪಲ್ಲೆ ಆರು ಎಕಡ್ ಬತ್ತಿತ್ತೀರಿಗೆ ಲೈಕ್ ಕೊಡ್ತೀರಿ ಎಕಡ್ ಬೈದಿರಿ ಎಂಕ್ ಕೋರಿ ಸುಕ್ಕ ಬೋಡು ಸಂಪು ಇವತ್ತು ಕೋರಿ ಸುಕ್ಕ ಮಾಡುದಿಲ್ಲವ ಸಂಪು ನಾವು ಇವತ್ತು ಶನಿವಾರ ಅಲ್ವಾ ಇವತ್ತು ಕೋರಿ ಸುಕ್ಕ ಇಲ್ಲ ಇವತ್ತು ಮೀನ್ ಮಾತ್ರ ಆದಿತ್ಯವಾರ ಕೋರಿ ಸುಕ್ಕ ಮಾಡುವ ಆಯ್ತಾ ಹಚ್ಚು ಸಿಸ್ ಮನದೊಲ್ಲೇರು ಶಾಂತ ಸಿಸ್ ಆವು ಸಿಸ್ ಮನದೊಲ್ಲೇರು ಅತಿ ಲೈಕ್ ಕೊಟ್ಟಿದ್ದೆ ಥ್ಯಾಂಕ್ ಯು ಕೊಟ್ಟಿದ್ದಿ ಗೊತ್ತಾಯ್ತು ತಿಂಗಳ ಬೆಳಕಿನ ಅಂಗಳದಲ್ಲಿ ಅರಳಿದೆ ಪ್ರೀತಿಯ ಸಂಚಾರ ದೇವರು ಬಂದರು ನಾಚಲೇಬೇಕು ಸ್ವರ್ಗವೇ ನಂಬಿ ಸಂಸಾರ ಎಲ್ಲರೂ ಲೈಕ್ ಕೊಡಿ ನೋಡಿ ಯಾರೆಲ್ಲ ಇದ್ದೀರಾ ಲೈಕ್ ಕೊಡದವರು ಕೊಟ್ಟು ಬಿಡಿ ನಾವು 50 ಲೈಕ್ ಆಗ್ಬೇಕಂತ ಕುಳಿತಿದ್ದೇವೆ ನೀವು ಬೇಗ ಕೊಟ್ಟರೆ ನಾವು ಬೇಗ ಎಣ್ಣೆ ಮಾಡಿ ಮತ್ತೆ ಹೋಗ್ತೇವೆ ನಮಗೆ ಮತ್ತೆ ಫಿಶ್ ಫ್ರೈ ಮಾಡಿಕೊಂಡು ಪೊಕ್ಕಡೆ ಹೆಂಗ್ ಫೆಬ್ರವರಿ ಊಟ ತಿನ್ನಾರೆ ಇಜ್ಜಿ ಅಂದೆ ದಾನೆ ಫೆಬ್ರವರಿ ಕೂಡ ತಿಂದ್ರೆ ಇದ್ದಾದಣ್ಣ ಸಂಪು ಜಾಸ್ತಿ ಪಾತ್ರೆ ಇತ್ತೆ ತೋಡು ಇಪ್ಪುವಾರು ಜಾಗ್ರತೆ ಬೊಕ್ಕ ಕೋರಿ ಸುಕ್ಕ ಹತ್ತು ತೋಡ್ದ ಮೀನ್ ಜಂಗಿ ತಿನ್ನೋಳ ಅಂದಂದು ಅಚ್ಚಸಿಸ್ ದಾದಿ ತಿಂಡಿಗೆ ಏನಂದ್ರೆ ಸಂಪತ್ತು ಅಚ್ಚಸಿಸ್ ಅಂತ ಹೇಳ್ತೊಂದು ಸಂಪು ಇರೆಗ್ ಜಂಜಿ ಬಕ್ಕ ಒಂದು ಮೀನು ಪುರ ತಿಂಡಿ ಆಸೆ ಉಂಡ ತೋಡ್ದ ಅಚ್ಚಸಿಸ್ನ ವಾಯ್ಸ್ ಬಾಲದ ವಾಯ್ಸ್ ಬಾಲದಲ್ಲಿ ಅಂದಂದೆ ನಾನು ಕೇಂದ್ರ ಅಚ್ಚಸಿಸ್ನ ವಾಯ್ಸ್ ಶೋಕೊಂಡು ನಾನು ಅವರ ಪೋದಿತ್ತೆ ಅನ್ನ ಲೈವ್ಗೆ ಹೊರ ಒಂಜಿ ಸಲ ತಿಕ್ಕುತ್ತೇನೆ ಕಾರಣ ಲೈವ್ ಬಕ್ಕ ತಿಕ್ಕು ಚಾರ್ನ ಲೈವ್ ತಿಂಡಿ ದಾದ ಇಜ್ಜಿಯೇ ಸಂಪು ಹೊಸತು ತಿಂಡಿ ಹೊಸ ತಿಂಡಿಯೇ ಎಂಗ್ಲೇ ಗೊತ್ತಿ ಜಲ್ದಿ ನಾವು ಹೊಸತು ತಿಂಡಿ ಲೈವ್ಗೆ ಬಂದವರು ಒಂದು ಲೈಕ್ ಕೊಡಿ ಆಯ್ತಾ ಲೈಕ್ ಕೊಡಿ ಅನ್ವರ್ ದುಬೈ ಅವರು ಅಕ್ಕ ನಮಸ್ಕಾರ ಓಲು ಊರಿರ್ನ ಎನ್ನ ಮಂಗಳೂರಿಯೇ ಕುಡ್ಲ ಸುರತ್ಕಲ್ ಅನ್ವರ್ ಬ್ರೋ ಒಂಜಿ ಸ್ಕ್ರೀನ್ಗೆ ಡಬಲ್ ಟ್ಯಾಪ್ ಅಂತ ಒಂಜಿ ಲೈಕ್ ಕೊಡ್ಯಾವೆ ಒಂಜಿ 4 ಲೈಕ್ ಹೆಚ್ಚೇತನ ಕೊಡ್ದು ಬಿಡ್ಲಿ ಬೇಜಾರಿಜ್ಜಿಂಗ್ಲಿ ತಿಕ್ಕರೆ ಲೈವ್ ಮಲ್ಪೊಡತೆ ದುರ್ಗ ಕಂದಿ ಲೈವ್ ತಿಕ್ಕುಜಿರ್ ನಾವೇ ಮಲ್ದು ಜರತೆ ತೋಡು ಬೇತೇನೆ ಬರ್ಪುಂಡು ಒಳ್ಳೆ ಮೀನು ಬೊಚ್ಚಿ ಮಾಮನಿಗೊಂದು ಲೈಕ ಕೊಟ್ಟಿಯ ಲೈಕ ಮಾಮನಿಗೊಂದು ಅಣ್ಣನಿಗೊಂದು ಅಜ್ಜಿಗೊಂದು ಅಜ್ಜರಿಗೊಂದು ಎಲ್ಲರಿಗೂ ಒಂದೊಂದು ಲೈಕ್ ಕೊಡು ಆಗ 50 ಆಗ್ತದೆ ಆಯ್ತಾ ಎಲ್ಲರಿಗೂ ಒಂದೊಂದು ಲೈಕ್ ಕೊಡಿ ಮಾರ್ರೆ 50 ಲೈಕ್ ಈಗ ನಮ್ಗೆ ಆಗ್ಬೇಕು ಯಾರಾದ್ರೂ ಇದ್ದೀರಾ ಐಡಲ್ಲಿ ಇದ್ದವ್ರು ಒಂದು ಲೈಕ್ ಕೊಡಿ ಮಾರ್ರೆ ನೀವು ಮಾತಾಡುದಿಲ್ಲದಿದ್ರೆ ಪರವಾಗಿಲ್ಲ ಒಂದೊಂದು ಲೈಕ್ ಕೊಡಿ ಆಯ್ತಾ ನಮ್ಗೆ 50 ಆಗ್ಬೇಕು ಲೈಕ್ ಈಗ ಮಾಯದಂತ ಮಳೆ ಬಂತಣ್ಣ ಮದಗಾನ ಕೆರೆಗೆ ನಮಗೆ ಸಂಪು 50 ಲೈಕ್ ಆಗ್ಬೇಕಂತ ಹೇಳ್ತಾ ಇದ್ರು ಅದಕ್ಕೆ ಒಂದು 50 ಲೈಕ್ ನೋಡುವ ಅಂತ ಇನ್ನು 2 ಲೈಕ್ ಕೊಡಿ ಹೌದು ಇನ್ನು 2 ಲೈಕ್ ಕೊಡಿ ಅಜ್ಜನಿಗೊಂದು ಅಜ್ಜಿಗೊಂದು ಅಜ್ಜಿ ಇದ್ದಾರಾ ನಿಮ್ಗೆ ಅಜ್ಜಿ ಆಲದ ಮರ ಅಜ್ಜಿ ಮಾವಿನ ಮರ ಚಿಕ್ಕಿ ಪಿಕ್ಕಿಗಳು ನಾವೆಲ್ಲ ಒಂದಾಗಿದ್ದರೆ ಎಲ್ಲ ಈ ಆಗ ಇಲ್ಲ ಏನೇ ಬರಲಿ ನಗು ನಾವಾಗಿ ಬಿಡು ಪುಟ್ಟ ಮಗು ಕಪ್ಪರಂಟೆ ಮೀನುಂಡು ಎಪಿ ಯವ್ವಾ ಮೀನಿಯೇ ಕಪ್ಪರಂಟೆ ಹಾಫ್ ಸೆಂಚುರಿ ಆಲಿ ಬೇಗ ಅಂದಿ ಆವಡು ಆವಾ ನಲ್ಲ ಮೂಜಿ ಆವಡಿ ನೆಟ್ಟು ಮೂಜಿ ಎಂಕ್ 47 ತೋಜುಂಡು ಶಾಂತ ಸಿಸ್ ನಲ್ ತೊಂದರೆ ನಂದಿ ಪದ್ಯ ಬರ್ಪುಜಿ ಕೆಲವು ಪದ್ಯ ಉಂಡು ಮಾರ್ರೆ ನಮ್ಮ ಮನೆಯಲ್ಲಿ ದಿನವೂ ಮಿನುಗು ಚೈತ್ರವೇ ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ ಇಸ್ಯಾವುದಾದಿ ಸಂಪು ಅಂದವುದಾದಿ ಮೀನು ಅವೇ ಅನ್ಕಿನ್ನವು ಏನು ಪೊಸತ್ಕಿನ್ನವು ಮೀನಿ ಲೈವ್ಗೆ ಜಾಯಿನ್ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ 40 ಮಾಡಿ ಐವಾನಗ ಲೈವ್ ಎಂಡ್ ಐವಾನಗ ಲೈವ್ ಎಂಡ್ ಯೂಜಿನಲ್ಲ ಏನು ರೆಡಿ ಆಯ್ತು ಎಂಡ್ ಮಲ್ಪ ರೆಡಿ ಆಯ್ತು ನಾನು ಇಂಚೂರು ಜಾಸ್ತಿ ಕುಳ್ಳಿ 11 ಗಂಟೆ ನಾನೈತೆ ಅಡಿಗೆ ಆವಡಿ ಅಡಿಗೆ ಆಗಬೇಕು ಜೇನಿನ ಗೂಡು ನಾವೆಲ್ಲ ಬೇರೆಯಾದರೆ ಜೇನಿಲ್ಲ ಮನಗಳು ಸೇರಿದರೆ ತುಂಬಿದ
ಆದರೆ ಜೇನಿಲ್ಲ. ಮಿಂಟಿ ಮೀನು ಅವು, ಮಿಂಟಿ ಮೀನು ಮಿಂಟಿ ಮೀನು ಅವು ಪುದರ್ ದಾದೆ ಆಯ್ತಾ. ದಾದೆ ಮೀನು ಒಂದು ದುರ್ಗ ಅಕ್ಕ ಮಧ್ಯಾಹ್ನಕ್ಕೆ ಬಂಗುಡೆ ಉಂಡಿಯೇ, ಬಂಗುಡೆ ಮಸಾಲೆ ಪಾಡ್ದೀತೆ ಫ್ರೈ ಮಾಡ್ರೆ ಬಾಕಿಂಡು ಫ್ರೈ ಮಾಡ್ಕೊಡು ಒಣ ಸಾವ್ರನ ಫ್ರೈ ಮಾಡ್ಬೇಕು. ಬಕ್ಕ ಕೋಡೆ ಮೀನ್ದ ಲೆಸ ಉಂಡು, ಕೋಡೆ ಆನ್ ತಿಂತಿಜಿ ಮೀನ್ದ ಲೆಸ, ಕೋಡೆ ಶುಕ್ರವಾರತೆ ಅಂಚ ಮೀನ್ದ ಲೆಸ ಉಂಡು ಇನ್ಯಾವೆ ಬಕ್ಕ ಬೈಯಾಡು ತೂಡು ಬೈಯಾಗ ಆಟದಂಚಿ ಪೇರುಂಡು ರಶ್ ಇಜ್ಜಿನ ಅವಳಿ ಒನಸೊಂದು ಬರ್ತೀನಿ ಇಜ್ಜಿನ ಬಕ್ಕ ಇಲ್ಲಾಡು ಬತ್ತುಂಟು. ಮಿಂಟಿ ಮೀನು ತಿಂತಾರೆ ಇಜ್ಜಿ ಮಾರ, ಮಿಂಟಿ ಮೀನು ತಿಂತಿಜಿ ಬಕ್ಕ ಪೂರ ಮೀನು ತಿಂತೇನೆ, ಮಿಂಟಿ ಮೀನು ತಿಂತಿಜಿ. ಕಪ್ಪರಂಟೆ ಅವು ಕಪ್ಪರಂಟೆ ಪುದರ್ಕೆ ನಾನೇ ಬೊಡ್ಚಿ ತೋಜು ವಾ ಅವು ಕಪ್ಪರಂಟೆ ಕಪ್ಪರ ರೊಟ್ಟಿ ಹಣ ತಿಂತ, ಕಪ್ಪರ ರೊಟ್ಟಿ ತಿಂತ ಒಂದು ಕಪ್ಪರಂಟೆ ಅದೇ ಸಂಪು ದಾನೆ ಪರ್ತಿನ ಬಿರಿದು ಸಂಪುಗಿತ ಬಿರಿದು ಜಾಂದಿಜಿನಲ್ಲ ಸಂಪುನ ಕಪ್ಪರ ರೊಟ್ಟಿ ಮೀನು ಆತನಿಗೆ ಆ ಮೀನು ಹೆಂಗೆ ಗೊತ್ತು ಚಪ್ಪ. ಶುಂಠಿ ಮೀನು ತಿಂತಾರೆ ಸಂಪು, ಮಿಂಟಿ ಶುಂಠಿ ಹಣ ತೂತ ಹೆಂಗುಲು ಆಂಡ ಮೀನು ಕಪ್ಪ ರೊಟ್ಟಿ ಮೀನು ಉಂಡ ഞാൻ തൂത്തിജി മാര അವು ഒന്ന് തൂത്തെ മുകുടുപുര തൂത്തെ തിന്തിജി മുകുടുപുര തൂത്തെ മുകുടുപുര മീನು. चने जब ये फरमाई बजे दिल में शहनाई ತೂಲೆ ನಂಜಿ ಪಂಡಿಜನ ಕೆಲವು ಐಕಂದೆ ಬರ್ಪ ಏರಿಯೇ ಈ ಸಂಪುನ ಎಂಚಿನಯೇ. ಸೂರ್ಯನ ಕಿರಣ ಚುಂಬಿಸಿ ತಾನೆ ತಾವರೆ ಅರಳಿತು, ನಿನ್ನ ಈ ಪ್ರೀತಿ ಸ್ಪರ್ಶಕ್ಕೆ ತಾನೆ ಹೃದಯವೋ ಅರಳಿತು. ನೋಡಿ ಯಾರು ಐಡಿಯಲ್ಲಿದ್ದವರು ಲೈಕ್ ಕೊಡಿ ಆಯ್ತಾ, ಏಕೆಂದರೆ ನಮಗೆ 50 ಲೈಕ್ ಆಗಬೇಕು, ಸಂಪಿಗೆ 50 ಲೈಕ್ ಆಗಬೇಕಂತ, ಇಲ್ಲದಿದ್ದರೆ ನಾನು ಹೋಗ್ತೇನೆ 50 ಲೈಕ್ ಆಗದಿದ್ದರೆ. ಅತ್ಯ ಶಾಂತಕ ಸಂಪತ್ತು ಪುಲ್ಲರ ಕಾಂಡೆ ದಂಕೇರು ತಡ್ಡೆಡಿದ ದಂಕೇರು ಎಕ್ಕಡು ಅಂಚಾದಿಂಚ ಓ ಅಂಚ ಪೂರ ಮರೆತು ಪೋಂಡ ಸಂಪು ಇರೆಗ್ ಸಂಪು ಮರೆತು ಹೋಯ್ತೆಲ್ಲ. ಮರೆಯಲಾರೆ ಸಂಸ್ಕೃತಿ ನುಡಿಸಲಾರೆ ಸಮಶ್ರುತಿ ಎನ್ನಡ ಬೋಡಾಂಡ ತಾಂಟುನು ಎನನು ಎನ್ನಡ ಬೋಡಂದೆ ತಾಂಟುನು ಏರು ತಾಂಟು ಬರೊಂದಿಲ್ಲ ಏರಿ. ಸಂಪು ನೀವು ಯಾಕೆ ಕೆಂಪು ಓ ಸಂಪಿತ್ತೆ ಕೆಂಪ ಸಂಪೀರು ಪೋರಿಂದಾರೆ ಕೆಂಪವರೆ ಸಂಪು ಬಂದಿತ್ತೆ ತಿಳ್ತೊಂದಿಲ್ಲ. ನಾನು ಆ ಪೂಜೆ ಶಾಂತಿಸಿ ಅಲ್ಲ ಇವು 8 ಮಲ್ಪೆ 5 ಜನ ಇರುತ್ತೆ 8 ಮಲ್ಪೆ. ಓಕೆ ಥ್ಯಾಂಕ್ ಯು ಸೋ ಮಚ್ ಮಾತಿರ್ಗಲ ಲೈವ್ ಬರ್ತದ ಸಪೋರ್ಟ್ ಕೊರ್ನ ಮಾತಿರ್ಗಲ ಧನ್ಯವಾದಗಳು. ಥ್ಯಾಂಕ್ ಯು ಮಾತಿರ್ಗ ಅಚ್ಚಸಿಸ್ ಥ್ಯಾಂಕ್ ಯು, ಶಾಂತಸಿಸ್ ಥ್ಯಾಂಕ್ ಯು, ಸಂಪು ಥ್ಯಾಂಕ್ ಯು, ಮತ್ತೆ ಯಾರು ಮೌನೇಶ್ ಇದ್ದಾರಾ ಥ್ಯಾಂಕ್ ಯು, ರಘು ಶೆಟ್ಟಿ ಇದ್ದಾರಾ ಥ್ಯಾಂಕ್ ಯು, ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಆಯ್ತಾ. ಯಾರೆಲ್ಲ ಇದ್ದೀರಾ ಉಂತುಲೆ ಚೂರು ದಾಯಿಗೆ ಸಂಪು ಉಂತ್ವೆ ಅನುಂತ್ವೆ. ದೂರ ಪೋಪಿನಿ ಇಜ್ಜಿ ಇಲ್ಲಡೆ ಒಡೆಲ್ಲ ಪೋಯರದಾಲ ಇಜ್ಜಿ ಪೋಪಿನಿದಾಲ ಇಜ್ಜಿ ಬೇಲೆ ರಾಸಿ ಉಂಡು ಮಾತ್ರ ಬೇಲೆ ರಾಸಿ ಉಂಡು ನನಾ ಒಂದು ಲೈಕ್ ಬೇಲೆ ಉಂಡತ್ತೆ ಒಂದುಂಡು ಬಾಜನ ದೆಕ್ಕೆರುಂಡು ಪೂರ ಬಾಜನ ಪೂರ ಅಂಚಿನುಂಡು ಬಕ್ಕ ಒಚ್ಚರ ನೆಲವರಸರುಂಡು ಕೆಲವು ಬೇಲೆ ಉಂಡು. ಯಾನ್ ಏಪಲ ತಿಕ್ಕುವೇನೆ ಇಜ್ಜಿ ಏಪಲ ತಿಕ್ಕುಜರು ಸರಿ ತುಕ ಏನಿದ್ದೆ ಅಂಚಿದ ಸೀನ್ ಅಪ್ಪ ಗೇತು ಜನ ಬರ್ಪೇರು ತುಕ ಲೈಕ್ ಕೊರ್ಪಿನಕುಲೆ ಎಲ್ಲ ಬರ್ಪೇರು ತುಕೊಂತಲೆ ನಮ್ಮ ಒಂದು ತಚ್ಪಾಗ ಕೈ ಮಾರ್ಗ ತಚ್ಪಾಗ ಬರ್ಪೇರೆ ತುಕ ಮಾರ್ಗ ಅಂತ. ರಾಜು ಮಂಜುಳಾ ಅವರು ಬಂದ್ರು. ಹಾಯ್ ರಾಜು ಮಂಜುಳಾ ಅವರು ಲೈಕ್ ಕೊಟ್ರಾ? ಮಂಜುಳಾ ಅವರೇ ಒಂದು ಲೈಕ್ ಕೊಡಿಯಾ? ವನಸಾಂಡ ವನಸ್ ಮಧ್ಯಾಹ್ನ ವನಸು ಆವೇರ ಕಜಿಪಾವುಡು ಕಜಿಪಾತಜಿ ಅಚ್ಚು ಒಂತುಲೆ ಮಾರೆ ಬಂದುಲ್ಲೇರು ಏಪಲ ತಿಕ್ಕುವೆನ ಬಚ್ಚುನು ಮಾರೆ ಏತು ಉಂತುನು ಸಂಪು ಯಾನ್ ಚೂರು ಕುಲ್ವೆ ಐರು ಚೂರು ಕುಲ್ಲೆ ಆ ನಡೆಗೆ ಚೂರು ಜೆತೋಂದು ನಿಂಕಲ ಬಚ್ಚುನು ಕುಲ್ದು ಯಾರಾದ್ರೂ ಬಂದವರು ಲೈಕ್ ಕೊಡಿ ಬನ್ಪೀನಿ ಯಾನ್ ಲೈಕ್ ಕೊಂಜಿಲ ತಿಕ್ಕುಜಿ. ನೀರ ಬಿಟ್ಟು ನೆಲದ ಮೇಲೆ ದೋಣಿ ಸಾಗದು, ನೆಲವ ಬಿಟ್ಟು ನೀರ ಮೇಲೆ ಬಂಡಿ ಹೋಗದು,
ನನ್ನ ಬಿಟ್ಟು ನಿನ್ನ, ನಿನ್ನ ಬಿಟ್ಟು ನನ್ನ ಜೀವನ ಸಾಗದು. ఇంబే ఓరి పనందులు లేరు ఓకే కొల్లులే చా బోడు 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 చా బోడు పండయాప కంట్రీరు ಸಂಪು ಚಾ ತೊಟ್ಟು ತಿಂಡ್ರೆಲ್ಲ ಬೋಡು ಇತ್ತೆ ಬಡಾಯರ ಸ್ಟಾರ್ಟ್ ಅನು ಕಲ್ಕುದು ಬ್ಲ್ಯಾಕ್ ಟೀ ಅಚ್ಚು ಸಿಸ್ಮಾನೊಂದು ಲೇರು ಓ ದೇವರೆ ಬ್ಲ್ಯಾಕ್ ಟೀ ಎರೆಗಿಯೇ ಬ್ಲ್ಯಾಕ್ ಟೀ ಬರಬಡಿ ಚಾಯ್ ಲೈಕ್ ಕೊರ್ಜಿ ಮಂಗ್ ಆ ಎಕಡೆ ಬೈದಿರ ಅಂದಿ ಎಕಡೆ ಕೊಡ್ತೀರ ಅಂದ ಒಟ್ಟು ಸೀದ ಅಂದಿ ಲೈಕ್ ಕೊರ್ಪುಜಿರ ನಮಗೆ ಕೇಂದು ಕೇಂದು ಸಾಕಾಗ್ತದೆಯಾ ಸೀದಾ ಹೋಯ್ ಇತ್ತೆ ಬರ್ಪಿರ್ತೆ ಕೊಂತಲಿ ಚಾಕ್ ಸೈಡ್ ಕೊರ್ಲಿ ಸಂಪತ್ತು ಚಾಕ್ ಸೈಡ್ಸ್ ಕೊರ್ಲಿ ಅಂದು ಬಕ್ಕ ಸೈಡ್ ಒಂದಾಲ ಕೊರ್ಲಿ ಚಾಕರೆ ಓಡಿ ಮಗ ಓಡಿ ಮಗ ಓಡಿ ಮಗ ಬಿಡಬೇಡ ಅವನ್ನ ಅಲ್ಲೇ ತಮಲೆ ಲೈಕ್ ಕೊರ್ರೆ ಮಲ್ಲೆ ಎನ್ನ ಮನಸ್ಸು ಮಲ್ಲ ಇರೇಗು ಕೊರಂದೆನ ಚಾನ ಮನಸ್ಸು ಮಲ್ಲ ಮೈದಾನ ಓಲ್ಲ ಪಜ ಬರ್ಜೆಪ್ಪುಲಿ ಮನಸ್ಸು ಮೈದಾನ ಹೈಡ್ ಪೀಪಲ್ ಪ್ಲೀಸ್ ಗಿವ್ ಲೈಕ್ ಯಾ ವನದಲ್ಲಿ ಸೈಡ್ ಚಿಪ್ಸ್ ಆವೆ ಆ ಚಿಪ್ಸ್ ಆವೆ ಓ ಬನಾನಾ ಚಿಪ್ಸ್ ಕೊರ್ಪರಾ ಸಂಪು ಆವಲಿ ಸಂಪು ಬನಾನಾ ಚಿಪ್ಸ್ ಕೊರ್ಪೆರ್ಗೆ ಬನಾನಾ ಚಿಪ್ಸ್ ಮಾತಿರೋ ಇಷ್ಟನೇ ಲೈಕ್ ಕೊಡಿ ಆಯ್ತಾ ಲೈವಿಗೆ ಬಂದವರು ಲೈಕ್ ಕೊಡಿ 50 ಓನ್ಲಿ 50 ಲೈಕ್ ಆಗಬೇಕು ನಮಗೆ ಸಂಪುನ 50 ಲೈಕ್ ಆಪುಜಿ ಮಾರ್ರೆ ಅದು ಪೋಪೆ ಇಂಕ ಯಾವ ಲೈಕ್ ಸಂಪು ಹೋಗ್ಬೋದು ಈಗ ನಾನು ಹೋಗ್ತೇನೆ ಸಂಪು संपू संपू प्यार का तोहफा तेरा जीवन में पाने से क्या और क्या चाहे ಐಡ್ ದಕ್ಕಲಿಗೆ ಕೊರ್ಲೆ ಕಾನ ಅಂಡ ನೀರು ಪಾರ್ರೆಗೆ ತೆತ್ತು ಬರ್ಪಾರು ಖಾರ ಬುಡ್ಚಿ ಖಾರ ಚಿಪ್ಸ್ ಬುಡ್ಚಿ ಬನಾವ್ ಖಾರ ಬುಡ್ಚಿ ಕೊಡಿ ಅಂತ ಹೇಳ್ತಿದ್ರೆ ಲವಣೆ ಸಿಸ್ ಬಂದ್ರೆ ಥ್ಯಾಂಕ್ ಯು ಲವಣೆ ಸಿಸ್ ಲೈಕ್ ಡನ್ ಅಂತ ಹೇಳಿದ್ರೆ ಥ್ಯಾಂಕ್ ಯು ಲವಣೆ ಸಿಸ್ ನಾನು ವಿಡಿಯೋ ನೋಡ್ಲಿಕ್ಕೆ ಬಾಕಿ ಉಂಟು ಲವಣೆ ಸಿಸ್ ವಿಡಿಯೋ ನೋಡ್ಲಿಲ್ಲ ಬಾಕಿ ಉಂಟು ನೋಡ್ತೇನೆ ಆಯ್ತಾ ಲವಣೆ ಸಿಸ್ ಇರ್ ಬಿಸ್ಕುಟ್ ತಿನ್ಪಿನತ್ತೆ ಪನದಲ್ಲಿ ಒಂಜಿ ಲೈಕ್ ಕೊಡಿ ಗುಡ್ ಮಾರ್ನಿಂಗ್ ತಿಂಡಿ ಆಯ್ತಾ ಆಯ್ತಾಯ್ತು ಲವಣೆ ಸಿಸ್ ಪೋವ ನಿಮ್ಗೆ ಎಂತ ತಿಂಡಿ ಮುಂತುಲ ಐವ ಒಂದೆ ಪೋಯಡ ಜಾಗ್ರತೆ ಪನದಲ್ಲಿ ಐವ ಏಪಾವು ಸಂಪು ಐವ ಆವ ಐವಾನ ನನ್ನ ಅರ್ಧ ಗಂಟೆ ಬೋಡ ಅಂತ ನೋಡಿ ಆದರೂ ಐಡಲ್ಲಿರುವವರು ಲೈಕ್ ಕೊಡಿ ಆಯ್ತಾ ಇವ ಸಂಪು ನನ್ನನ್ನು 50 ಆಗದೆ ಹೋಗ್ಲಿಕ್ಕೆ ಬಿಡುವುದಿಲ್ಲ ಅಂತೆ 50 ಲೈಕ್ ಬೇಕೇ ಬೇಕು ಇಲ್ಲಿ ಸಂಪು ದಾನೆ ಅವಾಜ್ ಪಾಡುನು ಸಂಪು ಕಾಡೆ ಪುಂಡಿ ತಿಂತೀರಾ ನಿತ್ಯ ಅವಾಜ್ ಮಾಡು ಲೈಕ್ ಸೂಪರ್ ಲೈವ್ ಅಂತ ಹೇಳ್ತಿದ್ದೆ ಲಾವಣ್ಯ ಸಿಸ್ ಥ್ಯಾಂಕ್ ಯು ಲಾವಣ್ಯ ಸಿಸ್ ಥ್ಯಾಂಕ್ ಯು ಸೋ ಮಚ್ ಲಾಲಿ ಸೋಮಾಲಿ ಹಾಡಯ್ಯ ಲಾಲಿ ನನ್ನ ಚೆಲುವಿಗೆ ಸೊಗಸಾದ ಲಾಲಿ ಮನದೆ ಮುಳ್ಳಿನ ರಾಜಕುಮಾರಿ ಅವ ಪಂಡಾಪು ಜಾಪುಂಡ ಪಂಡಾಪುಂಡ ಪನ್ನದಲ್ಲಿ ತೂಕ ಆಪುಂಡ ರಡ್ಡು ಲೈಕ್ ಬರಡು ನೈಸ್ 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 ಹೇಳ್ತಾ ಇದ್ದೆ ನಮ್ಮ ಲಾವಣಿಸಿ ಕೇವಲ 1 ಲೈಕ್ ಬಾಕಿ 50ರ ಸೆಲೆಬ್ರೇಷನ್ಗೆ ಲೈಕ್ ಮರೆಯದಿರಿ ಇದೇ ಲೈಕ್ ಕೊಡಿ ಹೌದೌದು ಐವಪ್ಪಗ ಸಂಪುಗ ಐವಪ್ಪಗ ಶಾರ್ಟ್ಸ್ ನಲ್ತದಿಲ್ಲ ಆವಾಜ್ ಇರ್ನ ಮಂಡೆ ಪನ್ಪಿನಿ ಆತೆಯ ಪನ್ಪಿನಿಯಾರ ಆವಾಜ್ ಅತ್ತಾವ है अजनबी तो भी कभी आवाज दे कहीं से मैं यहाँ टुकड़ों में जी रही वो तो कहीं टुकड़ों में जी रही है अजनबी तो भी कभी आवाज दे कहीं से ಲಾವಣ್ಯ ಸಿಸ್ ಜೈ ಶ್ರೀರಾಮ್ ಅಂತ ಹೇಳ್ತಾ ಇದ್ದಾರೆ ಹಾಫ್ ಸೆಂಚುರಿ ಸೆಲೆಬ್ರೇಷನ್ ಮಾಡುವ ಹೌದೌದು ಹಾಫ್ ಸೆಂಚುರಿ ಹಣ ಮುಲ್ಪ ಪಟಾಕಿ ಪೂರ ಬರ್ಪು ಅವೇ ಮುಲ್ಪ ಮಿತ್ತು ತುಳಿ ಪಟಾಕಿ ಪೂರ ಬಿಡ್ಪೀರ ಹಾಫ್ ಸೆಂಚುರಿ ಹಣ ಎನ್ನ ಒಂಜಿ ಚಾನಲ್ ಇಪ್ಪುಡು ಮಾರ್ರೆ ಪಲ್ಲೆ ಮಾರ್ರೆ ಎರೆ ಪಲ್ಲೆ ಮಾರ ಅನ್ಬಿನಿ ತಂಪಿ ನಾಲ್ ಕೊರ್ದು ಬಲೆ ಮಾರ್ರೆ ಏರ್ ಬರ್ಪೇರ್ ಬರ್ಪುಜ್ರೆ ಏರ್ಲ ತಾನಿ ತಂದಾನೋ ತಂದನಾನೋ ತಾನಿ ತಂದಾನೋ ತಂದನಾನೋ ಕುಡೊಂಜಿಟ್ಟು ಕೊರ್ಲೆ ಸಂಪು
ವೈಟ್ ಕೊಡ್ತಾರೆ ಅಲ್ಲಿ ಒಂಜಿ ಒಪ್ಪನಿಗೆ ಚಾನಲ್ ಬನ್ನಿ ಮಾರೆ ಬನ್ನಿ ಬನ್ನಿ ಜನರಿ ಜನರ್ಲೆ ಎತ್ತನೊಳ ಬರ್ಪು ಜರಿ ಸಂಪು ಈರ್ನ ಬರಿತ ಇಲ್ಲಗಪ್ಪು ಸಂಪುನ ಬರಿತ ಇಲ್ಲ ಜನ ಕಲ್ಲಿ ಸಂಪು ಪೋಲಿ ಯಾಕಲ್ಲ ಮೊಬೈಲ್ ಒಂಜಿ ಲೈಕ್ ಕೊಡ್ದು ಮೇಲೆ ಇನಿ ವೈಟ್ ನೈಟ್ ಲೈವ್ ಬರ್ಪಿ ಡೌಟ್ ಮಾಡೋದಿಲ್ಲ ದಾಯಿ ಮಂದಿರ ಬತ್ತ ಒಂಜಿ ಒಪ್ಪರ ಅವಳು ಸೂಪರ್ ಹಾಡು ಅಂತ ಹೇಳ್ತದೆ ಅವಳ ಥ್ಯಾಂಕ್ ಯು ಲಾವಣ್ಯ ಸಿಸ್ ಅಂದ ಹಚ್ಚು ಸಿಸ್ ಬರೋದಿಲ್ಲ ಥ್ಯಾಂಕ್ ಯು ಲಾವಣ್ಯ ಸಿಸ್ ಥ್ಯಾಂಕ್ ಯು झिलमिल सितारों का आंगन होगा रिमझिम बरसता सावन होगा ऐसा सुंदर सपना मेरा जीवन होगा संपु यानी हिंदी पद्य अनपे हिंदी दाखल ಬರ್ಪೇರ ತೂಕ ಸಂಪು ಯಾನಿ ಹಿಂದಿ ಪದ್ಯ ಅನ್ಪೆ ಹಿಂದಿ ದಾಖಲು ಬರ್ಪೇರ ತೂಕ ಅವೈ ಬರ್ಪಿರಿ ಒಂಜಿ ಪುಣ್ಯಾತ್ಮೇರ ಅವು ಏರು ತೂಕ ಎಂಕ್ 40 ಮನೆ ತೋಜು ನೋಡು ಹರೇ ಕೃಷ್ಣ ಅಂಚೆ ಎಂಕು ರಡ್ಡ ಅವಡು ಸಂಪು 50 ನಿಕ್ಲೆಗ್ 51 ಅವಡು ಎಂಕ್ 5 ಅವಡು ಅತಿ ಎಂಕ್ 51 ಎಂಕಪ್ಪ 5 ಇನಿ ಸೆಕೆಂಡ್ ಸುಡಂದು ಪ್ರದರ್ಶನ ಉಂಟು ಇನಿ ಸಂಕಟ ಅದು ಉಂಟಂದು ಲೈವಿಗೆ ಬಂದವರು ಒಂದೊಂದು ಲೈಕ್ ಕೊಡಿ ಪ್ರಶ್ನೆ ಲೈಕ್ ಇತ್ರ ಕೊರ್ಲಿ ಆತಂದಲ್ಲ ಈಗ ಐವಗು ಕಾತೊಂದುಲ್ಲ ಈ ಸಂಪ ಐವ ಅವನ್ನೇ ಪೋಯರ ಉಡುಪು ಜನರು ಐವ ಓನ್ಲಿ ಐವ ಆಚುಸಿಸ್ ಅಂತ ಹಿಂದಿ ದಾಖಲು ಬರುವ ಹಿಂದಿ ದಾಖಲು ಬಲ್ಪು ಯಾರಿಗೆ ಅನೀಶ್ ಅನೀಶ್ ಲೈಕ್ ಇದ್ರೆ ಬರ ಲೈಕ್ ಅನೀಶ್ ಐವ ಅವಳು ಐವ ಅಂದು ಸಂಪೇರ ಪೋಯರ ಬಿಡ್ಬಿಟ್ಟಿರಿ ಹಿಂದಿ ದಾಖಲು ಬಲ್ಪೇರ ಬರ್ಪೇರ ಹೆಂಗ್ ಗೊತ್ತಾವು ಪ್ರಸಾದನ್ನೇ ಮಲ್ಲ ಕಕ್ಕಲಿದ್ದು ಬಲಿಪೇರ ಎಕ್ಸ್ಟ್ರಾ ಲೈಕ್ ಕೊರ್ಲೆ ಬರೋದಿಲ್ಲ ಅನೀಶ್ ಪೋಯ್ಸ್ ಅನೀಶ್ ದಾದ ಗೊತ್ತುಂಡೆ ಇತ್ತ ಐವ ಅವಡು ಐವ ಲೈಕ್ ಅವಡು ಐವ ಲೈಕ್ ಕೊರಿಯ ನಲ್ಲಿ ಇತ್ತ ಕೊರ್ರಿ ಲೈಕ್ ಅನೀಶ್ ಲೈಕ್ ಕೊರಿಯರ್ ಬಾ ಐವಾಡ ಎಂಕ ಐವ ಆತುಜಿ ಎಂಕ್ ನಾನು ಒಂಜಾವಡು ಇತ್ತ ನಾನು ಒಂಜಾವಡು ಇಜಿನ ಆಪುಜಿ ಅಂದು ಮಲ್ಪರೆ ಒಂಜಾವಡು ಯಾರಾದ್ರೂ ಬನ್ನಿಯಪ್ಪ ಒಂದು ಕೊಡಿಪ್ಪ ಲೈಕ್ ಕೊಡಿ ಒಂಜಿ ಲೈಕ್ ಕೊಡ್ರಿ ರಪ್ಪ ಒಂಜಿ ಲೈಕ್ ಏರ್ಲ 49 ತೋಜುನು ಬಂದವರು ಒಂದು ಲೈಕ್ ಕೊಡಿ 50 ಆಗಿ ನಮ್ಮದು ನಾವು ಎಂಡ್ ಮಾಡ್ತೇವೆ ಅಪ್ಪ ಒಂದು ಎಂಡ್ ಮಾಡ್ತೇವೆ ಆಂಡ್ ಐವ ಆಂಡ್ ಸೆಲೆಬ್ರೇಷನ್ ಎಂಕ್ಲ ಆಂಡ್ ಅಯ್ಯಯ್ಯೋ ಐವ ಎಂಕ್ 40 ಮಾಡಿ ಉಂಡಿಯೇ ಎಂಕ್ ಐವ ಆತುಜಿ ನನ್ನ ಒಂಜಾವಡು ನನ್ನ ಒಂಜಿ ಕೊರ್ರೆ ಏಡನ ಕೊಟ್ಟು ಬೊಕ್ಕ ಒಡೆ ಪೋಪಾರ ಪೋಪಿನಿ ಸೀದಾ ಪೋಪಿನಿ ಒಡೆ ಬಂಡ ಪೋಪಿನಿ ಅಲ್ಲಿರೇ ನಮ್ಮನೆ ಇಲ್ಲಿ ಬಂದೆ ಸುಮ್ಮನೆ ಹೌದು 50 ಆಗಿದ್ಯಾ ಒಂಜಾವಡ್ ನಾನು ಒಂದಾವಡು 51 ಆವಡು ಬಕ್ಕನ್ ಪೋಪೆ ನಾನ ಆಯ್ಜಿನ ಮಲ್ಲಿಜಿ ಎಲ್ಲ ಪೊಡು ಅಮ್ಮೆ ನಿಕಲ್ಲಿ ಡೈ ಮಾಡತ್ತೆ ಎನ್ನಿಟ್ಟು 40 ಮನೆ ತೋರಿಸ್ಪೋನ್ ಮಾರ್ರೆ ಅಂತ ಬನ್ನೊಂದುಲ್ಲೆ ಬಕೆಂಜಿನಿ ಪೋಪಿನಿ ಬಕೆ ಏನೊಂದು ದಾಲೇಜಿ ಮೂಲ್ ಮನುಷ್ಯ ಜನ್ಮ ಅಯ್ಯೋ ದೇವ ಜನ್ಮೋಗೆ ಬತ್ತಿ ಬೊಕ್ಕ ಉಲ್ಲಾದ ನಾಲ್ ದಿನ ಆತ ದಿನ ನೆನೆಯೋಡಮ್ಮ ಬ್ರಹ್ಮರಾಂಬೆನೇ ಪೋಯಿನ ಬಯ್ಯರ ಅಂಕೋಗು ಸುರುಮದ್ದು ಪ್ರದರ್ಶನ ನಾಂದಂದು ಇತ್ತೆ ಸಂಪೂರ್ಣ ಕೊಟ್ಟು ಸುರುಮದ್ದು ಬಯ್ಯ ಪ್ರೀತಿಸವ್ರ ಪ್ರೀತಿಸಿ ಬೈದಿತ್ತು ಒಂಜಿ ಹೆಚ್ಚ ಲೈಕ್ ಕೊಡ್ತುವೇರು ಮಾರ್ರೆ ಪ್ರೀತಿಸಿ ಸಿಜ್ಜಿರದಿತ್ತೆ ಅಲ್ಲಿ ಒಂಜಿ ಲೈಕ್ ದೆತ್ತೀರಿಯೇರಾ ಈನ ಪೋಂಡ ಪೋವಡು ಮಲ್ಲಿಜ್ಜಿಂದಿ ಒಂಜಿ ಲೈಕ್ ದೆತ್ತೀರಿಯೇರಾ ತೂಲೆಗೆ ಓಲ್ ಪಟಾಕಿ ಲೈಕ್ ದೆತ್ತೀರು ಲೈಕ್ ಡಿಲೀಟ್ ಇಂದಾವದುಂಡು ತೂಲೆ ಪಟಾಕಿ ಉಂಡಿ ನೀ ಲೈವ್ ಓಲು ಪೋಯ್ಜ ತೂಲೆ ಐವಜ್ಜಿ 48 ಮಾರಯ್ಯ ಸಂಪು ದಾನೆ ಪಟಾಕಿ ನೀ ಲೈವ್ ಪಡೆದ್ರೆ ತೂಲೆ ಒಂಜಿ ಲೈಕ್ ದೆತ್ತೀರಿಯೇರಾ ನನ್ನ 2 ಲೈಕ್ ಸಂಪು ಇನ್ನಾಗುದಿಲ್ಲವ ನಾನು ಹೋಗುದು ಒರಿ ಲೈಕ್ ದೆತ್ತಿ ಅಂದಿ ಏರ ಲೈಕ್ ದೆತ್ತಿ ರಿತುವಾಗ ಮಾತೆಲ್ಲ ದೇವಿಗೆ ಯಾವ 48 ಮಾಡಿ ಪತ್ತ ಓಪನ್ ಎಂಗ ತಿಕ್ಕಿನಾತಿ ಯಾವ ಆಸೆ ಬಡ್ಚಿ ಜಾಸ್ತಿ ಸಂಪು ಕೊಂಚ ಐವಾಡು ಬಂದಿತ್ತು ಐವಾಡತ್ತೆ ಸಂಪು ಪಟಾಕಿ ಬುಡಿಯಾರತ್ತ ಲವಣಸಿ ಸೂಪರ್ ಬರೋದಿಲ್ಲೇರು ಆಯನ ಬಿರೇಲು ಕೊರುವಂದು ಆಯನ ಬಿರೇಲು ಕೊರಿ ಹುಡುಗಿನಿ ಅಯ್ಯೋ ಬಾಯ್ ಬರೋದಿಲ್ಲ ಬಾಯ್ ಲವಣಸಿ ಥ್ಯಾಂಕ್ ಯು ಸೋ ಮಚ್ ಶಾಂತ ಕತ್ತಿ
ಸಪೋರ್ಟ್ ಓಕೆ ಥ್ಯಾಂಕ್ ಯು ಸೋ ಮಚ್ ಅವೇ ಮಾತಿರಿಗಳ ಎಲ್ಲ ಇವೆಂಡು ಮಲ್ಪೆ ಅವು ಎರಿಗೆ ಕೈ ಕುಂಬಾರ್ನಿ ಅಂದು ಏರದೆತ್ತೇರು ಮಲ್ಲೆ ಜ್ವರ ಐ ವಾಡತೆ ಯಾವ ಬಕ್ಕ ಏರಲ್ಲ ಕೊರುವೇರು ಯಾನ್ ಗಾಯ ದೆಪ್ಪೆ ಸಂಪಾರ ತರತ್ ನಾರತ್ ಯಾರು ದೆಪ್ಪಜೆ ಮಲ್ಲೆ ಏರ ನಮ್ಮ ಪಾತಿರದೈತಲ್ಲ ಏರದು ಎತ್ತು ಪೋಯೇರಿ ಏರನ್ನು ಗೊತ್ತಿಜಿ ಮಲ್ಲೆಜ್ಜಿ ಥ್ಯಾಂಕ್ ಯು ಸೋ ಮಚ್ ಅವೇ ಮಾತಿರಲ್ಲ ಪ್ರಸಾದನ ಥ್ಯಾಂಕ್ ಯು ಶಾಂತ ಸಿಸ್ ಥ್ಯಾಂಕ್ ಯು ಬಕ್ಕ ನಮ್ಮ ಸಿಸ್ ಥ್ಯಾಂಕ್ ಯು ಬಕ್ಕ ಸಂಪು ಥ್ಯಾಂಕ್ ಯು ಪ್ರಸಾದನ ಥ್ಯಾಂಕ್ ಯು ಮತ್ತೆ ಯಾರೆಲ್ಲ ಅವನೇ ಸಿಸ್ ಥ್ಯಾಂಕ್ ಯು ಮಾತಿರಲ್ಲ ಥ್ಯಾಂಕ್ ಯು ಓಕೆ ಬಾಯ್ ಅಚ್ಚು ಪೋದು ಜೆಪ್ಪುಲೆ ಅವೇ ಅಂದು ಬಯ್ಯ ಗಾಟ ಪೋಯರಂಡತೆ ಪೂರ ಪೋ ಜೆಪ್ಪುಲೆ ಬಯ್ಯ ಗಾಟದವಳು ತಿಕ್ಕಗ ಸಂಪು ಮಂದಿರ ಬದವ್ರ ಪೇರಿಗೆ ನಂಜಲಿ ಸಿಸ್ಸ ಏರವು ಏರದು ಎತ್ತೇರು ಬಾಯ್ ಬಾಯ್ ಉಪ್ಪಡ ಆಗ ಎಡ್ಡೆ ಅವಡ ಅಂದಂದು ಎಡ್ಡೆ ಅವಡ ಮಲ್ಲಿ 41 ಐಕೊಂಡತೆ ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದು ಸಪೋರ್ಟ್ ಮಾಡಿದ ಎಲ್ಲರಿಗೂ ಕೂಡ ಧನ್ಯವಾದಗಳು ಬಾಯ್ ಆಲ್ ಮತ್ತೆ ಬೈಯಡೆ 4 ಸಿಕ್ಕುವ ಆಯಿತಾ ಮತ್ತೆ ಬಾಯ್.